ವೀಕ್ಷಕರ ನಮಸ್ತೆ. ಇವತ್ತಿನ ಪ್ರೈಮ್ ಟೈಮ್ ಕಾರ್ಯಕ್ರಮಕ್ಕೆ ಸ್ವಾಗತ. ಸದ್ಯ ಇವತ್ತಿನ ಪ್ರೈಮ್ ಟೈಮ್ ಕಾರ್ಯಕ್ರಮ ಒಂದು ಉಪಯುಕ್ತವಾಗಿರುವಂತಹ ಮಾಹಿತಿಯನ್ನ ನಮ್ಮ ವಿದ್ಯಾರ್ಥಿಗಳಿಗೆ ನೀಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಇವತ್ತಿನ ವಿಶೇಷ ಕಾರ್ಯಕ್ರಮ. ಬಹುಶಃ ನಾನೊಂದು ಮಾತನ್ನು ಹೇಳ್ತೇನೆ, ವಿದ್ಯಾರ್ಥಿಗಳೇ ಬಹುಶಃ ಈ ಒಂದು ಕಾರ್ಯಕ್ರಮ ತಮ್ಮ ಬದುಕನ್ನ, ತಮ್ಮ ಭವಿಷ್ಯವನ್ನ ಬದಲಾಯಿಸಬಹುದು. ಅಟ್ ದ ಸೇಮ್ ಟೈಮ್ ವಿದ್ಯಾರ್ಥಿಗಳ ಜೊತೆಯಲ್ಲಿ ಪೋಷಕರು, ಹೆತ್ತವರು ಅಂದರೆ ಜೊತೆಗೆ ಶಾಲಾ ಕಾಲೇಜಿನ ಪ್ರಾಂಶುಪಾಲರಾಗಿರ್ಬೋದು, ಶಿಕ್ಷಕರಾಗಿರ್ಬೋದು, ಎಲ್ಲರೂ ಕೂಡ ತಮ್ಮ ವಿದ್ಯಾರ್ಥಿಗಳ ಬದುಕನ್ನ, ಭವಿಷ್ಯವನ್ನ ಬದಲಾಯಿಸಬಹುದು ಬಹುಶಃ ಈ ಒಂದು ಮಾಹಿತಿಯನ್ನು ತಿಳಿದುಕೊಂಡಾಗ. ಕಾರಣ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ನಮ್ಮ ನಾಡು ಕಂಡಂತಹ ಹೆಮ್ಮೆಯ ಖ್ಯಾತ ಶಿಕ್ಷಣ ತಜ್ಞರಿದ್ದಾರೆ. ಯಾಕೆ ಈ ಪ್ರಸಕ್ತ ಕಾಲಘಟ್ಟದಲ್ಲಿ ಈ ಒಂದು ಚರ್ಚೆ ಅತಿ ಅವಶ್ಯಕವಾಗಿ ಬೇಕಾಗಿರುವಂಥದ್ದು? ಕಾರಣ ಏನು ಅಂತ ಬಂದಾಗ ತಮಗೆಲ್ಲರಿಗೂ ಕೂಡ ಗೊತ್ತಿದೆ, ನಿನ್ನೆಯ ದಿನ PU ರಿಸಲ್ಟ್ ಬಂತು. PUC ರಿಸಲ್ಟ್ನಲ್ಲಿ ಯಾವ ರೀತಿ ನಮ್ಮ ದಕ್ಷಿಣ ಕನ್ನಡ, ಉಡುಪಿ ಜಿಲ್ಲೆಯ ವಿದ್ಯಾರ್ಥಿಗಳು ತುಂಬ ದೊಡ್ಡ ಮಟ್ಟದಲ್ಲಿ ಒಳ್ಳೆಯ ಅಂಕಗಳನ್ನು ಪಡೆದುಕೊಂಡಿದ್ದಾರೆ ಅನ್ನುವಂಥದ್ದು. ಇವೆಲ್ಲದರ ಜೊತೆಗೆ SLC ಮುಗೀತು, ಜೊತೆಗೆ PUC ರಿಸಲ್ಟ್ ಬಂತು. ವಾಟ್ ನೆಕ್ಸ್ಟ್ ಅನ್ನುವಂತಹ ಗೊಂದಲದಲ್ಲಿ, ಪ್ರಶ್ನಾರ್ಥಕ ಚಿಂತೆಯಲ್ಲಿ ವಿದ್ಯಾರ್ಥಿಗಳಿದ್ದಾರೆ. ಸೊ ಹಾಗಿದ್ದಾಗ ಅವರ ಭವಿಷ್ಯದ ದೃಷ್ಟಿಯಿಂದ ಉಪಯೋಗ ಆಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ವಿಶೇಷ ಕಾರ್ಯಕ್ರಮ ಆಳ್ವಾಸ್ ಎಜು ಅಡ್ವೈಸ್ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿತಿನ್ ಸಾಲಿಯಾ. ಎಸ್, SLC ಪರೀಕ್ಷೆ ಆಯಿತು, ರಿಸಲ್ಟ್ ಬರಬೇಕು. PU ಪರೀಕ್ಷೆ ಆಗಿ ರಿಸಲ್ಟ್ ಬಂತು. ಇವೆಲ್ಲದರ ಜೊತೆಗೆ PU ಅನ್ನುವಂಥದ್ದು ಒಂದು ಮಾತಿದೆ. SLC ಮತ್ತು PUC ವಿದ್ಯಾರ್ಥಿಗಳ ಒಂದು ಜೀವನದಲ್ಲಿ ಅತಿ ಪ್ರಮುಖವಾಗಿರುವಂತಹ ಘಟ್ಟ ಅನ್ನುವಂಥದ್ದು. ಇಲ್ಲಿ ಯಾವತ್ತೂ ಕೂಡ ವಿದ್ಯಾರ್ಥಿಗಳು ಮೈ ಬರೆಯಬಾರದು ಅನ್ನುವಂತಹ ಮಾತುಗಳು ಎಲ್ಲರೂ ಕೂಡ ಹೇಳುವಂತಹ ವಿಚಾರ. ಇವೆಲ್ಲದರ ಜೊತೆಗೆ ಇವತ್ತಿನ ಈ ಕಾರ್ಯಕ್ರಮ ಇನ್ನು ಮುಂದಕ್ಕೆ SLC ಆಯಿತು, PUಗೆ ಹೋಗಬೇಕು ಅಂತ ಬಂದಾಗ ಅಲ್ಲಿ ಬಹಳಷ್ಟು ಗೊಂದಲಗಳು ಇರುತ್ತೆ. ಯಾಕಂದ್ರೆ ಇಷ್ಟು ದಿನ ಪ್ರೈಮರಿ, ಪ್ರೌಢಶಾಲೆ ಅಂತ ಬಂದಾಗ ಒಂದು ಆಂಗಲ್ ಅಲ್ಲಿ ಹೋಗ್ತಾ ಇರುತ್ತೆ. ಆದರೆ PU ಅಂತ ಬಂದಾಗ ಅಲ್ಲಿ ಆಪ್ಷನ್ಸ್ಗಳಿರುತ್ತೆ, ಆರ್ಟ್ಸ್, ಕಾಮರ್ಸ್, ಸೈನ್ಸ್ ಅನ್ನುವಂಥದ್ದು. ಅದು ಪ್ರಮುಖವಾಗಿರುವಂತಹ ಆಯ್ಕೆ. ಆ ಆಯ್ಕೆಯನ್ನ ಸರಿಯಾಗಿ ತೆಗೆದುಕೊಂಡ್ರೆ, ಸರಿಯಾಗಿ ನಿಭಾಯಿಸಿದರೆ ಅವರ ವಿದ್ಯಾರ್ಥಿ ಭವಿಷ್ಯ ತುಂಬ ಉಜ್ವಲವಾಗುತ್ತೆ ಅನ್ನುವಂತಹ ನಂಬಿಕೆ. ಅದೇ ರೀತಿ ಇವತ್ತಿನ ವಿಶೇಷ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ತೀನಿ ನೇರವಾಗಿ. ಇವೆಲ್ಲದರ ಜೊತೆಗೆ ನನ್ನ ಜೊತೆ ಇವತ್ತಿನ ಕಾರ್ಯಕ್ರಮದಲ್ಲಿ ಇರುವಾಗ ನಾನು ಆಗಲೇ ಹೇಳಿದಾಗೆ ನಮ್ಮ ನಾಡು ಕಂಡಂತಹ ಹೆಮ್ಮೆಯ ಶಿಕ್ಷಣ ತಜ್ಞರು, ಜೊತೆಗೆ ನಾಡಿನ ಸಾಂಸ್ಕೃತಿಕ ರಾಯಭಾರಿ, ಜೊತೆಗೆ ನಮ್ಮ ಕರಾವಳಿ ಭಾಗ ವಿದ್ಯಾವಂತರ ಜಿಲ್ಲೆ, ಬುದ್ಧಿವಂತರ ಜಿಲ್ಲೆ ಅನ್ನುವಂತಹ ಒಂದು ಸುಂದರವಾಗಿರುವಂತಹ ಬಿರುದು ಬರಬೇಕು ಅಂತ ಬಂದಾಗ ಅದಕ್ಕೆ ಪ್ರಮುಖವಾಗಿರುವಂತಹ ಕೊಡುಗೆಯನ್ನು ಕೊಟ್ಟಂತಹ ವ್ಯಕ್ತಿ, ಜೊತೆಗೆ ಆ ಒಂದು ಅತ್ಯದ್ಭುತವಾಗಿರುವಂತಹ ಶಿಕ್ಷಣ ಸಂಸ್ಥೆ, ಆ ಅತ್ಯದ್ಭುತವಾಗಿರುವಂತಹ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷರು ನಮ್ಮ ಜೊತೆ ಇವತ್ತಿನ ಕಾರ್ಯಕ್ರಮದಲ್ಲಿದ್ದಾರೆ. ಆತ್ಮೀಯವಾಗಿರುವಂತಹ ಸ್ವಾಗತವನ್ನ ಮಾಡ್ತಾ ಇದ್ದೀನಿ. ಮೂಡುಬಿದ್ರೆ ಅನ್ನುವಂತಹ ಒಂದು ಸ್ಥಳ ಏನಿದೆ, ಆ ಒಂದು ಜಾಗ ಏನಿದೆ, ಜೈನ ಕಾಶಿಯಾಗಿತ್ತು, ಇದೀಗ ವಿದ್ಯಾಕಾಶಿ ಆಗ್ತಾ ಇದೆ ಅಂತ ಬಂದಾಗ ಅಲ್ಲಿರುವಂತಹ ವಿದ್ಯಾಗಿರಿಯ ಭಗೀರಥ ಪ್ರಮುಖವಾಗಿರುವಂತಹ ಪಾತ್ರವನ್ನು ವಹಿಸ್ತಾರೆ. ನಮ್ಮ ಜೊತೆ ಡಾಕ್ಟರ್ ಎಂ ಮೋಹನ್ ಆಳ್ವಾ ಸರ್ ನಮ್ಮ ಜೊತೆ ಇದ್ದಾರೆ. ಆತ್ಮೀಯವಾಗಿರುವಂತಹ ಸ್ವಾಗತವನ್ನ ಮಾಡ್ತಾ ಇದ್ದೇನೆ ಸರ್. ನಮಸ್ತೆ ಸರ್, ವೆಲ್ಕಮ್ ಟು ಮೈ ಶೋ ಸರ್. ಹೇಗಿದೆ ಸರ್? ಆರಾಮಲ್ಲ ಸರ್? ಖುಷಿ ಆಯ್ತು. ಡಾಕ್ಟರ್ ಎಂ ಮೋಹನ್ ಆಳ್ವಾ ಅವರು ಪ್ರಸಕ್ತ ಕಾಲಘಟ್ಟದಲ್ಲಿ ಅತಿ ಅವಶ್ಯಕವಾಗಿ ಬೇಕಾಗಿರುವಂತಹ ಮಾಹಿತಿಯನ್ನ ಕೊಡಬೇಕು ಸರ್ ವಿದ್ಯಾರ್ಥಿಗಳಿಗೆ ಅಂತ ಬಂದಾಗ ನಮ್ಮ ಕುಡ್ಲ ವಾಹಿನಿ ಸ್ಟುಡಿಯೋಗೆ ಅವರು ದಯಮಾಡಿ ಆಗಮಿಸಬೇಕು ಅಂತ ಬಂದಾಗ ಪ್ರೀತಿಯಿಂದ ಬ್ಯುಸಿ ಶೆಡ್ಯೂಲ್ ಅಲ್ಲಿ ನಮ್ಮ ಜೊತೆ ಆಗಮಿಸಿದ್ದಾರೆ. ಅದಕ್ಕೆ ಹೆಮ್ಮೆ ಇದೆ. ಯಾಕಂದ್ರೆ ಪ್ರಸಕ್ತ ಕಾಲಘಟ್ಟದಲ್ಲಿ ಈ ಒಂದು ವಿಚಾರ ಬೇಕು. ಯಾಕಂದ್ರೆ ಎಕ್ಸಾಮ್ಗಳು ಆಯ್ತು, ರಿಸಲ್ಟ್ ಬಂತು PU ನಿನ್ನೆ. ಹಾಗಿದ್ದಾಗ ವಾಟ್ ನೆಕ್ಸ್ಟ್ ಒಂದು ಬಹಳಷ್ಟು ಗೊಂದಲಗಳಿದ್ದಾರೆ. ಅಂದ್ರೆ ಸಮಾಜಕ್ಕೆ ಮಾಧ್ಯಮವಾಗಿ ಒಂದು ಧನಾತ್ಮಕವಾಗಿರುವಂತಹ ಸಮಾಜ ಕಟ್ಟುವಂತಹ ಕಾರ್ಯಕ್ರಮಗಳನ್ನು ಕೂಡ ಮಾಡಬೇಕು. ಬಹಳಷ್ಟು ಜನರು ಅದನ್ನ ಎಕ್ಸ್ಪೆಕ್ಟ್ ಮಾಡ್ತಾರೆ. ದಟ್ಸ್ ವೈ ಇವತ್ತಿನ ಕಾರ್ಯಕ್ರಮ ಒಂದು ಮಾಹಿತಿಯನ್ನ ನೀಡಬೇಕು ಅನ್ನೋ ನಿಟ್ಟಿನಲ್ಲಿ, ಅದರಲ್ಲೂ ಕೂಡ ತಮ್ಮ ಮಕ್ಕಳ ಭವಿಷ್ಯಕ್ಕೋಸ್ಕರ. ಅದೇ ರೀತಿ ಆಳ್ವಾಸ್ ನಮ್ಮ ಹೆಮ್ಮೆಯ ಶಿಕ್ಷಣ ಸಂಸ್ಥೆ ನಿನ್ನೆ PU ರಿಸಲ್ಟ್ ಅಲ್ಲೂ ಕೂಡ ರಾಜ್ಯದಲ್ಲೇ ದಾಖಲೆಯನ್ನ ಮಾಡಿದೆ. ನಮ್ಮ ರಾಜ್ಯದ ಟಾಪ್ 10 ರ್ಯಾಂಕ್ ಇದೆ, ಅದರಲ್ಲಿ 45 ವಿದ್ಯಾರ್ಥಿಗಳು, ಆಳ್ವಾಸ್ನ ವಿದ್ಯಾರ್ಥಿಗಳು ರ್ಯಾಂಕ್ಗಳ ಸುರಿಮಳೆಯನ್ನ ಗೆದ್ದಿದ್ದಾರೆ. ಹೌ ಅನ್ನುವಂತಹ ಪ್ರಶ್ನೆ. ಇಲ್ಲಿ ಒಂದೇ ವಿಭಾಗಗಳು ಬರಲ್ಲ. ಇಲ್ಲಿ ಕನ್ನಡ ಮಾಧ್ಯಮ, ಇಂಗ್ಲಿಷ್ ಮಾಧ್ಯಮ ಬರುತ್ತೆ, ಜೊತೆಗೆ CBSE ಬರುತ್ತೆ, ICSE ಬರುತ್ತೆ. ಇವೆಲ್ಲದರ ಜೊತೆಗೆ ಮತ್ತೊಂದು ವಿಚಾರ, ಇಲ್ಲಿ ಕಲಿಯುವಂತಹ ವಿದ್ಯಾರ್ಥಿಗಳು ಆರ್ಟ್ಸ್, ಕಾಮರ್ಸ್, ಸೈನ್ಸ್ ಎಲ್ಲ ವಿಭಾಗಗಳಲ್ಲೂ ಕಲಿತಾ ಇರುವಂತಹ ವಿದ್ಯಾರ್ಥಿಗಳು. ಹೀಗೆ ಬಹಳಷ್ಟು ವೈವಿಧ್ಯತೆ ಇರುವಂತಹ ಕಾಲೇಜ್. ಹೌ ಅನ್ನುವಂತಹ ಪ್ರಶ್ನೆ, ಇಷ್ಟು ರ್ಯಾಂಕ್ಗಳ ಸುರಿಮಳೆ. ಈ ಬಗ್ಗೆ ಮೋಹನ್ ಅವರು ಮಾತಾಡಿದ್ದಾರೆ. ಏನ್ ಹೇಳಿದ್ದಾರೆ ನೋಡ್ಕೊಂಬನ್ನಿ. ಕಾಲೇಜಿನ
ಇವತ್ತು ರಿಸಲ್ಟ್ಗಳು ಬಂದಿದೆ. ಇದರಲ್ಲಿ ಆಳ್ವಾಸ್ ಪದವಿ ಪೂರ್ವ ಕಾಲೇಜಿಗೆ ಬಹಳಷ್ಟು ರ್ಯಾಂಕ್ಗಳು ಬಂದದನ್ನು ತಾವುಗಳು ಗಮನಿಸಬೇಕು. ರಾಜ್ಯದ ಸೈನ್ಸ್, ಕಾಮರ್ಸ್, ಆರ್ಟ್ಸಿನ ಸಂಬಂಧಪಟ್ಟ ಹಲವು ರ್ಯಾಂಕ್ಗಳಲ್ಲಿ ಆಳ್ವಾಸ್ನ 45 ವಿದ್ಯಾರ್ಥಿಗಳು ಇರುವುದು ನನಗೆ ಭಾಳ ಸಂತೋಷವನ್ನು ಕೊಟ್ಟಿದೆ. ಇದೊಂದು ಶೈಕ್ಷಣಿಕ ಕ್ಷೇತ್ರದಲ್ಲಿ ಒಂದೇ ಒಂದು ವಿದ್ಯಾಸಂಸ್ಥೆಯಲ್ಲಿ ಆಳ್ವಾಸ್ ಎಂಬ ಇದು ಇರೋದು ಒಂದು, ನಮ್ಮದು 2, 3, 4, 5, 10 ಬ್ರ್ಯಾಂಚ್ಗಳಿಲ್ಲ. ನಮ್ಮದು ಒಂದು ವಿದ್ಯಾಸಂಸ್ಥೆಯ ವಿದ್ಯಾಗಿರಿಯಲ್ಲಿ ನಡೆದಂಥ ಇದರಲ್ಲಿ ಶೈಕ್ಷಣಿಕ ಕ್ಷೇತ್ರದಲ್ಲಿ ಇದೊಂದು ಸಾರ್ವತ್ರಿಕವಾದಂಥ ದಾಖಲೆ. ವಿಜ್ಞಾನ ವಿಭಾಗದಲ್ಲಿ ಸಂಸ್ಥೆಯ ಬಿಂದು ನವಲೆ, ರಾಜ ಯದುವಂಶಿ ಯಾದವ್ ಹಾಗೂ ವಿಜಯ್ ಟಿ ಗೌಡ 600ರಲ್ಲಿ 598 ಅಂಕ ಗಳಿಸುವ ಮೂಲಕ ರಾಜ್ಯಕ್ಕೆ 3 ಜನ ದ್ವಿತೀಯ ಸ್ಥಾನವನ್ನು ಸೈನ್ಸ್ನಲ್ಲಿ ಪಡೆದಿದ್ದಾರೆ. ಅಕ್ಷಯ್ ಮೆಗ್ಡೆಮ್ ಹಾಗೂ ಪ್ರೇಕ್ಷಾ MS 597 ಅಂಕಗಳೊಂದಿಗೆ ತೃತೀಯ ಸ್ಥಾನ, ಪದ್ಮಾವತಿ ಮಲ್ಲೇಶ್ 594 ಅಂಕಗಳು 4ನೇ ಸ್ಥಾನ, ದರ್ಶನ್ ಶೆಟ್ಟಿ 5ನೇ ಸ್ಥಾನ, ಮತ್ತು ವೈಭವ್ ಮತ್ತು ಚೈತನ್ಯ 6ನೇ ಸ್ಥಾನ ಮತ್ತು ಸ್ಥಾನ ವರ್ಷ 7ನೇ ಸ್ಥಾನ, ನೇತ್ರಪಾಲ್, ಸೃಷ್ಟಿ, ಚಿನ್ಮಯ್, ಇವರೆಲ್ಲ 8ನೇ ಸ್ಥಾನ. ಮತ್ತು ಒಂದು ನೀವು ಗಮನಿಸಬೇಕಾದ ಅಂಶ, 2ನೇ ಸ್ಥಾನದಿಂದ 10ನೇ ಸ್ಥಾನದವರೆಗೆ ಎಷ್ಟು ವಿದ್ಯಾರ್ಥಿಗಳು ಇದ್ದಾರೆ, ಪ್ರತಿಯೊಂದು ಮಾರ್ಕ್ನಲ್ಲೂ ಒಂದೊಂದು ಮಾರ್ಕ್ನಲ್ಲೂ ವಿದ್ಯಾರ್ಥಿಗಳು ಇರೋದನ್ನು ತಾವುಗಳು ಗಮನಿಸಬೇಕು. ಇವರೆಲ್ಲ ಹೌದು, ಇದು ಸೈನ್ಸ್ನಲ್ಲಿ 10 ರ್ಯಾಂಕ್ಗಳಲ್ಲಿ 2ನೇ ರ್ಯಾಂಕ್ನಿಂದ 10ನೇ ರ್ಯಾಂಕ್ನವರೆಗೆ 24 ಜನ ವಿದ್ಯಾರ್ಥಿಗಳು ಸೈನ್ಸಲ್ಲೇ ಇದ್ದಾರೆ, ಸೈನ್ಸಲ್ಲೇ ರ್ಯಾಂಕ್ ಪಡೆದವರಿದ್ದಾರೆ. ಇನ್ನು ವಾಣಿಜ್ಯ ವಿಭಾಗದಲ್ಲಿ 597 ಅಂಕ ಗಳಿಸುವ ಮೂಲಕ ರಾಜ್ಯಕ್ಕೆ ತೃತೀಯ ಸ್ಥಾನವನ್ನು ಸನ್ನಿಧಿ, ಶಾರೆಲ್, ಲೆವಿಟಾ ರಾಡ್ರಿಗಸ್ ಮತ್ತು ವಿಸ್ಮಯ ಭಟ್ 595 ಅಂಕಗಳನ್ನು ಗಳಿಸುವ ಮೂಲಕ ಅವರು ಇಬ್ಬರು ತೃತೀಯ ಸ್ಥಾನ ಮತ್ತು ಇವರು 5ನೇ ಸ್ಥಾನವನ್ನು, ಮತ್ತು ವೈಷ್ಣವಿ ಶೆಟ್ಟಿ 6ನೇ ಸ್ಥಾನ. ಒಟ್ಟಿಗೆ 19 ವಿದ್ಯಾರ್ಥಿಗಳು ಕಾಮರ್ಸ್ನಲ್ಲಿ ರ್ಯಾಂಕ್ ಪಡೆದಿದ್ದಾರೆ, 24 ವಿದ್ಯಾರ್ಥಿಗಳು ಸೈನ್ಸ್ನಲ್ಲಿ. ಇನ್ನು ಕಲಾ ವಿಭಾಗದಲ್ಲೂ ಕೂಡ 2 ವಿದ್ಯಾರ್ಥಿಗಳು ಇವತ್ತು 10 ಸ್ಥಾನದ ಒಳಗೆ ಪಡೆದದ್ದು ಸಂತೋಷವಾಗಿದೆ. 590ಕ್ಕಿಂತ ಅಧಿಕ ಅಂಕಗಳನ್ನು 44 ವಿದ್ಯಾರ್ಥಿಗಳು ಪಡೆದಿದ್ದಾರೆ. 95% ಮೇಲೆ 468 ವಿದ್ಯಾರ್ಥಿಗಳು, 95% ಮೇಲೆ 468 ವಿದ್ಯಾರ್ಥಿಗಳು, 600ರಲ್ಲಿ 570ರ ಮೇಲಿರುವವರು ಅವರೆಲ್ಲ. ಆಮೇಲೆ 90% ಮೇಲೆ 1317 ವಿದ್ಯಾರ್ಥಿಗಳು. ಅಂತಿಂತೂ 85% ಮೇಲೆ 1948 ವಿದ್ಯಾರ್ಥಿಗಳು ಪಡೆದುಕೊಂಡು, ಅಂದರೆ ಈಗ ಬುದ್ಧಿಮತ್ತೆಯ ಮಕ್ಕಳು ಅಂತೇಳಿ ರಾಜ್ಯದಲ್ಲಿ ಘೋಷಣೆ ಆಗುವಂಥ ಮಕ್ಕಳಲ್ಲಿ 1948 ಮಕ್ಕಳು, 85% ಮೇಲೆ ಡಿಸ್ಟಿಂಕ್ಷನ್ ಅಂತ ಹೇಳುವಂಥದ್ದು 1948 ಮಕ್ಕಳು ಬಂದು ಇದು ಸಾರ್ವತ್ರಿಕವಾದ ದಾಖಲೆ ಅಂತ ನೀವು ಬರಬೇಕು. ಇಷ್ಟು ಮಕ್ಕಳು ಯಾವ ವಿದ್ಯಾಸಂಸ್ಥೆಯಲ್ಲಿ ಒಂದು ಸಂಸ್ಥೆಯಲ್ಲಿ ಆಗಿರಲಿಕ್ಕೆ ಸಾಧ್ಯವೇ ಇಲ್ಲ. ಇನ್ನು 100 ಅಂಕಗಳನ್ನು ಗಳಿಸಿದಂಥ 5 ವಿಷಯದಲ್ಲಿ, ಈಗ 6 ವಿಷಯ ಉಂಟು, ಅದರಲ್ಲಿ 5 ವಿಷಯದಲ್ಲಿ 100ಕ್ಕೆ 100 ಅಂಕವನ್ನು ಗಳಿಸಿದ 4 ವಿದ್ಯಾರ್ಥಿಗಳು, 4 ವಿಷಯದಲ್ಲಿ 9 ವಿದ್ಯಾರ್ಥಿಗಳು, 3 ವಿಷಯದಲ್ಲಿ 47 ವಿದ್ಯಾರ್ಥಿಗಳು, 2 ವಿಷಯದಲ್ಲಿ 123 ವಿದ್ಯಾರ್ಥಿಗಳು, 1 ವಿಷಯದಲ್ಲಿ 343 ವಿದ್ಯಾರ್ಥಿಗಳು ಔಟ್ ಮಾರ್ಕ್ ಪಡೆದಿದ್ದಾರೆ. ಕನ್ನಡದ 1ರಲ್ಲಿ 117, ಸಂಸ್ಕೃತದಲ್ಲಿ 65, ರಸಾಯನಶಾಸ್ತ್ರದಲ್ಲಿ 26, ಗಣಿತದಲ್ಲಿ 124, ಜೀವಶಾಸ್ತ್ರದಲ್ಲಿ 106, ಗಣಕ ವಿಜ್ಞಾನದಲ್ಲಿ 29, ಸಂಖ್ಯಾಶಾಸ್ತ್ರದಲ್ಲಿ 44, ಅರ್ಥಶಾಸ್ತ್ರದಲ್ಲಿ 25, ಬಿಸ್ನೆಸ್ ಸ್ಟಡೀಸ್ನಲ್ಲಿ 36, ಅಕೌಂಟೆನ್ಸಿಯಲ್ಲಿ 36, ಬೇಸಿಕ್ ಮ್ಯಾಥ್ಸ್ನಲ್ಲಿ 22 ವಿದ್ಯಾರ್ಥಿಗಳು 100ಕ್ಕೆ 100 ಅಂಕಗಳನ್ನು ಗಳಿಸಿದ್ದಾರೆ. ಇದು ಆಳ್ವಾಸ್ ಸಮೂಹ ಶಿಕ್ಷಣ ಸಂಸ್ಥೆಗಳ ಅಧ್ಯಕ್ಷರು ಡಾಕ್ಟರ್ ಎಂ ಮೋಹನ್ ಆಳ್ವ ಅವರು ನಿನ್ನೆಯ ದಿನ PU ಪರೀಕ್ಷೆಯ ಫಲಿತಾಂಶ ಬಂದ ನಂತರ ಮಾಧ್ಯಮಗಳಿಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಹೆಮ್ಮೆಯ ವಿಚಾರ, ರ್ಯಾಂಕ್ಗಳ ಸುರಿಮಳೆಯನ್ನ ಗೈಯುವ ಮೂಲಕ ಆಳ್ವಾಸ್ ಕಾಲೇಜು ಬಹಳಷ್ಟು ಸಾಧನೆಯನ್ನ ಮಾಡಿದೆ. ಇದರ ಜೊತೆಗೆ ನಮ್ಮ ಜೊತೆ ನೇರವಾಗಿ ಡಾಕ್ಟರ್ ಎಂ ಮೋಹನ್ ಆಳ್ವ ಇದ್ದಾರೆ. ಜಾಸ್ತಿ ಟೈಮ್ ವೇಸ್ಟ್ ಮಾಡಲ್ಲ, ನೇರವಾಗಿ ಅವ್ರ ಜೊತೆ ಮಾಹಿತಿಯನ್ನ ವಿದ್ಯಾರ್ಥಿಗಳಿಗೋಸ್ಕರ ಕೊಡಬೇಕು. ಹಾಗಾಗಿ ಇವತ್ತಿನ ವಿಶೇಷ ಕಾರ್ಯಕ್ರಮ. ಸರ್, ಮೊದಲಾಗಿ ಕಂಗ್ರ್ಯಾಚುಲೇಷನ್ ಸರ್, ಯಾಕೆಂದರೆ ನಿನ್ನೆಯ ದಿನ ರ್ಯಾಂಕ್ಗಳ ಸುರಿಮಳೆ PU ಪರೀಕ್ಷೆಯ ರಿಸಲ್ಟ್ನಲ್ಲಿ ಬಹಳಷ್ಟು ಹೆಮ್ಮೆ ತರುವಂತಹ ವಿಚಾರ. ಇಡೀ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಗೆ ಮಾತ್ರ ಇಡೀ ರಾಜ್ಯಕ್ಕೂ ಕೂಡ ಆಳ್ವಾಸ್ ಮತ್ತು ಯಾವತ್ತೂ ಕೂಡ ಇರುತ್ತೆ ಮುಂಚೂಣಿಯಲ್ಲಿ. ಹಾಗಿದ್ದಾಗ ಎಷ್ಟು ಖುಷಿ ತಂದಿದೆ ಸರ್ ತಮ್ಮ ವಿದ್ಯಾರ್ಥಿಗಳ ಸಾಧನೆ ಬಗ್ಗೆ? ನನಗೆ ಬಹಳ ಖುಷಿ ಅಂತಂದಿದೆ. ನಮ್ಮ ಆಳ್ವಾಸ್ ಪದವಿ ಪೂರ್ವ ಕಾಲೇಜು ಪ್ರಾರಂಭ ಆಗಿ ಇವತ್ತು ಸುಮಾರು
30 ವರ್ಷದಷ್ಟು ಸಮಯ ಆಯಿತು. ಈ ವರ್ಷವೂ ಕೂಡ ಪ್ರತಿ ವರ್ಷದಂತೆ ಒಳ್ಳೆಯ ರಿಸಲ್ಟ್ ಬಂದಿದೆ. ಈ ವರ್ಷ ದ್ವಿತೀಯ PUCಯಲ್ಲಿ 2829 ಮಂದಿ ಸೈನ್ಸ್, ಕಾಮರ್ಸ್, ಆರ್ಟ್ಸ್ನಲ್ಲಿ ಪರೀಕ್ಷೆಗೆ ಹಾಜರಾಗಿದ್ದರು. ಇದರಲ್ಲಿ ಕೇವಲ 8 ವಿದ್ಯಾರ್ಥಿಗಳು ಬೇರೆ ಬೇರೆ ಕಾರಣಗಳಿಂದ ಫೇಲ್ ಆಗಿ 2821 ಜನರು ಪಾಸಾಗಿ ಒಂದು 99.75% ರಿಸಲ್ಟ್ ಬಂದದ್ದು. ಅದಕ್ಕಿಂತ ಮುಖ್ಯವಾಗಿ 10th ರಿಸಲ್ಟ್ ಯಾವಾಗಲೂ PUCಯಲ್ಲಿ ಆ ಮಾರ್ಕ್ ಉಳಿಯುವುದಿಲ್ಲ. ಆದರೆ ನಮ್ಮ ವಿದ್ಯಾಸಂಸ್ಥೆಯಲ್ಲಿ 1806 ವಿದ್ಯಾರ್ಥಿಗಳು 10ನೇ ತರಗತಿಯಲ್ಲಿ ಏನು ಮಾರ್ಕ್ ಪಡೆದರು ಅದಕ್ಕಿಂತ ಉತ್ತಮ ಮಾರ್ಕನ್ನು PUCಯಲ್ಲಿ ಪಡೆದದ್ದು ನನಗೆ ಭಾಳ ಸಂತೋಷ ಕೊಟ್ಟಿದೆ. ಯಾಕೆಂದರೆ ನಾವು ಕೇವಲ ಬುದ್ಧಿಮತ್ತೆ ಇದ್ದಂಥ ಮಕ್ಕಳನ್ನು ಮಾತ್ರ ಸೇರಿಸೋದಲ್ಲ, ಅವರು ಕೇವಲ ಪಾಸಾಗಿ 35% ಇದ್ದಂಥ ಮಕ್ಕಳನ್ನು ಕೂಡ ನಾವು ತೆಗೆದು ಅವರನ್ನು ಮೇಲ್ದರ್ಜೆಗೆ ತರುವಂಥ ಕೆಲಸ ನಮ್ಮಲ್ಲಿ ಆಗ್ತದೆ. ಈ ದೃಷ್ಟಿಯಲ್ಲಿ ನನಗೆ ಬಹಳಷ್ಟು ಸಮಾಧಾನವನ್ನು ಕೊಟ್ಟಿದೆ. ಈಗ ಮುಖ್ಯವಾಗಿ 599 ಮಾರ್ಕನ್ನು 600ರಲ್ಲಿ 599 ಮಾರ್ಕನ್ನು ಪಡೆದಂಥ ವಿದ್ಯಾರ್ಥಿ ಸೈನ್ಸ್ನಲ್ಲಿ ಮತ್ತು ಕಾಮರ್ಸ್ನಲ್ಲಿ ಅದು ಹೈಯೆಸ್ಟ್ ಮಾರ್ಕ್ ತೆಗೆದದ್ದು. ನಮ್ಮ ಆರ್ಟ್ಸ್ ಆಗುವಾಗ ರಾಜ್ಯದಲ್ಲಿ 597 ಮಾರ್ಕನ್ನು ತೆಗೆದದ್ದು. ನಮ್ಮ 599 ಮಾರ್ಕ್ ನಮಗೆ ಬರದೇ ಹೋದರೂ 598 ಮಾರ್ಕು 3 ವಿದ್ಯಾರ್ಥಿಗಳಿಗೆ ಬಂದಿದೆ. ಅದು ರಾಜ್ಯದಲ್ಲಿ 3 ಜನರಿಗೆ ಆ ದ್ವಿತೀಯ ಸ್ಥಾನ ಬಂದಿದೆ. ಆ 3 ಸ್ಥಾನ ನಮ್ಮಲ್ಲಿ ಬಂದಿದೆ. ನನಗೆ ಬಹಳ ಒಂದು ದುಃಖದ ವಿಷಯ ಅಂತ ಹೇಳಿದ್ರೆ ಇದರಲ್ಲಿ 1 ಮಾರ್ಕಿಗೆ ಅದು ಯಾಕೆ ಅಂತ ಹೇಳಿದ್ರೆ ನಮ್ಮಲ್ಲಿ 20 ಮಾರ್ಕು ಇಂಟರ್ನಲ್, 80 ಮಾರ್ಕು ಎಕ್ಸ್ಟರ್ನಲ್. ನೋಡಿ, ಇಂತಹ ಒಂದು ಹುಡುಗನಿಗೆ ಕೂಡ ಇಂಟರ್ನಲ್ ಮಾರ್ಕ್, ಪ್ರಾಕ್ಟಿಕಲ್ ಮಾರ್ಕ್ ಕೊಡುವಲ್ಲಿ ಹೊರಗಿಂದ ಬಂದ ಟೀಚರ್ 1 ಮಾರ್ಕ್ ಕಡಿಮೆ ಹಾಕಿ 23 ಬಂದದ್ದರಿಂದ ಅದು ನಮಗೆ ನಷ್ಟವಾಯಿತು. ಇಲ್ಲದೆ ಹೋದರೆ ನಮಗೂ ಕೂಡ 599 ಬಂದು ನಾವು ರಾಜ್ಯದಲ್ಲಿ ಪ್ರಥಮ ಸ್ಥಾನದಲ್ಲಿ ಬರ್ತಿದ್ದೆವು. ಅದೊಂದು ಸಣ್ಣ ಕೊರಗಿದೆ. ಆದರೆ ಸೈನ್ಸಲ್ಲಿ ಆಮೇಲೆ ಬಂದ 2nd, 3rd, 4th, 5th, 6th, 7th, 8th, 9th, 10th ರ್ಯಾಂಕ್, ಕಂಟಿನ್ಯೂಸ್ 9 ರ್ಯಾಂಕ್ಗಳು ಕೂಡ ನಮ್ಮ ವಿದ್ಯಾರ್ಥಿಗಳು ಒಂದು ವಿದ್ಯಾರ್ಥಿಗಳು ಅದರಲ್ಲಿ ಇದ್ದದ್ದು ನನಗೆ ಬಹಳ ಸಂತೋಷವನ್ನು ಕೊಟ್ಟಿದೆ. ಮತ್ತು 3 ವಿಭಾಗದಲ್ಲಿ ಕಾಮರ್ಸ್, ಆರ್ಟ್ಸ್ ಮತ್ತು ಸೈನ್ಸ್ನಲ್ಲಿ 3 ವಿಭಾಗದಲ್ಲೂ ನಮಗೆ ಆ ಸ್ಥಾನಮಾನ ಬಂದದ್ದು ನನಗೆ ಬಹಳ ಸಂತೋಷವನ್ನು ಕೊಟ್ಟಿದೆ. ನಿಜ. ನಾವು ಕೂಡ ರ್ಯಾಂಕ್ ಲಿಸ್ಟ್ ನೋಡಿದಾಗ 1 ಮಾರ್ಕ್, ಕೇವಲ 1 ಮಾರ್ಕಲ್ಲಿ 598 3 ಜನ ಪಡೆದುಕೊಂಡಿದ್ರು ಆಳ್ವಾಸ್ನಲ್ಲಿ. ನಿಜವಾಗ್ಲೂ ನಮಗೆ ಶಾಕ್ ಆಯ್ತು ನೋಡಿದಾಗ. ಆದರೆ 1 ಮಾರ್ಕೆಲ್ಲ ಒಂದು ಮಿಸ್ ಆಯಿತು ಅಂತ ಹೇಳಿದ್ರೆ ರಾಜ್ಯದಲ್ಲಿ ಪ್ರಥಮವಾಗಿ ಆಳ್ವಾಸ್ ಕೂಡ ಬರ್ತಾ ಇತ್ತು. ಆ್ಯಂಡ್ ಬಹಳಷ್ಟು ಹೆಮ್ಮೆ ಇದೆ. ಆ 3 ವಿದ್ಯಾರ್ಥಿಗಳು ಕೂಡ ಸಾಧನೆಯನ್ನು ಮಾಡಿದ್ದಾರೆ. ಆದರೆ 1 ಮಾರ್ಕಲ್ಲಿ 3 ಜನ ತೆಗಿತಾರೆ ಅಂತ ಬಂದಾಗ ಸೇಮ್ ಮಾರ್ಕ್ 2ನೇ ಸ್ಥಾನದಲ್ಲಿ ಬರ್ತಾರೆ ಅಂತ ತಮಾಷೆಯ ವಿಚಾರ ಅಲ್ಲ. ದ್ಯಾಟ್ಸ್ ಆಲ್ವೇಸ್ ಬೆಸ್ಟ್ ಅನ್ನುವಂಥ ವಿಚಾರ. ಇವೆಲ್ಲದರ ಜೊತೆಗೆ ಸರ್, ತಾವಿದ್ದೀರಿ ಇವತ್ತು ತಮ್ಮ ಒಂದು ಶಿಕ್ಷಣ ಸಂಸ್ಥೆಗಳಲ್ಲಿ ಕಲಿತವರು ನಮ್ಮ ದೇಶ ವಿದೇಶಗಳಲ್ಲಿ ಉನ್ನತ ಸ್ಥಾನಮಾನದಲ್ಲಿದ್ದಾರೆ, ಸಾಧನೆಯನ್ನು ಮಾಡ್ತಾ ಇದ್ದಾರೆ. ಸೊ ಹಾಗಿದ್ದಾಗ ಬಹಳಷ್ಟು ವಿದ್ಯಾರ್ಥಿಗಳು, ಅವರ ಪೋಷಕರು ಬಹಳಷ್ಟು ಕನ್ಫ್ಯೂಷನ್, ಗೊಂದಲದಲ್ಲಿ ಇದ್ದಾರೆ. ಅಂದರೆ SLC ಆಯಿತು, PU ಆಯಿತು, ವಾಟ್ ನೆಕ್ಸ್ಟ್ ಅನ್ನೋಂಥ ಪ್ರಶ್ನೆಗಳ ನಡುವೆ. ದ್ಯಾಟ್ಸ್ ವೈ ಮೋಹನ್ ಆಳ್ವಾಸ್ ಸರ್ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ. ಸೊ ಹಾಗಿದ್ದಾಗ ನಾನು ನೇರವಾಗಿ ವಿಚಾರಕ್ಕೆ ಬರ್ತೀನಿ ಸರ್. ಒಂದು ಕಡೆ SLC, ಒಂದು ಕಡೆ PU ರಿಸಲ್ಟ್ ಬಂತು, SLC ಬರಬೇಕು. ಸೊ ಇವೆಲ್ಲದರ ಜೊತೆಗೆ ಎರಡೂ ಕೂಡ ವಿದ್ಯಾರ್ಥಿ ಜೀವನದ ಪ್ರಮುಖ ಘಟ್ಟ ಅಂತ ಹೇಳ್ತಾರೆ. ಹೌದಾ ತಮ್ಮ ಪ್ರಕಾರವೂ ಕೂಡ? ಆ್ಯಂಡ್ ಯಾಕೆ ಈ ಸಂದರ್ಭಗಳಲ್ಲಿ ಏನು ಹೇಳ್ತೀರಾ ಸರ್? ಈ ವಿದ್ಯಾಭ್ಯಾಸ ಅಂತೇಳಿ ಆಗುವಾಗ ಪ್ರಾಥಮಿಕ ಶಿಕ್ಷಣ, ಪ್ರೌಢ ಶಿಕ್ಷಣ ಎಂಬುದು ಒಂದು ಇರುವಂಥದ್ದು. ಇದು ಹೇಗೆ ಒಂದು ಬಿಲ್ಡಿಂಗಿಗೆ ಪಂಚಾಂಗ ಗಟ್ಟಿದ್ರೆ ಮುಂದೆ ಎಷ್ಟು ಅಂತಸ್ತನ್ನು ಕಟ್ಟಬಹುದು, ಅದೇ ರೀತಿ ಒಬ್ಬ ವಿದ್ಯಾವಂತನಾಗಬೇಕಾದರೆ ಪ್ರಾಥಮಿಕ ಶಿಕ್ಷಣ, ಪ್ರೌಢ ಶಿಕ್ಷಣ ಎಂಬುದು ಬಹಳ ಪ್ರಮುಖ. ಈಗ ನಮ್ಮ ವ್ಯವಸ್ಥೆಯಲ್ಲಿ ಕನ್ನಡ ಮಾಧ್ಯಮ, ಇಂಗ್ಲಿಷ್ ಮಾಧ್ಯಮ, CBSE, ICSE ಇದ್ದುಕೊಂಡು ಪ್ರಾಥಮಿಕ ಪ್ರೌಢ ವಿದ್ಯಾಭ್ಯಾಸ ಇದೆ. ಇದೆಲ್ಲವನ್ನೂ ಕೂಡ ಸುಪ್ರೀಂ ಕೋರ್ಟ್ ಆರ್ಡರ್ ಮಾಡಿತ್ತು. ಏನು ಕೇಳಿದ್ರೆ ಇದೆಲ್ಲವನ್ನೂ ನೀವು NCERT ಸಿಲೆಬಸ್ಸಲ್ಲಿ ಬೋಧನೆ ಮಾಡಬೇಕು ಅಂತ. ಅದು ಯಾವ ಭಾಷೆಯಲ್ಲಿ ಕಲಿಸಿ, ಯಾವ ವಿಷಯದಲ್ಲಿ ಕಲಿಸಿ NCERT ಸಿಲೆಬಸ್ಸಲ್ಲಿ ಬೋಧನೆ ಮಾಡಬೇಕು ಅಂತ ಒಂದು ತೀರ್ಪನ್ನು ಕೊಟ್ಟಿತ್ತು. ಈ ದೃಷ್ಟಿಯಲ್ಲಿ ಇವತ್ತು ಪ್ರಾಥಮಿಕ ಶಿಕ್ಷಣ, ಪ್ರೌಢ ಶಿಕ್ಷಣ ಆಗ್ತದೆ. ಆದರೆ ನಾನು ತಂದೆ ತಾಯಿ ಹತ್ರ ಹೇಳೋದು, ಇದೇ NCERT ಸಿಲೆಬಸ್ ಮುಂದುವರೆದ ಭಾಗವಾಗಿ PUC ಫಸ್ಟ್ ಇಯರ್ ಮತ್ತು ಸೆಕೆಂಡ್ ಇಯರ್ 11ನೇ 12ನೇ ವರ್ಷದ ವಿದ್ಯಾಭ್ಯಾಸ ಬರ್ತದೆ. ಆದರೆ ಎಂದೂ ನೀವು ಇದನ್ನು ಒಂದು ತಕ್ಕಡಿಯಲ್ಲಿ ತೂಕ ಮಾಡಬೇಡಿ. ಯಾಕಂದರೆ ಪ್ರಾಥಮಿಕ ಶಿಕ್ಷಣ, ಪ್ರೌಢ ಶಿಕ್ಷಣದ ಒಂದು NCERT ಸಿಲೆಬಸ್ಸೇ ಬೇರೆ. ಆಮೇಲೆ PUC ಆಗುವಾಗ ಆ NCERT ಸಿಲೆಬಸ್ಸೇ ಮುಂದುವರೆದ ಭಾಗವಾಗಿದ್ದರೂ ಕೂಡ ಕಲಿಕಾ ಕ್ರಮವೇ ಬೇರೆ. ಮತ್ತು ನಮ್ಮ ಒಟ್ಟು ಜೀವನವನ್ನು ತೆಗೆದು ನೋಡಿದರೂ ಕೂಡ 1ನೇ ತರಗತಿಯಿಂದ 10ನೇ ತರಗತಿಯವರೆಗೆ ಇರುವಂಥ ಸಮಯ ಅವರ ವಯಸ್ಸು 16 ವರ್ಷದ ಕೆಳಗೆ. ಇದು ನಾವು ಬಾಲ್ಯಾವಸ್ಥೆ ಅಂತ ಹೇಳ್ತೇವೆ. ಈ ಬಾಲ್ಯಾವಸ್ಥೆ ಅಂತ ಹೇಳಿದರೆ ಮಕ್ಕಳ ಒಂದು ಜೀವನ ಪದ್ಧತಿ, ಅವರ ಚಿಂತನೆ, ಅವರ ಒಟ್ಟು ಆಶಯ, ಅವರ ಕಲಿಕಾ ವಿಧಾನ, ಅದನ್ನು ಮತ್ತು PUCಯನ್ನು ಹೋಲಿಕೆ ಮಾಡಲಿಕ್ಕೆ ಆಗುವುದಿಲ್ಲ.
ಈ ಬಾಲ್ಯಾವಸ್ಥೆಯಲ್ಲಿರುವಾಗ ಮಕ್ಕಳು ಬಹಳಷ್ಟು ಮುದ್ದು ಮಕ್ಕಳಾಗಿ ಸಮಗ್ರ ಶಿಕ್ಷಣದ ಅಡಿಯಲ್ಲಿ ಇರುವಂಥ ಒಂದು ಕಲಿಯುತ್ತಾ ನಲಿಯುತ್ತಾ ಇರಬೇಕು ಎಂಬ ಸೂತ್ರದ ಅಡಿಯಲ್ಲಿ ಬರುವಂಥ ಒಂದು ಮಕ್ಕಳು. ಇಂಥ ಸಂದರ್ಭದಲ್ಲಿ ಅಲ್ಲಿ ಮಕ್ಕಳು ಕೂಡ ಹಾಗೆ ಮುದ್ದಿನ ಮಕ್ಕಳಾಗಿ ದೇವರ ಮಕ್ಕಳು ಅಂತ ನಾವು ಹೇಳೋದು, ಅಂಥ ಮಕ್ಕಳಲ್ಲಿರ್ತಾರೆ. ಅವರೆಲ್ಲರೂ ಕೂಡ ನಮ್ಮ ಪಾಲಕರದಾಗಲಿ ಗುರು ಹಿರಿಯರದಾಗಲಿ ಸಮಾಜದ ಬಹಳ ದೊಡ್ಡ ಪ್ರೀತಿಗೆ ಪಾತ್ರರಾದವರು, ಮತ್ತು ಅವರಿಗೆ ಸ್ವಲ್ಪ ಹೆದರಿಕೆಯೂ ಇರ್ತದೆ. ಇಂಥ ಸಮಯದಲ್ಲಿ ಅವರ ಮನಸ್ಸುಗಳು ಕೂಡ ಭಾಳ ಸುಂದರವಾಗಿ ಇರ್ತದೆ, ಒಂದು ಹಸಿ ಗೋಡೆಯಾಗಿ ಅವರು ಇರ್ತಾರೆ. ಈ ರೀತಿ ಬೆಳವಣಿಗೆ ಹಾಕ್ಕೊಂಡು ಅವರು 10ನೇ ತರಗತಿ ಮುಗಿಸಿಕೊಂಡು ಬರೋದು. ಈಗ ಅವರು PUC ಬರೋದು. PUC ಬರುವಾಗ ಬಾಲ್ಯಾವಸ್ಥೆಯಿಂದ ಅವರು ಪ್ರೌಢಾವಸ್ಥೆಗೆ ಬರ್ತಾರೆ. ಬಾಲ್ಯಾವಸ್ಥೆಯಿಂದ ಪ್ರೌಢಾವಸ್ಥೆಗೆ ಬರುವಾಗ ಅವರ ಇಡೀ ಮನೋಧರ್ಮದಲ್ಲಿ, ಅವರ ಜೀವನ ಪದ್ಧತಿಯಲ್ಲಿ ಒಂದು ಪ್ರಕೃತಿ ನಿಯಮದಂತೆ, ದೇವರ ನಿಯಮದಂತೆ ಬಹಳ ದೊಡ್ಡ ಬದಲಾವಣೆ ಆಗ್ತದೆ. ಅವರ ಚಿಂತನೆಗಳು ಬಹಳ ದೊಡ್ಡ ಬದಲಾವಣೆ ಆಗ್ತದೆ. ಅಲ್ಲಿವರೆಗೆ ಅವರಿಗೆ ಸ್ವಾತಂತ್ರ್ಯದ ಬಗ್ಗೆ ಹೆಚ್ಚು ಅರಿವಿಲ್ಲ. ಇಲ್ಲಿ 16 ದಾಟಿ 17ಕ್ಕೆ ಬಂದು ಪ್ರೌಢಾವಸ್ಥೆ ಬಂದ ಕೂಡಲೇ ನಾನು ಸ್ವತಂತ್ರನು, ನಾನು ಸ್ವಲ್ಪ ಸ್ವತಂತ್ರವಾಗಿ ಬದುಕಬೇಕು ಎಂಬ ಆಶಯ ಅವನಿಗೆ ಬರ್ತದೆ. ಅದರ ಒಟ್ಟಿಗೆ ಅವನು ಸ್ವಲ್ಪ ನಾನು ಏಕಾಂಗವಾಗಿ ಇರಬೇಕು, ನಾನು ಅದೇ ರೀತಿ ಆ ಸಮಯದಲ್ಲಿ ಬೇಕಾದಷ್ಟು ದಾಳಿಗಳು ಕೂಡ ಅವನ ಹೃದಯದ ಮೇಲೆ, ಅವನ ಮನಸ್ಸಿನ ಮೇಲೆ ಆಗುವಂಥ ಸಮಯ. ಮನಸ್ಸು ಕೂಡ ಭಾಳ ಚಂಚಲವಾಗಿರ್ತದೆ. ಅಲ್ಲಿವರೆಗೆ ಮುಗ್ಧವಾಗಿದ್ದದ್ದು ಸ್ವಲ್ಪ ಮನಸ್ಸು ಮತ್ತು ಹೃದಯ ಬೇರೆ ಬೇರೆ ರೀತಿಗೆ ಒಂದು ಬಲಿಯಾಗುವಂಥ ಪ್ರಸಂಗ ಆ ಸಮಯ. ಇದು ಯಾರಿಗೆ ನಿಲ್ಲಿಸಲಿಕ್ಕೆ ಆಗೋದಿಲ್ಲ. ಇದು ಬಾಲ್ಯಾವಸ್ಥೆಯಿಂದ ಪ್ರೌಢಾವಸ್ಥೆ ಬರೋದು, ಇದು ದೇವರ ನಿಯಮ. ಇಂಥ ಬದಲಾವಣೆಗಳಾಗ್ತದೆ. ದೈಹಿಕವಾಗಿ ಮತ್ತು ಮಾನಸಿಕವಾಗಿ ಬಹಳಷ್ಟು ದೊಡ್ಡ ಬದಲಾವಣೆಗಳಾಗುವಂಥ ಸಮಯ. ಆದ್ದರಿಂದ ನಾನು ತಂದೆ ತಾಯಿ ಹತ್ರ ವಿನಂತಿ ಮಾಡೋದಿಷ್ಟೇ, ಮಕ್ಕಳನ್ನು ವಿನಂತಿ ಮಾಡೋದಿಷ್ಟೇ, ದೇವರ ನಿಯಮದಂತೆ ಈ ಬಾಲ್ಯಾವಸ್ಥೆಯಿಂದ ಪ್ರೌಢಾವಸ್ಥೆಗೆ ಬದಲಾವಣೆ ಆಗುವಾಗ ಅದು ದೈಹಿಕವಾಗಿ ಮತ್ತು ಮಾನಸಿಕವಾಗಿ ಈ ಬದಲಾವಣೆಯನ್ನು ಅರ್ಥೈಸಿಕೊಂಡು ನಾವು ಜಾಗೃತರಾಗಬೇಕು. ಮಕ್ಕಳು ಕೂಡ ಹಾಗೆ ಅದನ್ನು ಅರ್ಥೈಸಿಕೊಂಡು ಬಹಳಷ್ಟು ಜಾಗೃತರಾಗಬೇಕು. ಅದೇ ರೀತಿ ತಂದೆ ತಾಯಿಗಳು ಕೂಡ ಮಕ್ಕಳನ್ನು ಸೂಕ್ಷ್ಮವಾಗಿ ಗಮನಿಸ್ತಾ ಇರಬೇಕು. ನನ್ನ ಮಗ ನನ್ನ ಮಗಳು ಯಾವ ರೀತಿ ಬದಲಾವಣೆ ಆಗ್ತಾ ಇದ್ದಾಳೆ, ಇಂಥ ಸಮಯದಲ್ಲಿ ಎಂಥ ಮಾರ್ಗದರ್ಶನ ನಾನು ಕೊಡಬೇಕು ಎಂಬುದನ್ನು ಭಾಳಷ್ಟು ಅರ್ಥೈಸಬೇಕು. ಯಾಕಂತ ಹೇಳಿದರೆ ಇಲ್ಲದೆ ಹೋದರೆ ಅವರು ನಮ್ಮ ದಾರಿ ತಪ್ಪುವಂಥ ಒಂದು ಪ್ರಸಂಗ ಬರ್ತದೆ. ಅದು ಅವರು ಸೂಕ್ಷ್ಮವಾಗಿ, ಯಾಕೆಂದರೆ ಈಗ ಒಂದು ಮನೆಯಲ್ಲಿರುವ ಜನ್ಮ ಕೊಟ್ಟಂಥ 1-2 ಮಕ್ಕಳನ್ನು ಅವರಿಗೆ ಗಮನಿಸಲಿಕ್ಕೆ ಆಗದೆ ಹೋದರೆ ನಾವು ನಮ್ಮ ವಿದ್ಯಾಸಂಸ್ಥೆಯಲ್ಲಿ 22,000 ಮಕ್ಕಳನ್ನು ನಾವು ಹೇಗೆ ಗಮನಿಸಬೇಕು ಹೇಳಿ. ಆದ್ದರಿಂದ ಅವರು ಸ್ವಲ್ಪ ಅದನ್ನು ಮನೆಯಲ್ಲಿ ಗಮನಿಸಬೇಕು. ಅವರ ಹಾವ ಭಾವಗಳು, ಬಾಡಿ ಲ್ಯಾಂಗ್ವೇಜ್ಗಳು, ಅವರ ಚಿಂತನೆಗಳು, ಅವರ ಆಶಯಗಳು ಎಲ್ಲವನ್ನು ಗಮನಿಸ್ತಾ ಇರುವಾಗ ಅವರಿಗೆ ಅರ್ಥ ಆಗ್ತದೆ. ಆದ್ದರಿಂದ ಒಂದು ಬದಲಾವಣೆ ಇದಾಗ್ತದೆ. ಎರಡನೇದು, ಕಲಿಕಾ ಕ್ರಮವನ್ನು ತೆಗೆದು ನೋಡಿದರೂ ಕೂಡ 10ನೇ ತರಗತಿವರೆಗೆ ಇರುವಂಥ NCERT ಸಿಲೆಬಸ್ ನೇರವಾಗಿ ಪ್ರಶ್ನೆಗಳನ್ನು ಕೇಳುವಂಥದ್ದು, ಮತ್ತು ಅದು ಎಲ್ಲವೂ NCERT ಸಿಲೆಬಸ್ಸಿಗೆ ಸೀಮಿತವಾಗಿರ್ತದೆ. ಅಲ್ಲಿರುವ ಸಬ್ಜೆಕ್ಟ್ಗಳು ಕೂಡ ಹಾಗೆ. ಈಗ ಸೈನ್ಸ್ ಅಂತ ಹೇಳಿದರೆ ಒಂದು ಸಬ್ಜೆಕ್ಟ್, ಆದರೆ PUC ಬರುವಾಗ ಸೈನ್ಸೇ ಮುಂದೆ ಫಿಸಿಕ್ಸ್, ಕೆಮಿಸ್ಟ್ರಿ, ಝೂಲಾಜಿ, ಬಯಾಲಜಿ ಆಗ್ತದೆ. ಇದು ವಿಸ್ತಾರವಾಗಿ ಹೋಗ್ತದೆ. ಪ್ರತಿಯೊಂದು ಕೂಡ 100 ಮಾರ್ಕಿನಲ್ಲಿ ಅಲ್ಲಿ ಬರ್ತದೆ. ಇಂಥ ಸಂದರ್ಭದಲ್ಲಿ ಹಲವಾರು ಬದಲಾವಣೆಗಳು ಈ NCERT ಸಿಲೆಬಸ್ನಲ್ಲೂ ಆಗ್ತದೆ. ಹಾಕ್ಕೊಂಡು ಅವರು PUCಗೆ ಬರ್ತಾರೆ. PUCಗೆ ಬಂದಾಗ ಅಲ್ಲೂ ಕೂಡ ಹಾಗೆ ಕಾಮರ್ಸ್, ಆರ್ಟ್ಸ್ ಮತ್ತು ಸೈನ್ಸ್ ಎಂಬ 3 ವಿಭಾಗಗಳು ಬರ್ತದೆ. ಬಂದುಕೊಂಡು ಇದು ಕೇವಲ NCERT ಸಿಲೆಬಸ್ನ ಮುಂದುವರೆದ ಭಾಗವಾದರೂ ಕೂಡ NCERT ಸಿಲೆಬಸ್ಸಿಗೆ ಸೀಮಿತವಾಗದೆ ಮುಂದೆ ಅದರ ಜೊತೆಯಲ್ಲಿ ಪೂರಕ ಎಕ್ಸಾಮ್ಗಳು ಬರ್ತದೆ. ಈಗ ಒಂದು ಸೈನ್ಸ್ ಅಂತೇಳಿ ಆಗುವಾಗ ಸೈನ್ಸಿನ NCERT ಸಿಲೆಬಸ್ ಜೊತೆಗೆ CET, ನೀಟ್, JEE, ನಾಟ, NDA ಹೀಗೆ ಹಲವಾರು ಕಾಂಪಿಟೇಟಿವ್ ಎಕ್ಸಾಮ್ಗಳು ಅದರ ಜೊತೆಯಲ್ಲಿ ಬರ್ತದೆ. ಕಾಮರ್ಸ್ ಅಂತೇಳಿ ಆಗುವಾಗ ಅಲ್ಲೂ ಕೂಡ ಹಾಗೆ NCERT ಸಿಲೆಬಸ್ ಜೊತೆ CA, CS, ಸಿವಿಲ್ ಸರ್ವಿಸ್, ಕ್ಲಾಟು, UPSC ಎಕ್ಸಾಮ್ ಹೀಗೆಲ್ಲ ಅವರಿಗೆ ಬರ್ತದೆ. ಆರ್ಟ್ಸ್ ಅಂತ ಹೇಳುವಾಗಲೂ ಅಲ್ಲೂ ಕೂಡ ಹಾಗೆ ಅಲ್ಲಿ NCERT ಸಿಲೆಬಸ್ ಜೊತೆ ಒಂದು CSC ಇರ್ಬೋದು, ಕ್ಲಾಟ್ ಇರ್ಬೋದು, ಲಾ ಕಲಿಯುವಂಥದ್ದು, ಅಥವಾ NDA ಇರ್ಬೋದು, ಸಿವಿಲ್ ಸರ್ವಿಸ್ಗಳಿರ್ಬೋದು, ಹೀಗೆಲ್ಲ ಅದು ಜೋಡಣೆ ಬರ್ತದೆ. ಆಗ ಏನಾಗ್ತದೆ ಅಂತ ಹೇಳಿದರೆ ಇಲ್ಲಿ 10ನೇ ತರಗತಿವರೆಗೆ ಇದ್ದಂಥ ಕೇವಲ NCERT ಸಿಲೆಬಸ್ ಮಾತ್ರ ಸೀಮಿತ ಅಲ್ಲ. PUC ಬರುವಾಗ NCERT ಸಿಲೆಬಸ್ ಜೊತೆ ಅವರು ಎತ್ತ ಕಡೆಗೆ ಹೋಗಬೇಕು, ಆ ಗುರಿ ಎತ್ತ ಕಡೆಗೆ ಉಂಟು, ಅದನ್ನು ಕೂಡ ಇಟ್ಟುಕೊಂಡು ಅವರು NCERT ಸಿಲೆಬಸ್ ಜೊತೆ ಇಂಥ ಪೂರಕ ಕಾಂಪಿಟೇಟಿವ್ ಎಕ್ಸಾಮನ್ನು ಜೋಡಣೆ ಮಾಡಿಕೊಂಡು ಇಂಟಗ್ರೇಟೆಡ್ ಸಿಸ್ಟಮ್ನಲ್ಲಿ ಕಲಿತರೆ ಮಾತ್ರ ಅವರಿಗೆ ಮುಂದೆ ಅದೊಂದು ನ್ಯಾಯ ಸಿಗುವುದು. ಆದ್ದರಿಂದ ಇದನ್ನು ಕೂಡ ಅವರು ಅರ್ಥೈಸಬೇಕು. ಇದು ಬಲವಾದ ಒಂದು ಬಾಲ್ಯಾವಸ್ಥೆಯಿಂದ ಪ್ರೌಢಾವಸ್ಥೆ ಬರೋ ಸಮಯ. ಇಂಥ ಸಮಯದಲ್ಲೇ ಅವರಿಗೆ ಈ NCERT ಸಿಲೆಬಸ್ ಜೊತೆ ಇಂಥ ಪೂರಕ ಎಕ್ಸಾಮ್ಗಳನ್ನು
ಒಂದು ಇಂಟಗ್ರೇಟೆಡ್ ಸಿಸ್ಟಮ್ನಲ್ಲಿ ಕಲಿಯುವಂಥ ಬಹಳ ದೊಡ್ಡ ಇದು ಬರ್ತದೆ, ಈಗ ಬರ್ತದೆ. ಇಲ್ಲೂ ಕೂಡ ನಾವು ಗಮನಿಸಿದರೆ ಈಗ ಒಂದು ಮೆಡಿಕಲ್ ಅಂತ ತೆಗೆಯುವ, ಮೆಡಿಕಲ್ ಅಂತ ತೆಗೆಯುವಾಗ ಸೈನ್ಸಲ್ಲಿ ಮೆಡಿಕಲ್ ಅಂತ ತೆಗೆಯುವಾಗ ಇಲ್ಲಿ ಭಾಳ ಮುಖ್ಯವಾಗಿ PCB, ಫಿಸಿಕ್ಸ್, ಕೆಮಿಸ್ಟ್ರಿ, ಬಯಾಲಜಿ ಎಂಬುದು ಭಾಳ ಮುಖ್ಯ. ಫಿಸಿಕ್ಸ್ನಲ್ಲಿ 100ಕ್ಕೆ 100, ಕೆಮಿಸ್ಟ್ರಿಯಲ್ಲಿ 100ಕ್ಕೆ 100, ಬಯಾಲಜಿಯಲ್ಲಿ 100ಕ್ಕೆ 100 ಮಾರ್ಕ್ ಬಂದರೂ ಕೂಡ NCERT ಸಿಲೆಬಸ್ಸಲ್ಲಿ ಭಾಳ ದೊಡ್ಡ ಸಾಧನೆ. ಆದರೆ ನಾವು ಒಂದು ಮೆಡಿಕಲ್ ಸೀಟ್ ಅಂತೇಳಿ ಆಲೋಚನೆ ಮಾಡುವಾಗ ಅಲ್ಲಿ ನೀಟ್ ಎಂಬ ಎಕ್ಸಾಮ್ ಬರ್ತದೆ. ಆಗ ಈ NCERT ಸಿಲೆಬಸ್ಸಲ್ಲಿ ಪಡೆದಂಥ 300ರಲ್ಲಿ 300 ಮಾರ್ಕು ಅಲ್ಲಿ ಮೆಡಿಕಲ್ಗೆ ಆಗುವಾಗ ಅದು 0 ಆಗಿ ಕಾಣ್ತದೆ, 0 ಆಗಿ ಕಾಣ್ತದೆ. ಅಲ್ಲಿ ಪ್ರತ್ಯೇಕವಾಗಿ ಮತ್ತೆ ನೀಟ್ ಎಕ್ಸಾಮಿಗೆ ಕೂತ್ಕೊಂಡು ಫಸ್ಟ್ ಇಯರ್ನಲ್ಲಿ ಸೆಕೆಂಡ್ ಇಯರ್ಲಿ ಕಲ್ತಂಥ 50% ಸಿಲೆಬಸ್ಸನ್ನು ಇಟ್ಕೊಂಡು ಅಲ್ಲಿ ಎಕ್ಸಾಮ್ಗಳು ಆಗ್ತದೆ. ಇಂಥ ಎಕ್ಸಾಮ್ ಆಗುವಾಗ ಅಲ್ಲಿ ಅವರು 3 ಗಂಟೆಯಲ್ಲಿ 180 ಕ್ವಶನ್, 180 ನಿಮಿಷ, 720 ಮಾರ್ಕ್ನಲ್ಲಿ ಅದು ನಿರ್ಧಾರ ಆಗಿ ಆ ರ್ಯಾಂಕಿಂಗ್ನ ಇದು ಬರ್ತದೆ. ಇದು ಬಹಳ ದೊಡ್ಡ ಸವಾಲು ಅವರಿಗೆ ಬರ್ತದೆ. ಆದ್ದರಿಂದ ಇದನ್ನು ಅವರು ಜೋಡಣೆ ಮಾಡುವಂಥ ಬಹಳ ದೊಡ್ಡ ಒಂದು ಇದು ಕೆಲಸ ಆಗಬೇಕು. ಇದು ಮಕ್ಕಳಿಗೂ ತಂದೆ ತಾಯಿಗೂ ಇನ್ನು ನಮ್ಮಂಥ ವಿದ್ಯಾಸಂಸ್ಥೆ ಮುನ್ನಡೆಸಿಕೊಂಡು ಹೋಗುವವರಿಗೂ ಶಿಕ್ಷಕರಿಗೂ ಬಹಳ ದೊಡ್ಡ ಒಂದು ಸವಾಲಾಗಿ ಇರುವಂಥ ಸಮಯ ಅಲ್ವಾ? ನಿಜವಾಗ್ಲೂ ಕೂಡ SLC ಮತ್ತು ಜೊತೆಗೆ PU ಎರಡು ಕೂಡ ವಿದ್ಯಾರ್ಥಿ ಜೀವನ ಪ್ರಮುಖವಾಗಿರುವಂತಹ ಘಟ್ಟ. ಮೈ ಮರೆಯದಿರಿ ಜೋಕಿ ಅನ್ನುವಂಥ ವಿಚಾರ ಕೂಡ ಅಷ್ಟೇ ಸತ್ಯದ ವಿಚಾರ. ಡಾಕ್ಟರ್ ಎಂ ಮೋಹನಾಳ್ ಅವರು ಹೇಳಿದರು, ವಿದ್ಯಾರ್ಥಿಗಳು ಅವರ ಬದಲಾವಣೆಗಳು ಯಾವ ರೀತಿ ಆಗುತ್ತೆ ಅಂದರೆ ಮಕ್ಕಳ ಬದಲಾವಣೆಗಳು, ಮಕ್ಕಳನ್ನು ಕೂಡ ಬಹಳಷ್ಟು ಪ್ರೀತಿಸ್ತಾರೆ ಮೋಹನಾಳ್ ಸರ್. ಇವೆಲ್ಲದರ ಜೊತೆಗೆ ಪೋಷಕರ ಪಾತ್ರ ಏನಿದೆ, ಇವೆಲ್ಲದರ ಜೊತೆಗೆ PU ಆ್ಯಂಡ್ SLC ಎಲ್ಲ ಹೋದ್ರು ನಾವು ಪ್ರೈಮರಿ ಆದಮೇಲೆ ಹೈಸ್ಕೂಲ್ ಆ ಒಂದು ಲೆವೆಲಲ್ಲಿ ಹೋಗ್ತಾ ಇರುತ್ತೆ 10ನೇ ತರಗತಿ ತನಕ. ಆದರೆ ತದನಂತರ ಅಲ್ಲಿ ಬರುವಂಥದ್ದು ಸೈನ್ಸ್, ಕಾಮರ್ಸ್, ಆರ್ಟ್ಸ್, ಯಾವ ವಿಭಾಗದಲ್ಲಿ ಹೋಗಬೇಕು, ಏನು ಸಾಧನೆ ಮಾಡಬೇಕು, ಹೇಗೆ ಹೋಗಬೇಕು ಶೈಕ್ಷಣಿಕ ವರ್ಗದಲ್ಲಿ, ಇವೆಲ್ಲದರ ಜೊತೆಗೆ ಆಳ್ವಾಸ್ ಶಿಕ್ಷಣ ಸಂಸ್ಥೆ ಅಂತ ಬಂದಾಗ ವಿಸ್ತಾರವಾಗಿರುವಂತಹ ನಮ್ಮ ನಾಡು ಕಂಡಂತಹ ದೇಶ ಕಂಡಂತಹ ಶಿಕ್ಷಣ ಸಂಸ್ಥೆ. ಇಲ್ಲಿ ಕನ್ನಡ ಮಾಧ್ಯಮ ಇದೆ, ಇಂಗ್ಲಿಷ್ ಮಾಧ್ಯಮ ಇದೆ, ಇವೆಲ್ಲರ ಜೊತೆಗೆ CBSE ಇದೆ, ICSE ಇದೆ, ಎಲ್ಲ ಪಠ್ಯೇತರ ಚಟುವಟಿಕೆಗಳು ಕೂಡ ಬಹಳಷ್ಟು ಮುಂದಿರುವಂತಹ ಕಾಲೇಜು. ಹಾಗಿದ್ದಾಗ ಎಲ್ಲವನ್ನು ಕೂಡ ಮೋಹನಾಳ್ ಅವರು ನಿಭಾಯಿಸ್ತಾ ಇದ್ದಾರೆ ಈ ಒಂದು ಕಾಲೇಜಿನಲ್ಲಿ. ಎಲ್ಲವೂ ಕೂಡ ಇದೆ. ಜೊತೆಗೆ ತದನಂತರ ಈ ಡಿವಿಷನ್ಸ್ಗಳ ಬಗ್ಗೆ ಕೂಡ, ವಿಭಾಗಗಳ ಬಗ್ಗೆ ಕೂಡ ಬಹಳಷ್ಟು ಇದೆ, ಅದರ ಬಗ್ಗೆ ಕೂಡ ನಾನು ಮಾತಾಡ್ತೀನಿ. ಸೊ ಇದೆಲ್ಲವೂ ಕೂಡ ಇರುವಂತಹ ಏಕೈಕ ಒಂದು ಕಾಲೇಜ್ ಅಂತ ಇದ್ರೆ, ಶಿಕ್ಷಣ ಸಂಸ್ಥೆ ಇದ್ರೆ ಇಡೀ ನಮ್ಮ ರಾಜ್ಯದಲ್ಲಿ, ಅದು ಆಳ್ವಾಸ್ ಶಿಕ್ಷಣ ಸಂಸ್ಥೆ. ಸೊ ಈ ಬಗ್ಗೆ ಏನು ಹೇಳ್ತೀರಾ ಸರ್? ಇಡೀ ನಮ್ಮ ಸ್ಟೇಟ್ ಅಲ್ಲಿ ಏಕೈಕ ಶಿಕ್ಷಣ ಸಂಸ್ಥೆ, ಕನ್ನಡ ಮಾಧ್ಯಮ, ಇಂಗ್ಲಿಷ್ ಮಾಧ್ಯಮ, CBSE, ICSE, ಹೌದು ಸರ್, ಹೇಗೆ ಮ್ಯಾನೇಜ್ ಮಾಡ್ತಿರೋ ಅಂತ ಪ್ರಶ್ನೆ. ಈಗ ಹೀಗೆ ಇರುವಂತ ತುಂಬಾ ಸಂಸ್ಥೆಗಳು ಇದೆ. ಕನ್ನಡ ಮಾಧ್ಯಮ ಅಂತ ಹೇಳುವಾಗ ಬೇಕಾದಷ್ಟು ಅನುದಾನಿತ ಸರ್ಕಾರಿ ಶಾಲೆಗಳನ್ನು ಮುನ್ನಡೆಸಿಕೊಂಡು ಹೋಗುವಂತ ಎಷ್ಟೋ ವಿದ್ಯಾಸಂಸ್ಥೆ ಇದೆ. ನಮ್ಮದು ತೀರಾ ಕನ್ನಡ ಮಾಧ್ಯಮ, ಅದು ಪ್ರೈವೇಟ್ ವಿದ್ಯಾಸಂಸ್ಥೆ, ಒಂದು ಕಟ್ಟಿದಂಥ ವಿದ್ಯಾಸಂಸ್ಥೆ. ಇದು ಸಂಪೂರ್ಣ ಉಚಿತ, 0% ಅಲ್ಲಿ ಫೀಸ್ ಇದ್ದುಕೊಂಡು ಅದೊಂದು ವರ್ಷದಲ್ಲಿ 8 ಕೋಟಿ ರೂಪಾಯಿ ನಾವು ಅದಕ್ಕೆ ಹಾಕಿ, ಅದು ಸಂಪೂರ್ಣ ವಸತಿಯಲ್ಲಿ ಇರುವಂಥ ಒಂದು ಆದರ್ಶವಾದ ನಮ್ಮ ಕನ್ನಡ ಮಾಧ್ಯಮ ಶಾಲೆ. ಇದಕ್ಕೆ ಈ ವರ್ಷ 20,000 ಅಪ್ಲಿಕೇಶನ್ ಬಂದು 17,000 ಜನ ಪರೀಕ್ಷೆ ಬರೀಲಿಕ್ಕೆ ಬಂದಿದ್ರು. ಬಂದು ಇದರಲ್ಲಿ ಸಿಲೆಕ್ಷನ್ ಆಗುವಂಥ ಇದೊಂದು ಅದ್ಭುತವಾದಂಥ ನಮ್ಮ ರಾಜ್ಯದಲ್ಲಿ ಕಾಣುವಂಥ ಒಂದು ಕನ್ನಡ ಮಾಧ್ಯಮ ಶಾಲೆ. ಇದು ಕನ್ನಡದ ಮೇಲೆ ನಮ್ಮ ಒಂದು ಕಮಿಟ್ಮೆಂಟಿಗಾಗಿ ನಾನು ಮಾಡಿದ್ದು. ಇದರ ಜೊತೆ ಇಂಗ್ಲಿಷ್ ಮಾಧ್ಯಮ ಶಾಲೆಯನ್ನು ಕಟ್ಟಿದ್ದೇವೆ. ಇದು ಇಂಗ್ಲಿಷ್ ಮಾಧ್ಯಮ ಶಾಲೆ ಪರಿಪೂರ್ಣವಾದಂಥ ಬಾಕಿ ಎಲ್ಲರೂ ಇರುವ ಹಾಗೆ ನಮ್ಮ ಪ್ರೈವೇಟ್ನ ಒಂದು ಇಂಗ್ಲಿಷ್ ಮಾಧ್ಯಮ ಶಾಲೆ. ಅದರ ಜೊತೆಯಲ್ಲಿ ನಾನು CBSE ಶಾಲೆಯನ್ನು ಕಟ್ಟಿದ್ದೇವೆ. CBSE ಶಾಲೆ ಕೂಡ ಈಗ ಬಹಳ ಒಳ್ಳೆಯ ರೀತಿಯಲ್ಲಿ ನಮ್ಮದು ನಡೀತಾ ಇದೆ. ಈ ವರ್ಷ, ಈಗ ಕಳೆದ ವರ್ಷದಿಂದ ನಾವು ICSE ಅನ್ನು ಪ್ರಾರಂಭ ಮಾಡಿದ್ದೇವೆ. ಯಾಕಂತ ಹೇಳಿದರೆ ಪ್ರಾಥಮಿಕ ಶಿಕ್ಷಣ, ಪ್ರೌಢ ಶಿಕ್ಷಣದಲ್ಲಿ ಕನ್ನಡ ಮಾಧ್ಯಮ, ಇಂಗ್ಲಿಷ್ ಮಾಧ್ಯಮ, CBSE, ICSE ಎಂಬುದು 4 ವಿಭಾಗ. ಈ 4 ವಿಭಾಗಗಳು ನಮ್ಮ ಒಂದು ಕ್ಯಾಂಪಸ್ನಲ್ಲಿ, ನಮ್ಮದು ಇದು ಬೇರೆ ಬೇರೆ ಕ್ಯಾಂಪಸ್ನಲ್ಲಿ ಬಹಳ ಸಂಸ್ಥೆಗಳಲ್ಲಿ ಒಟ್ಟಿಗೆ ಇರ್ಬೋದು, ಆದರೆ ನಮ್ಮ ಒಂದೇ ಕ್ಯಾಂಪಸ್ನಲ್ಲಿ ಇದು 4 ಸಂಸ್ಥೆಯನ್ನು ಇಟ್ಟುಕೊಂಡು ನಮಗೆ ಅದನ್ನು ಕಟ್ಟಿದವರಿಗೂ ಗೊತ್ತಾಗಬೇಕು, ಇವತ್ತು ಹೇಗೆ ನಾವು ಹೋಗಬೇಕು, ಇದರ ಫಲಿತಾಂಶಗಳು ಏನು, ಇದರ ಸಿಲೆಬಸ್ಗಳು ಏನು, ಮಕ್ಕಳಿಗೆ ಭವಿಷ್ಯ ಏನು ಅಂತ ಅಲ್ಲಿ ಕಲಿಯುವಂಥ ವಿದ್ಯಾರ್ಥಿಗಳಿಗೂ ಗೊತ್ತಾಗಬೇಕು, ಅಲ್ಲಿ ಕಲಿಸುವ ಶಿಕ್ಷಕರಿಗೂ ಗೊತ್ತಾಗಬೇಕು, ತಂದೆ ತಾಯಿಗೂ ಗೊತ್ತಾಗಬೇಕು, ಲೋಕಕ್ಕೂ ಒಂದು ಸಂದೇಶ ಕೊಡಬೇಕೆಂಬ ಉದ್ದೇಶದಿಂದ 4 ವ್ಯವಸ್ಥೆಯನ್ನು ನಮ್ಮ ವಿದ್ಯಾಸಂಸ್ಥೆಯಲ್ಲಿ, ನಮ್ಮ ಆವರಣದೊಳಗೆ ನಾವು ವಿದ್ಯಾಗಿರಿಯಲ್ಲಿ ಇಟ್ಟುಕೊಂಡಿದ್ದೇವೆ. ಇದರಿಂದ ಈಗ ಸುಮಾರು ಇದನ್ನೆಲ್ಲ 4 ಸೇರಿಕೊಂಡು ಸುಮಾರು 6,000 ವಿದ್ಯಾರ್ಥಿಗಳು ನಮ್ಮಲ್ಲಿ ಪ್ರಾಥಮಿಕ ಪ್ರೌಢ ವಿದ್ಯಾರ್ಥಿ ಇದರಲ್ಲೇ ಇದ್ದಾರೆ. ಅದರದ್ದೇ ಕೊಡುಗೆಗಳು ಬೇಕಾದಷ್ಟು ಇದೆ. ಅದರದ್ದೇ ಒಂದು ಕೊಡುಗೆ, ಕೆಲವು ಅದರದ್ದೇ ಹಿರಿಮೆ, ಅದರದ್ದೇ ವೀಕ್ನೆಸ್ಗಳು ತುಂಬ ಇದೆ. ಇದೆಲ್ಲವನ್ನು ನಾವು ವಿಸ್ತಾರವಾಗಿ ಇನ್ನು ಬೇರೆ ಸಮಯದಲ್ಲಿ ಮಾತಾಡುವ. ಆದರೆ ನನಗೆ ಒಂದು ಸಮಾಧಾನ ಇದೆ, ಯಾಕೆಂದರೆ ಇದೆಲ್ಲವೂ ನಮ್ಮ ವಿದ್ಯಾಸಂಸ್ಥೆಯಲ್ಲಿ ಉಂಟು. ಇದರ ಮೇಲೆ, ಇದಾದ ಮೇಲೆ ಇನ್ನು ಪದವಿ ಪೂರ್ವ ಶಿಕ್ಷಣ ಆಗುವಾಗ, ಪದವಿ ಪೂರ್ವ ಶಿಕ್ಷಣ ಆಗುವಾಗಲೂ ಹಾಗೆ ನಾವು ಸೈನ್ಸನ್ನು ಇಟ್ಟುಕೊಂಡಿದ್ದೇವೆ, ಕಾಮರ್ಸನ್ನು ಇಟ್ಟುಕೊಂಡಿದ್ದೇವೆ, ಆರ್ಟ್ಸನ್ನು ಇಟ್ಟುಕೊಂಡಿದ್ದೇವೆ. ಅಲ್ಲಿ ಪ್ರತಿಯೊಂದನ್ನು ಕೂಡ ಸೈನ್ಸಿಗೆ ಆಗುವಾಗ
ಯಾವ್ಯಾವ ರೀತಿಯಲ್ಲಿ ಯಾವ ವಿಷಯವನ್ನು ಇಟ್ಟುಕೊಂಡು ನಮ್ಮ ಟ್ರೈನಿಂಗ್ ಆಗಬೇಕು ಅದನ್ನು. ಕಾಮರ್ಸಿಗೆ ಆಗುವಾಗ ಕಾಮರ್ಸಿಗೆ ಪರಿಪೂರ್ಣವಾದಂಥ ವಿದ್ಯಾಭ್ಯಾಸ ಹೇಗೆ ಕೊಡ್ಬೋದು, ಇನ್ನು ಆರ್ಟ್ಸನ್ನು ಹೇಗೆ ಕಟ್ಬೋದು ಎಂಬುದನ್ನು ಇದನ್ನು ಮಾಡಿ ತೋರಿಸಿದ್ದೇವೆ. ಇದರ ಒಟ್ಟಿಗೆ PUCಯಲ್ಲಿ CBSE ಮತ್ತು ಸ್ಟೇಟ್ ಎರಡೂ ವ್ಯವಸ್ಥೆಯನ್ನು ಕೂಡ ನಮ್ಮ ವಿದ್ಯಾಸಂಸ್ಥೆಯಲ್ಲಿ ಇಟ್ಟುಕೊಂಡಿದ್ದೇವೆ. ಹಾಗೆ ಇದು ಪ್ರಾಥಮಿಕ ಪ್ರೌಢ ಪದವಿ ಪೂರ್ವದಲ್ಲಿ ಒಂದು ಪರಿಪೂರ್ಣವಾದಂಥ ಶಿಕ್ಷಣ. ಇದರ ಜೊತೆ ಕಲಿಕೆಯ ಜೊತೆ ಇವತ್ತು ಕಲಿಕೆಯಲ್ಲಿ ಎಲ್ಲ ಬೇಕಾದಷ್ಟು ನಾವು ಇದನ್ನು ಮಾಡಿ ಇದರ ಜೊತೆ ಸಮಗ್ರ ಶಿಕ್ಷಣ, ಅದರಲ್ಲಿ ಕ್ರೀಡೆ ಮತ್ತು ಸಾಂಸ್ಕೃತಿಕ ಪಠ್ಯೇತರ ಚಟುವಟಿಕೆ ಇದನ್ನೆಲ್ಲ ಸೇರಿಸಿಕೊಂಡು ಈ ಕಾಲಕ್ಕೆ ಬೇಕಾಗುವ ವಿದ್ಯಾಭ್ಯಾಸದ ಜೊತೆ ಅವರಿಗೆ ಸುಂದರವಾದಂಥ ಒಂದು ಮನಸ್ಸನ್ನು ಕಟ್ಟುವ ಕೆಲಸ ನಮ್ಮ ವಿದ್ಯಾಸಂಸ್ಥೆಯಲ್ಲಿ ಬಹಳ ಪ್ರಮುಖವಾಗಿ 18 ವರ್ಷದ ಕೆಳಗಿನ ಮಕ್ಕಳಿಗೆ ಅವರಿಗೆ ಇದು ಆಗ್ತಾ ಇರೋದು ಅಲ್ವಾ, ತಾವು ಗಮನಿಸಬೇಕು. ಜೊತೆಗೆ CBSE ಇದೆ, ಜೊತೆಗೆ ಕನ್ನಡ ಮಾಧ್ಯಮ, ಇಂಗ್ಲಿಷ್ ಮಾಧ್ಯಮ ಇವೆಲ್ಲವೂ ಕೂಡ ಒಂದೇ ಕ್ಯಾಂಪಸ್ನಲ್ಲಿರುವಂತಹ ಒಂದು ಆಳ್ವಾ ಶಿಕ್ಷಣ ಸಂಸ್ಥೆ. ಇವೆಲ್ಲ ಜೊತೆಗೆ ಈಗ ಬರುವಂತಹ ವಿಚಾರ, ಇಲ್ಲಿ PUನ ವಿಚಾರವಾಗಿ ನಾವು ಮಾತನಾಡಿದಾಗ ಇಲ್ಲಿ ಬಹಳಷ್ಟು ಗೊಂದಲಗಳಿರುತ್ತೆ. ಇವನ್ ನನಗೂ ಕೂಡ ಇನ್ಕ್ಲೂಡಿಂಗ್ ಮೀ ಆಲ್ಸೋ. ನಾನು ಕಲಿತಾ ಇರುವಾಗ SLC ಆದಮೇಲೆ ಆಫ್ಟರ್ ವಾಟ್ ಅಂತ ಬಂದಾಗ PU ಬರುತ್ತೆ. PU ಅಲ್ಲಿ ಏನು ತೆಗೆದುಕೊಳ್ಬೇಕು ಅನ್ನೋಂಥ ಸರಿಯಾದ ಮಾರ್ಗದರ್ಶನ ಕೊಡುವವರು ಆ ಕಾಲಘಟ್ಟದಲ್ಲಿ ಬಹಳಷ್ಟು ಕಡಿಮೆ. ಸೊ ಆಗಿದ್ದಾಗ ಸೈನ್ಸ್, ಕಾಮರ್ಸ್, ಆರ್ಟ್ಸ್ ಅನ್ನುವಂತಹದ್ದು ನಮ್ಮ ಕಣ್ಣ ಮುಂದಿರುವಂಥ ಆಪ್ಷನ್ಸ್ಗಳು. ಅಥವಾ ಡಿಪ್ಲೊಮಾಗಳಿಗೆ ಹೋಗ್ತೀರಾ ಅಂತ ಹೇಳಿದರೆ ತಮ್ಮ ಆಪ್ಷನ್ಸ್ಗಳು. ಇವೆಲ್ಲದರ ಜೊತೆಗೆ ವಿಚ್ ಇಸ್ ದ ಬೆಸ್ಟ್ ಕೋರ್ಸ್ ಯಾವುದು ಅನ್ನುವಂತಹ ಪ್ರಶ್ನೆಗಳು ಬಂದಾಗ ಆರ್ಟ್ಸ್, ಸೈನ್ಸ್ ಆ್ಯಂಡ್ ಕಾಮರ್ಸ್. ನಾನು ಇಷ್ಟು ಮಾರ್ಕ್ಸನ್ನು ತೆಗೆದುಕೊಂಡಿದ್ದೀನಿ, ನನಗೆ 70% ಬಂದಿದೆ, ನನಗೆ 80 ಬಂದಿದೆ, ನಾನು ಸೈನ್ಸ್ ತಗೊಳ್ಬೇಕಾ, ನನಗೆ 80 ಬಂದಿದೆ ಬಟ್ ಸ್ಟಿಲ್ ನಾನು ಆರ್ಟ್ಸ್ಗೆ ಹೋಗ್ಬೇಕಂತ ಕೆಲವರು ಜನ ಹೇಳ್ತಾರೆ. ಅಲ್ಲ, ನನಗೆ 70 ಬಂದಿದೆ, ನಾನು ಏನೋ ಕಡಿಮೆ ಬಂತು, ನನಗೆ ಸೈನ್ಸಲ್ಲಿ ಸಾಧನೆ ಮಾಡಬೇಕು ಅಂತ ಆಸೆ ಇದೆ, ಇಸ್ ಇಟ್ ಹೋಗ್ಬೋದು ಅನ್ನೋಂಥ ಪ್ರಶ್ನೆಗಳ ನಡುವೆ ಎಸ್ ಸರ್ PU ಪ್ರಮುಖ ಘಟ್ಟ, ಅದರಲ್ಲಿ ಆರ್ಟ್ಸ್, ಸೈನ್ಸ್, ಕಾಮರ್ಸ್ ಏನು ಹೇಳ್ತೀರಾ ಸರ್ ಈ ಒಂದು ಮಾನದಂಡಗಳ ಮೇಲೆ, ಈ ಒಂದು ಆಯ್ಕೆಗಳ ಮೇಲೆ? ಶಿಕ್ಷಣ ತಜ್ಞರಾಗಿ ತಾವು ಇಷ್ಟು ಸುದೀರ್ಘ ವರ್ಷಗಳಲ್ಲಿ ನೋಡಿದಿರಿ ವಿದ್ಯಾರ್ಥಿಗಳನ್ನು, ಅವರೊಂದು ಎಲಿಜಿಬಿಲಿಟಿ, ಅವರೊಂದು ತಾಕತ್ತನ್ನು ಏನು ಹೇಳ್ತೀರಾ ಸರ್? ಇಲ್ಲಿ ಬಹಳ ಪ್ರಮುಖ ಇದೆ ನಿಮ್ಮ ಪ್ರಶ್ನೆ. ಎಸ್, ಇಲ್ಲಿ ಒಂದು ಕಲಿಯುವಂಥ ಒಬ್ಬ ವಿದ್ಯಾರ್ಥಿ ಆಗಿರ್ಬೋದು, ಒಂದು ಇವರನ್ನು ಜನ್ಮ ಕೊಟ್ಟಂಥ ತಂದೆ ತಾಯಿ ಆಗಿರ್ಬೋದು, ಬಹಳ ಪ್ರಮುಖರು ಈ ನಿರ್ಧಾರ ಮಾಡುವಂಥದ್ದು. ಈಗಾಗಲೇ ಜನ್ಮ ಕೊಟ್ಟಂಥ ತಂದೆ ತಾಯಿ ಮತ್ತು 10ನೇ ತರಗತಿವರೆಗೆ ಕಲಿತಂಥ ವಿದ್ಯಾರ್ಥಿಗೆ ತನ್ನ ಶಕ್ತಿ ಏನು ಅಂತ ಹೆಚ್ಚು ಕಡಿಮೆ ಅವನಿಗೆ ಗೊತ್ತಾಗಿದೆ. ಈಗ ನಾನೇ 10ನೇ ತರಗತಿವರೆಗೆ ಕಲಿಯುವಾಗ ಅಲ್ಲಿ ಇದ್ದಂಥ 6 ಸಬ್ಜೆಕ್ಟಲ್ಲಿ ನಾನು ಯಾವುದಪ್ಪ ಇಂಗ್ಲೀಷಲ್ಲಿ ಭಾಷಾ ವಿಷಯದಲ್ಲಿ ಆಗುವಾಗ ಹೇಗಿದ್ದೇನೆ, ಆಮೇಲೆ ಒಂದು ಸೈನ್ಸಿನ ವಿಷಯದಲ್ಲಿ ಹೇಗಿದ್ದೇನೆ, ಒಂದು ಮ್ಯಾಥ್ಸ್ ಅಂದರೆ ನನಗೆ ಹೇಗೆ ಆಗ್ತಾ ಇದೆ, ಸೋಷಿಯಲ್ ಹೇಗೆ ಆಗ್ತಾ ಇದೆ, ಒಂದು ಅರ್ಥೈಸಲಿಕ್ಕೆ ಏನು ಕಷ್ಟ ಇದೆ, ಅವ್ನಿಗೇನು ಕಷ್ಟ ಇದೆ, ಒಂದು ಇದನ್ನು ತಂದೆ ತಾಯಿಗಳು ಕೂಡ ಈ 10ನೇ ತರಗತಿಯವರೆಗೆ ಗಮನಿಸಲಿಕ್ಕೆ ಏನು ಕಷ್ಟ ಸಾಧ್ಯ ಇದೆ, ಇದನ್ನು ಗಮನಿಸಬೇಕು. ಗಮನಿಸಿಕೊಂಡು ಮುಂದೆ ಇದು ಪದವಿ ಪೂರ್ವ ಶಿಕ್ಷಣ ಆಗುವಾಗ ಬಹಳ ಪ್ರಾಮುಖ್ಯವಾದಂಥ ಘಟ್ಟಕ್ಕೆ ಬರ್ತಾರೆ. ಈ ಸಮಯ ಸಂಪೂರ್ಣ ನಮ್ಮ ಬದುಕನ್ನು ಒಂದು ಕಟ್ಟುವಂಥ ಬಹಳ ಪ್ರಮುಖವಾದಂಥ ಸಮಯ. ನನ್ನ ಕ್ಷೇತ್ರ ಯಾವುದು, ನಾನು ವೈದ್ಯಕೀಯ ಕ್ಷೇತ್ರಕ್ಕೆ ಹೋಗುವವನ, ನಾನು ತಾಂತ್ರಿಕ ಶಿಕ್ಷಣಕ್ಕೆ ಹೋಗುವವನ, ನಾನು ಕಾಮರ್ಸ್ ಕಲಿತು ಬೇರೆ CS ಅಂತ ಕಲಿಯುವುದ, ಅಥವಾ ಒಂದು ಆರ್ಟ್ಸನ್ನು ಕಲಿತುಕೊಂಡು ಸಿವಿಲ್ ಸರ್ವಿಸ, ಕ್ಲಾಟ್ ಕಲಿತುಕೊಂಡು ಲಾ ಕಲಿಯುವುದ ಅಂತ ಯಾವುದು ವಿಷಯಕ್ಕೆ ಹೋಗೋರ. ಇದು ಪ್ರತಿಯೊಂದನ್ನು ಈ ಸಮಯದಲ್ಲಿ ನಿರ್ಧಾರ ಮಾಡಬೇಕು. ಅದನ್ನು ಫ್ಯಾಷನ್ ಆಗಿ ನಿರ್ಧಾರ ಮಾಡೋದಲ್ಲ, ಯಾರೋ ಹೇಳಿದಕ್ಕೆ ಬೇಕಾಗಿ ಅದು ನಿರ್ಧಾರ ಮಾಡೋದಲ್ಲ, ಒತ್ತಾಯಕ್ಕಾಗಿ ನಿರ್ಧಾರ ಮಾಡೋದಲ್ಲ. ಇಲ್ಲಿ ಪ್ರಮುಖವಾಗಿ ವಿದ್ಯಾರ್ಥಿ ಮತ್ತು ಜನ್ಮ ಕೊಟ್ಟ ತಂದೆ ತಾಯಿ ಕೂತ್ಕೊಂಡು ನನ್ನ ಮಗ ನನ್ನ ಮಗಳು ಯಾವ ಕ್ಷೇತ್ರಕ್ಕೆ ಸರಿಯಾಗಿ ಹೋಗಬೇಕು ಎಂಬುದನ್ನು ಬಹಳಷ್ಟು ಅರ್ಥೈಸಿಕೊಂಡು ಎಂದೂ ಮಕ್ಕಳ ಮೇಲೆ ಹೇರಿಕೆ ಮಾಡದೆ ಅವರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಈ ಆಯ್ಕೆ ಬೇಕು. ಆಯಿತು, ಇನ್ನು ಸೈನ್ಸ್ ತಗೊಳ್ಳು. ಸೈನ್ಸ್ ತಗೊಳ್ಳುವಾಗ ಇವರೆಲ್ಲ ಯಾವುದೇ ತಗೊಳ್ಳುವಾಗ ಅದರಲ್ಲಿ ಏನು ಕಷ್ಟ ಇದೆ? ಈಗ ನಾನೀಗ ಒಂದು ಬೆಂಗಳೂರಿಗೆ ಹೋಗಬೇಕು ಅಥವಾ ಬೊಂಬಾಯಿಗೆ ಹೋಗಬೇಕು ಅಂತೇಳಿ ಆದರೆ ಸರಿಯಪ್ಪ, ಬೆಂಗಳೂರಿಗೆ ಹೇಗೆ ಹೋಗಬೇಕು? ನಾನು ವಿಮಾನದಲ್ಲಿ ಹೋಗಬೇಕಾ, ರೈಲಿನಲ್ಲಿ ಹೋಗಬೇಕಾ, ಬಸ್ನಲ್ಲಿ ಹೋಗಬೇಕಾ, ಕಾರ್ನಲ್ಲಿ ಹೋಗಬೇಕಾ, ಹೇಗೆ ಹೋಗಬೇಕು, ಎಷ್ಟು ಗಂಟೆ, ಯಾವುದು ನೇರ ದಾರಿ, ಇದನ್ನೆಲ್ಲ ಕಂಡುಕೊಳ್ಳಲಿಕ್ಕೆ ನನಗೆ ಏನು ಕಷ್ಟ ಇದೆ? ಅದೇ ರೀತಿ ಇವತ್ತು ಸಬ್ಜೆಕ್ಟನ್ನು ತೆಗೆದುಕೊಂಡ ಮೇಲೆ ಸೈನ್ಸನ್ನು ತೆಗೆದುಕೊಂಡ ಮೇಲೆ ನಾನು ಸೈನ್ಸ್ ತೆಗೆದುಕೊಂಡ ಮೇಲೆ ನನ್ನದು ಏನು, ನನ್ನ ಕೆಪಾಸಿಟಿ ಏನು, ಆಮೇಲೆ ಅಲ್ಲಿರುವ ಸವಾಲು ಏನು, ಇದನ್ನೆಲ್ಲ ಸಂಪೂರ್ಣ ತಿಳ್ಕೋಬೇಕು. ಈಗ ಉದಾಹರಣೆಗೆ ಒಬ್ಬ ಹುಡುಗನಿಗೆ ನಾನು ತಾಂತ್ರಿಕ ಶಿಕ್ಷಣ ಕಲಿಬೇಕು. ಸರಿ, ತಾಂತ್ರಿಕ ಶಿಕ್ಷಣದಲ್ಲಿ ಯಾವುದು? ನಾನು IIT ಲೆವೆಲ್ನಲ್ಲಿ ಕಲಿಯುವುದಾ, ಅಥವಾ ನಾನು NITಗೆ ಆಕಾಂಕ್ಷೆ ಆಗುವುದಾ, ಅಥವಾ ಒಂದು ಸಾಮಾನ್ಯ ಒಂದು ಒಳ್ಳೆಯ ಒಂದು ಇಂಜಿನಿಯರಿಂಗ್ ಕಾಲೇಜಿಗೆ ನಮ್ಮ ರಾಜ್ಯದಲ್ಲಿ ನಾನು ಆಕಾಂಕ್ಷೆಯ, ಅಥವಾ ನಾನು ಒಟ್ಟು ಒಂದು ತಾಂತ್ರಿಕ ಶಿಕ್ಷಣ ಕಲಿಬೇಕು ಅಂತ ಆಕಾಂಕ್ಷೆಯ, ಇದನ್ನೊಂದು ಅವರು ನಿರ್ಧಾರ ಮಾಡಬೇಕು. ಹಾಗಾದರೆ ಒಂದು IITಗೆ ಹೋಗಬೇಕಾದ್ರೆ ಏನು? IITಗೆ ಹೋಗಬೇಕಾದ್ರೆ ಇವತ್ತು JEE ಎಂಬ ಎಕ್ಸಾಮ್ ಭಾಳ ಪ್ರಮುಖ. JEE ಎಕ್ಸಾಮ್ ಅಂದರೆ ಏನು?
JEE ಎಕ್ಸಾಮ್ ಅಂತ ಹೇಳಿದ್ರೆ ಅದು 25-20 PCM ಎಂಬುದು ಬಹಳ ಮುಖ್ಯ, ಫಿಸಿಕ್ಸ್ ಕೆಮಿಸ್ಟ್ರಿ ಮ್ಯಾಥ್ಸ್ ಎಂಬುದು. ಈ ಫಿಸಿಕ್ಸ್ ಕೆಮಿಸ್ಟ್ರಿ ಮ್ಯಾಥ್ಸ್ನಲ್ಲಿ ಒಂದು 25 ಕ್ವಶನ್ ಇಟ್ಟುಕೊಂಡು 75 ಕ್ವಶನ್ ಇಟ್ಟುಕೊಂಡು 300 ಮಾರ್ಕನ್ನು ಇಟ್ಟುಕೊಂಡು ಅದು ಆಗುವಂಥ ಎಕ್ಸಾಮ್. ಹೆಚ್ಚು ಕಡಿಮೆ ಒಂದು ಪ್ರಶ್ನೆಗೆ 2.5 ನಿಮಿಷದಲ್ಲಿ ಅವರು ಉತ್ತರ ಕೊಡಬೇಕು, ಉತ್ತರ ಕೊಟ್ಟುಕೊಂಡು ಬರಬೇಕು. 99% ಬರದೆ ಅವರಿಗೆ IITಯಲ್ಲಿ ಸೀಟ್ ಸಿಕ್ಕುವುದಿಲ್ಲ. ಮತ್ತೆ ಏನಿದ್ರು ಕೂಡ NITಗೆ ಇಡೀ ನಮ್ಮ ದೇಶವನ್ನು ಗಮನಿಸಿದರೆ ಅಲ್ಲಿ ಒಂದು 23 IIT ಕಾಲೇಜುಗಳಿದೆ, ಒಂದು 17,740 ಸೀಟ್ ಇದೆ. ಇದಕ್ಕೆ ಪರೀಕ್ಷೆ ಕೂತ್ಕೊಳ್ಳುವವರು ಎಷ್ಟು ಅಂತ ಕೇಳಿದ್ರೆ ಒಂದು 14 ಲಕ್ಷ ಜನ ಪರೀಕ್ಷೆ ಕೂತ್ಕೊಳ್ತಾರೆ. 14 ಲಕ್ಷ ಜನ ಪರೀಕ್ಷೆ ಕೂತ್ಕೊಂಡು ಒಂದು 2 ಲಕ್ಷ ಜನಕ್ಕೆ ಮಾತ್ರ ಒಂದು ಸೆಕೆಂಡ್ ಇದು ಅಡ್ವಾನ್ಸ್ ಇದಕ್ಕೆ ಯಾವುದಕ್ಕೆ JEEಗೆ ಪರೀಕ್ಷೆ ಕೂತ್ಕೊಳ್ಳಲಿಕ್ಕೆ ಅವಕಾಶ ಇರೋದು. ಅದರಲ್ಲಿ ಇವತ್ತು 17,740 ಜನ IITಗೆ ಹೋಗ್ತಾರೆ. ಒಂದು NITಗೆ ಹೆಚ್ಚು ಕಡಿಮೆ ಒಂದು 24,229 ಸೀಟ್ ಅದಕ್ಕೆ ಹೋಗ್ತಾರೆ. ಮತ್ತು IIIT ಮತ್ತು ಬೇರೆ ಬೇರೆ ಇದರಲ್ಲಿ ಒಟ್ಟು ಎಲ್ಲ ಆಲೋಚನೆ ಮಾಡಿಕೊಂಡು ಸಾಧಾರಣ ಒಂದು 42,177 ಜನರು ಇದಕ್ಕೆ ಹೋಗಲಿಕ್ಕೆ ಆಗ್ತದೆ. ಹಾಗಾದರೆ 14 ಲಕ್ಷ ಜನ ಕೂತ್ಕೊಂಡಲ್ಲಿ ಈ 42,177 ಮಕ್ಕಳು ಅದಕ್ಕೆ ಹೋಗಬೇಕಾದ್ರೆ ಸ್ಪರ್ಧೆ ಹೇಗಿದೆ, ಕಲಿಕಾ ವಿಧಾನ ಹೇಗಿದೆ ಅದನ್ನು ಗಮನಿಸಿಕೊಂಡು ಅದನ್ನು ಆಯ್ಕೆ ಮಾಡಿಕೊಂಡು ಒಂದು ವೇಳೆ ತಾಂತ್ರಿಕ ಶಿಕ್ಷಣ ಅದು ಅಲ್ಲದೆ ಹೋದರೆ ಇನ್ನು ಏನಪ್ಪ ನಮ್ಮ ರಾಜ್ಯದ ಹೆಸರಾಂತ ಒಂದು ವಿದ್ಯಾಸಂಸ್ಥೆಗಳಿಗೆ ಹೋಗಲಿಕ್ಕೆ ಅಥವಾ ಒಂದು ಇಂಜಿನಿಯರಿಂಗ್ ಕಾಲೇಜ್ ಕಲಿಲಿಕ್ಕೆ ಏನು ಕಷ್ಟ ಇಲ್ಲ. ಒಂದು ವಿಚಾರ ಆಯಿತು, ಇದು ಇಂಜಿನಿಯರಿಂಗ್ ಆಗುವಾಗ. ಇನ್ನು ಮುಂದೆ ಬಂದರೆ ಒಂದು ಸೈನ್ಸ್ನಲ್ಲಿ ನಾವು ಒಂದು ಮೆಡಿಕಲ್ ತೆಗೆದು ನೋಡಿದರೆ ಆ ಮೆಡಿಕಲ್ನಲ್ಲೂ ಕೂಡ ಹಾಗೆ ಇಡೀ ಒಂದು PCB ನಾನು ಆಗಲೇ ಹೇಳಿದ್ದೇನೆ, PCB ಎಂಬುದು ಬಹಳ ಪ್ರಮುಖ. ಅದರಲ್ಲಿ ಫಿಸಿಕ್ಸ್ ಕೆಮಿಸ್ಟ್ರಿ ಬಯಾಲಜಿಯಲ್ಲಿ 300 ಬಂದರೂ ಕೂಡ 0 ಬಂದು ಇದು ಪ್ರತ್ಯೇಕವಾಗಿ ನೀಟ್ ಎಕ್ಸಾಮಿನ ಮುಖಾಂತರ ಆಗಬೇಕು. ಇಡೀ ನೀಟ್ ಎಕ್ಸಾಮ್ ಅಂದರೆ ಏನಪ್ಪ, ಫಿಸಿಕ್ಸ್ನ ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಸೇರಿಸಿ 29 ಲೆಸನ್, ಈಚೆಯಿಂದ ಕೆಮಿಸ್ಟ್ರಿಯ 9-10 ಲೆಸನ್ ಸೇರಿಕೊಂಡು 19 ಲೆಸನ್, ಆಚೆಯಿಂದ ಬಯಾಲಜಿಯ 19-14 ಸೇರಿ 33 ಲೆಸನ್, ಇದೆಲ್ಲ ಆಮೇಲೆ ಮ್ಯಾಥ್ಸ್ ಇದ್ದು 14 ಮತ್ತು 13 ಸೇರಿಕೊಂಡು 27 ಲೆಸನ್ಗಳಿದ್ದುಕೊಂಡು PUCಯಲ್ಲಿ ಈ PCMB ಎಂಬುದು ಇರುವುದು. ಇದರಲ್ಲಿ ಈ ಲೆಸನ್ಗಳಲ್ಲಿ ಪ್ರತಿಯೊಂದು ಲೆಸನ್ನಲ್ಲೂ 1 ಅಥವಾ 2 ಅಥವಾ 3 ಕ್ವಶನ್ಗಳು ಬರ್ತದೆ. ಮತ್ತು ಇದು ನೇರವಾದಂಥ ಕ್ವಶನ್ ಅಲ್ಲ, ಇದು ಒಂದೇ ದಿನದಲ್ಲಿ ಆಗುವಂಥ ಎಕ್ಸಾಮ್. ಇವತ್ತು NCERT ಸಿಲೆಬಸ್ನ ಎಕ್ಸಾಮ್ ಹೇಗೆ, ನೀಟಿನ ಎಕ್ಸಾಮ್ ಹೇಗೆ, ಇದೆಲ್ಲವನ್ನು ಅವರು ಅರ್ಥೈಸಿಕೊಂಡು ಇಲ್ಲಿ ಅವರು ಅದಕ್ಕೆ ಸ್ಪರ್ಧಾಳುವಾಗಿ ಬರಬೇಕು. ಯಾಕಂತ ಹೇಳಿದ್ರೆ ಅಲ್ಲೂ ಕೂಡ ಇಡೀ ದೇಶದಲ್ಲಿ 24 ಲಕ್ಷ ಜನ ಪರೀಕ್ಷೆ ಕೂತ್ಕೊಳ್ತಾರೆ, ನಮ್ಮ ರಾಜ್ಯದಲ್ಲೂ 2 ಲಕ್ಷ ಜನ ಪರೀಕ್ಷೆ ಕೂತ್ಕೊಳ್ತಾರೆ. ನೀಟ್ ಲಾಂಗ್ ಟರ್ಮ್ನವರು ಮತ್ತು ಪುನಃ ಒಂದು 30,000 ಜನ ಇರ್ತಾರೆ. ಅಲ್ಲಿರುವ ಸೀಟೇ ರಾಜ್ಯದಲ್ಲಿ 7,000 ಸೀಟು. ಈ 7,000 ಸೀಟ್ನ ಒಳಗೆ ಹೋಗಬೇಕಾದ್ರೆ 50% ಮೀಸಲಾತಿ, 50% ಜನರಲ್ ಕ್ಯಾಟಗರಿ, ಹೀಗೆಲ್ಲ ಇರುವಾಗ ನನ್ನ ಪರ್ಸೆಂಟೇಜ್ ಇವತ್ತು ಎಷ್ಟುಂಟು, ನಾನು ಕಲಿಕಾ ವಿಧಾನದಲ್ಲಿ ನಾನು ಹೇಗಿದ್ದೇನೆ, ಅದನ್ನು ಮುಟ್ಟಬೇಕಾದ್ರೆ ನನ್ನ ಹೋರಾಟ ಏನು, ಇದನ್ನು ಅರ್ಥೈಸಿ ಆ ಸೈನ್ಸಿಗೆ ಹೋಗಬೇಕು. ಇನ್ನು ಬೇಕಾದಷ್ಟು ನಾಟಾದಂಥ ಆರ್ಕಿಟೆಕ್ಟ್ ಕಲಿಯುವಂಥದ್ದು ಇರ್ಬೋದು, ಅಥವಾ ಒಂದು NDA ಇರ್ಬೋದು, ಈ NDA ಪರೀಕ್ಷೆಗಳಿರ್ಬೋದು, ಇಂಥ ಹಲವಾರು ಪರೀಕ್ಷೆಗಳು ಇವತ್ತು ಸೈನ್ಸಿಗೆ ಸಂಬಂಧಪಟ್ಟವರು ಬಂದಿದೆ. ನಾನು ಹೇಳೋ ಉದ್ದೇಶ ಅವರು ಫ್ಯಾಷನ್ ಆಗಿ ಹೋಗಿ ಸೈನ್ಸಿಗೆ ಸೇರಬಾರ್ದು. ಇವತ್ತು ಅವರಿಗೆ ಅದರ ಬಗ್ಗೆ ಸಂಪೂರ್ಣ ಮಾಹಿತಿಗಳನ್ನು ತಿಳಿದುಕೊಂಡು ಅದರ ಬಗ್ಗೆ ಹೋಗೋ ದಾರಿಯನ್ನು ಅರ್ಥಿಸಿಕೊಂಡು ಅದನ್ನು ಪ್ರೀತಿಸಿಕೊಂಡು ಅಲ್ಲಿ ಸೇರಿದ ಮೇಲೆ ಅದನ್ನು ಪ್ರೀತಿಸಬೇಕು. ಅದನ್ನು ಪ್ರೀತಿಸದೆ ಅಯ್ಯೋ ಬಹಳ ದೊಡ್ಡ ನನಗೆ ಅದರಲ್ಲಿ ಸ್ಟ್ರೆಸ್ ಆಗ್ತದೆ ಎಂಬುದು ಮತ್ತೆ ಅವರು ಹೇಳಬಾರ್ದು, ಕಷ್ಟವಾಗ್ತದೆ ಎಂಬುದನ್ನು ಹೇಳಬಾರ್ದು. ಯಾವುದೇ ಕೆಲಸ ಮಾಡುವಾಗ ನಾವು ಪ್ರೀತಿಸಿದರೆ ಮಾತ್ರ ಅದು ನಮಗೆ ಅದರಿಂದ ದೊಡ್ಡ ಫಲಪ್ರದ ಆಗೋದು. ಇದು ಸೈನ್ಸಿಗೆ ಸಂಬಂಧಪಟ್ಟು. ಕೆಲವರು ನೆನೆಸಿಕೊಂಡಿದ್ದಾರೆ ಕಾಮರ್ಸಿಗೆ ಹೋದರೆ ನಮಗೆ ಏನು ದೊಡ್ಡ ಫ್ಯೂಚರ್ ಇಲ್ಲ. ತಪ್ಪು. ಇವತ್ತು ಕಾಮರ್ಸ್ನಲ್ಲಿ ಬೇಕಾದಷ್ಟು ನಮ್ಮ ದೇಶದಲ್ಲಿ ಅವಕಾಶಗಳಿದೆ. ನೀವೇ ನೆನೆಸ್ಕೊಳ್ಳಿ, ಒಂದು ಮಾರ್ಕೆಟಿಂಗ್ನಲ್ಲಿ ಇರ್ಬೋದು, ಒಂದು ಅಕೌಂಟಿಂಗ್ ಸಿಸ್ಟಮ್ನಲ್ಲಿ ಇರ್ಬೋದು, ಅಥವಾ ಇವೆಂಟ್ ಮ್ಯಾನೇಜರ್ ಆಗಿದ್ದಿರ್ಬೋದು, ಇವತ್ತು ಬೇಕಾದಷ್ಟು ಬ್ಯಾಂಕಿಂಗ್ನಲ್ಲಿ ಅಥವಾ LICಯಲ್ಲಿ ಬೇಕಾದಷ್ಟು, ಅಥವಾ ಒಬ್ಬ ಇಂಡಿವಿಜುವಲ್ ಆಗಿ ಒಂದು ಯಾವುದೇ ಒಂದು ಇದನ್ನು ಉದ್ದಿಮೆಯನ್ನು ಕಟ್ಟುವುದರಲ್ಲಿರ್ಬೋದು. ಇವತ್ತು ಒಂದು ಕಾಮರ್ಸ್ನಲ್ಲಿ ಎಷ್ಟು ಅವಕಾಶ ಇದೆ. ಉದಾಹರಣೆಗೆ ಹೇಳೋದಾದರೆ ಕಾಮರ್ಸ್ ಅಂತ ಹೇಳಿದರೆ ಕೇವಲ ಇದೇ ಒಂದು ಖಾಲಿ ಅಕೌಂಟೆನ್ಸಿ ಅಥವಾ ಎಕನಾಮಿಕ್ಸ್ ಅದನ್ನೇ ಕಲಿಯುವಂಥದ್ದಲ್ಲ. ಇವತ್ತು ಅದರ ಜೊತೆ ಇವತ್ತು ಒಂದು CA ಕಲಿಯುವಂಥದ್ದು, CS ಕಲಿಯುವಂಥದ್ದು. ಈಗ CA ಕಲಿಬೇಕಾದ್ರೆ ನಮ್ಮ ದೇಶಕ್ಕೆ 20 ಲಕ್ಷ ಜನ CA ಆದವರು ಬೇಕು. ಈಗ ಇರುವುದು ಹೆಚ್ಚು ಕಡಿಮೆ 3 ಲಕ್ಷ ಜನ. ಹಾಗಿರುವಾಗ ಅಲ್ಲಿ ಅವಕಾಶಗಳು ಎಷ್ಟಿದೆ. ಅದೇ CS ಕಂಪನಿ ಸೆಕ್ರೆಟರಿ ಆಗಬೇಕಾದ್ರೆ ಅಲ್ಲೂ ಕೂಡ 10-20 ಲಕ್ಷ ಜನ ಬೇಕು. ಈಗ ಸರಿಯಾದವರು ಇರುವುದೇ 1-2 ಲಕ್ಷ ಜನ. ಹೀಗಿರುವಾಗ ಅದರಲ್ಲಿ ಎಷ್ಟು ವಿಪುಲವಾದಂಥ ಅವಕಾಶ ಇದೆ, ಇನ್ನೂ ಬೇಕಾದಷ್ಟು ಅವಕಾಶ ಇದೆ. ಆದ್ದರಿಂದ ಇವತ್ತು ಇಲ್ಲೂ ಕೂಡ ಹಾಗೆ NCERT ಸಿಲೆಬಸ್ ಪ್ಲಸ್ ಇದರ ಬಗ್ಗೆ ಟ್ರೈನಿಂಗ್ ತಗೊಳ್ಬೇಕು. ಈಗ ಒಬ್ಬ CA ಕಲಿಬೇಕಾದ್ರೆ ಸರಿ PUCಯಲ್ಲಿ ತಗೊಳ್ಳುವಾಗಲೇ ಬೇಸಿಕ್ ಮ್ಯಾಥ್ಸ್ ಸ್ಟ್ಯಾಟಿಕ್ಸನ್ನೆಲ್ಲ ತೆಗೆದುಕೊಂಡು
ಪಿ ಯು ಸಿಯಲ್ಲಿ ಇರುವಾಗಲೇ ಇವತ್ತು ಒಂದು ಫೌಂಡೇಶನ್, ಈಗ ಸಿ ಎ ಕಲಿಬೇಕಾದ್ರೆ ಒಂದು ಫೌಂಡೇಶನ್, ಆಮೇಲೆ ಇಂಟರ್ಮೀಡಿಯೇಟ್ ಅಂದರೆ IPCC, ಆಮೇಲೆ ಆರ್ಟಿಕಲ್ಶಿಪ್ ಮತ್ತು ಫೈನಲ್ ಎಕ್ಸಾಮ್ ಎಂಬುದಿದೆ. ಇದನ್ನು ಪಿ ಯು ಸಿಯಲ್ಲಿ ಇರುವಾಗಲೇ ಅದನ್ನು ಫೌಂಡೇಶನನ್ನು ಮುಗಿಸಲಿಕ್ಕಾಗ್ತದೆ. ಅಲ್ಲಿ 4 ಇದಿದೆ, ಪರೀಕ್ಷೆ ಇದೆ. ಆ 4 ವಿಧದಲ್ಲಿ ಅದನ್ನು ಅವರು ಸೆಕೆಂಡ್ PUC ಮುಗಿಯುವಾಗಲೇ ಅದನ್ನು ಮುಗಿಸಿಬಿಟ್ರೆ ಈಚೆಯಿಂದ ಫಸ್ಟ್ ಇಯರ್ ಹೋಗಿ ಡಿಗ್ರಿಗೆ ಸೇರುವಾಗ ಅಲ್ಲೂ ಕೂಡ ಇಂಟಿಗ್ರೇಟೆಡ್ ಸಿಸ್ಟಮ್ನಲ್ಲಿ ಫಸ್ಟ್ ಇಯರ್ನಲ್ಲೇ ಅವರು IPCC ಅನ್ನು ತೆಗೆದುಕೊಂಡ್ರೆ ಆಚೆಯಿಂದ BCom, ಈಚೆಯಿಂದ IPCC ಅನ್ನು ಮುಗಿಸಿ ಸೆಕೆಂಡ್ ಇಯರ್ ಥರ್ಡ್ ಇಯರ್ನಲ್ಲಿ ಆರ್ಟಿಕಲ್ಶಿಪ್ ಮಾಡಿ ಫೈನಲ್ ಇಯರ್ ಆಗುವಾಗ ಫೈನಲ್ BCom ಮತ್ತೆ ಈ ಫೈನಲ್ CA ಎಕ್ಸಾಮ್ ಮಾಡಿಕೊಂಡು 2 ಡಿಗ್ರಿ ಪಡೆದುಕೊಂಡು ಹೊರಗೆ ಬರ್ಬೋದು. ಹಾಗೆ ಬಂದಂಥ ಒಬ್ಬ ವಿದ್ಯಾರ್ಥಿಗೆ ಇವತ್ತು ಎಷ್ಟು ಒಳ್ಳೆಯ ಸ್ಥಾನಮಾನ ನಮ್ಮ ದೇಶದಲ್ಲಿ ವಿದೇಶದಲ್ಲಿ ಇದೆ ಅಂತ ವಿದ್ಯಾರ್ಥಿಗಳಿಗೆ ಮಾಡಲಿಕ್ಕೆ ಏನು ಕಷ್ಟ ಸಾಧ್ಯ ಇಲ್ಲ. ಆದ್ದರಿಂದ ಕಾಮರ್ಸ್ನಲ್ಲೂ ಈ ರೀತಿಯ ಚಿಂತನೆ ಬೇಕು, ಬೇಕಾದಷ್ಟು ಅವಕಾಶ ಇದೆ, ಇದನ್ನು ಕೂಡ ಅವರು ನೆನೆಸ್ಕೊಳ್ಬೇಕು ಎಂಬುದನ್ನು ನೆನೆಸಿಕೊಂಡು ಆಮೇಲೆ ಪುನಃ ಆರ್ಟ್ಸ್ ಅಂತ ತೆಗೆದಾಗ ಆರ್ಟ್ಸ್ಗೆ ಹೋಗಿ. ಸಾರಿ ಫಾರ್ ಇಂಟರಪ್ಟ್ ಸರ್, ಈಗ ತಾವು ಹೇಳಿದ್ರಿ CA ಪ್ರಮುಖವಾಗಿರುವಂಥ ಒಂದು ಒಳ್ಳೆಯ ಕೋರ್ಸ್, ಬಹಳಷ್ಟು ಜನರಿಗೆ ಗೊತ್ತಿಲ್ಲ. CA ಕಾಮರ್ಸ್ ತಗೊಂಡು ಈ ರೀತಿ ಮಾಡ್ಬೋದು, CS ಮಾಡ್ಬೋದು. ಆದರೆ ನಮ್ಮ ದೇಶದಲ್ಲಿ ಏನು 20 ಲಕ್ಷ ಜನರು ಬೇಕು ಅಂತ ಹೇಳ್ತೀರಿ, ಆದರೆ 3 ಲಕ್ಷ 4 ಲಕ್ಷ ಜನ ಮಾತ್ರ CA ಮಾಡಿದ್ದಾರೆ. ಏನು ಸರ್ ರೀಸನ್ ಏನು ಆ ಒಂದು ವಿಚಾರ? ರೀಸನ್ ಏನಂದರೆ, ಒಂದು ಮಕ್ಕಳಿಗೆ ಎಷ್ಟು ಇದರ ಬಗ್ಗೆ ಹೆಚ್ಚು ವಿಚಾರ ಗೊತ್ತಿಲ್ಲ. ನೋಡಿ, ಇದನ್ನು ನೀವು ಗಮನಿಸಿದ್ರೆ ನಮ್ಮ ಬುದ್ಧಿವಂತರ ದಕ್ಷಿಣ ಜಿಲ್ಲೆಯಲ್ಲಿ ಒಳ್ಳೆ ಈಗ ಮಕ್ಕಳು ತುಂಬ ಆಸಕ್ತಿ ತೋರಿಸ್ತಾ ಇದ್ದಾರೆ. ಆದರೆ ಬೊಂಬೈ ಅಂತ ಮಹಾನಗರವನ್ನು, ಚೆನ್ನೈ ಅಂತ ಮಹಾನಗರವನ್ನು, ಹೈದರಾಬಾದ್ ಅಥವಾ ನಾವು ಡೆಲ್ಲಿ ಅಂತ ತೆಗೆದು ನೋಡಿದ್ರೆ ಅಲ್ಲಿ ಒಂದು CA ಆದವರು ಎಷ್ಟು ಹೊರಗೆ ಬರ್ತಾರೆ ಎಂಬುದನ್ನು ನೋಡಿ. ಬೊಂಬೈ ಅಂತ ಮಹಾನಗರದಲ್ಲಿ ಹಿಂದೆ ಎಷ್ಟು ಪ್ರಮಾಣದಲ್ಲಿ CA ಕಲ್ತವರಿದ್ದರು, ಈಗ ಎಷ್ಟು ಪ್ರಮಾಣದಲ್ಲಿ ಅಲ್ಲಿ CA ಕಲ್ತವರು ಇದ್ದಾರೆ ಎಂಬುದರಲ್ಲಿ ನೀವು ಇಂಡಿವಿಜುವಲ್ ಜನಾಂಗ ತೆಗೆದು ನೀವು ಆಲೋಚನೆ ಮಾಡಿದ್ರೆ ಗೊತ್ತಾಗ್ತದೆ. ಇವತ್ತು ಅಂತ ಆಸಕ್ತಿ ಈಗ ಬರ್ತಾ ಇದೆ, ಆದರೆ ಅದು ಫ್ಯಾಷನ್ ಆಗಿ ಆಗಬಾರ್ದು. ಅದು ಬಹಳ ಕಷ್ಟ. ಯಾಕೆಂದರೆ ಈಗ ಇಡೀ CA ಫೌಂಡೇಶನ್ನ ರಿಸಲ್ಟೇ ಬರೋದು ಹೆಚ್ಚು ಬಂದರೆ ಒಂದು 20% ಬರ್ಬೋದು. ಆಮೇಲೆ IPCC ರಿಸಲ್ಟು ಹೆಚ್ಚು ಅಂತ ಹೇಳಿದರೆ ಒಂದು ಇಂಟರ್ಮೀಡಿಯೇಟ್ ರಿಸಲ್ಟ್ಗಳು ಒಂದು 12-15% ಬರ್ಬೋದು. ಕೊನೆಗೆ ಒಂದು CA ಫೈನಲ್ ಆಗುವಾಗ ಒಂದು 4%, 5% ಬರ್ಬೋದು. ಬಹಳ ಕಷ್ಟ ಸಾಧ್ಯ ಉಂಟು. ಆದರೆ ಅಷ್ಟೇ ಕಷ್ಟಪಟ್ಟರೆ ಮಾಡಲಿಕ್ಕೆ ಏನು ಕಷ್ಟ ಇಲ್ಲ. ಈಗ ಒಬ್ಬ ವಿದ್ಯಾರ್ಥಿ ಆಯ್ತಪ್ಪ ಅದನ್ನು CA ಮಾಡಲಿಕ್ಕೆ ಆಗಲಿಲ್ಲ, ಒಂದು BComನೊಟ್ಟಿಗೆ ಒಂದು IPCC ಅನ್ನು ಮಾಡಿ ಆರ್ಟಿಕಲ್ಶಿಪ್ ಮಾಡಿ ಒಂದು ಮುಗಿಸಿದ್ರೆ ಸಾಧಾರಣ ಅವನು ಒಂದು ಒಳ್ಳೆಯ ಒಬ್ಬ ಅಕೌಂಟೆಂಟ್ ಒಳ್ಳೆ ಇದಕ್ಕಾಗಲಿಕ್ಕೆ ಏನು ತೊಂದರೆ ಇಲ್ಲ. ಅಂತವನಿಗೆ ಎಷ್ಟು ಸ್ಥಾನಮಾನವೂ ಸಿಗ್ತದೆ. ಬ್ಯಾಂಕ್ನಲ್ಲೂ ಕೂಡ ಬ್ಯಾಂಕಿನಲ್ಲಿ ಕಣ್ಣು ಮುಚ್ಚಿ ಅವನಿಗೆ ಕ್ಲರಿಕಲ್ ಆಫೀಸರ್ ಅಥವಾ ಯಾವುದೇ ಅಂತ ಪೋಸ್ಟ್ಗಳು ಬೇಕಾದಷ್ಟು ಅವರಿಗೆ ಸಿಗ್ತದೆ. ಯಾವ ಸಮಸ್ಯೆಯೂ ಅವರಿಗೆ ಇಲ್ಲ. ಈ ರೀತಿ ಅವಕಾಶ ಇದೆ. ಇನ್ನು ಆರ್ಟ್ಸ್ಗೆ ಹೋಗುವಾಗಲೂ ಹಾಗೆ, ಕೇವಲ ಆರ್ಟ್ಸ್ ಅಂತ ಹೇಳಿಕೊಂಡ್ರೆ ಹಿಸ್ಟ್ರಿ ಹಾಗೆಲ್ಲ. ಇವತ್ತು ಆರ್ಟ್ಸ್ನೊಟ್ಟಿಗೂ ಒಂದು ಇಂಥ UPSC ಎಕ್ಸಾಮ್ ಇರ್ಬೋದು, ಸಿವಿಲ್ ಸರ್ವಿಸ್ಗಳು ಇರ್ಬೋದು, ಅಥವಾ ಒಂದು ಕ್ಲಾಟ್ ಅಂತ ಎಕ್ಸಾಮಿಗೆ ಕೂತ್ಕೊಂಡು ಅದರ ಮುಖಾಂತರ ಒಳ್ಳೆ ಲಾ ಕಲಿಯುವಂಥ, ಈಗ ಲಾ ಎಂಬುದು ಎಷ್ಟು ಪ್ರಾಮುಖ್ಯ, ಲಾ ಎಂಬುದು ಈಗ ಎಷ್ಟು ಪ್ರಾಮುಖ್ಯ. ಈಗ ಹಿಂದಿನಾಗೆ ಲಾ ಅಲ್ಲ, ಈಗ ಈ ಲಾ ಒಂದು ನಮ್ಮ ಮಾನವನ ಒಂದು ಅವಿಭಾಜ್ಯ ಅಂಗವಾಗಿ ಬಿಟ್ಟಿದೆ. ಪ್ರತಿಯೊಬ್ಬರಿಗೂ ಕಾನೂನಿನ ಮಾಹಿತಿಗಳು ಬೇಕಾಗಿದೆ. ಇಂಥ ಸಂದರ್ಭದಲ್ಲಿ ಲಾ ಕಲೀಲಿಕ್ಕೆ ಅವನಿಗೆ ಒಂದು ಕ್ಲಾಟ್ ಎಕ್ಸಾಮ್ ಕೂತ್ಕೊಂಡು ಒಳ್ಳೊಳ್ಳೆ ಈಗ ನ್ಯಾಷನಲ್ ಲೆವೆಲ್ನ, ಅದು ನಮ್ಮ ಬ್ಯಾಂಗ್ಳೂರು ಲಾ ಕಾಲೇಜ್ ಇರ್ಬೋದು, ಚೆನ್ನೈ ಇರ್ಬೋದು, ಅಥವಾ ಬೇರೆ ಬೇರೆ ಸಿಂಬೋಸಿಸ್ ಇರ್ಬೋದು, ಇಂಥ ಕಾಲೇಜ್ಗಳಿಗೆಲ್ಲ ಹೋಗಲಿಕ್ಕೆ ಕ್ಲಾಟ್ ಎಕ್ಸಾಮ್ ಎಂಬುದು ಬೇಕು. ಅದನ್ನು ಕೂತ್ಕೊಳ್ಳುವಂಥ, ಅಥವಾ CS ನಾನು ಹೇಳಿದಂಥ ಕಂಪನಿ ಸೆಕ್ಯೂರಿಟಿ ಕಲೀಲಿಕ್ಕೆ ಇದನ್ನು ಜೋಡಣೆ ಮಾಡಬೇಕು, ಮಾಡಿಕೊಂಡು ಅವರು ಕಲಿಬೇಕು ಎಂಬುದೇ ಆಸೆ. ಆದ್ದರಿಂದ PUC ಆಗುವಾಗ ತಂದೆ ತಾಯಿ ಮಕ್ಕಳು ತಮ್ಮ ಆಯ್ಕೆ ಸೈನ್ಸ, ಕಾಮರ್ಸ, ಆರ್ಟ್ಸ. ಸೈನ್ಸ್ ಆದರೆ ಏನು, ಕಾಮರ್ಸ್ ಆದರೆ ಏನು, ಆರ್ಟ್ಸ್ ಅಂದರೆ ಏನು, 2-3 ದೋಣಿಯಲ್ಲಿ ಕಾಲಿಡಬಾರ್ದು. ಯಾಕೆಂದರೆ ಹೆಚ್ಚಿನವರು 2-3 ದೋಣಿಯಲ್ಲಿ ಕಾಲಿಡ್ತಾರೆ, ಮತ್ತು ಆಯ್ಕೆಯನ್ನು ಸರಿಯಾಗಿ ಮಾಡೋದಿಲ್ಲ. ಈಗ ಉದಾಹರಣೆಗೆ PCME ತಗೊಳ್ತಾರೆ, ಅವರನ್ನು ಸೂಕ್ಷ್ಮವಾಗಿ ಗಮನಿಸಿಕೊಂಡು ಅವರಂತ ವಿಚಾರಿಸಿ ಇನ್ನು ಮುಂದೆ ಏನಪ್ಪ ಆಗ್ತೀನಿ ಅಂತ ಹೇಳಿದರೆ ಎದೆ ತಟ್ಟಿ ಹೇಳ್ತಾರೆ, ನಾನು ತಾಂತ್ರಿಕ ಶಿಕ್ಷಣ ಕಲಿಲಿಕ್ಕೆ ಹೋಗೋದು ಅಂತ ಹೇಳ್ತಾರೆ. ನೀನು ಖಂಡಿತ ನೀನು ಮೆಡಿಕಲ್ ಮಾಡೋದಿಲ್ವ, ನಿನಗೆ ಅದು ಬೇಡವಾ ಅಂತ ಹೇಳಿದ್ರೆ, ಖಂಡಿತ ಬೇಡ, ನನಗೆ ವೈದ್ಯನಾಗಬೇಕೆಂಬ ಆಶೆಯೇ ಇಲ್ಲ, ನನಗೆ ಅಂಥ ಮನೋಧರ್ಮವಿಲ್ಲ, ನನಗೆ ಒಂದು ನೆತ್ರ ನೋಡುವಾಗ ನನಗೆ ಆಗೋದಿಲ್ಲ ಅಂತೇಳಿ ಹುಡುಗ ಧೈರ್ಯದಲ್ಲಿ ಹೇಳ್ತಾನೆ. ಹಾಗಾದ್ರೆ ನೀನು ಬಯಾಲಜಿ ಯಾಕೆ ತಗೊಂಡದಪ್ಪ, ಈಗ 2 ವರ್ಷ ನೀನು ಬಯಾಲಜಿ ಕಲಿತೀಯಲ್ಲ ಫಸ್ಟ್ ಇಯರ್ ಸೆಕೆಂಡ್ ಇಯರ್ಲಿ, ಮನೆಯವರು ಹೇಳಿದ್ರು, ಅದು ಯಾಕೆ ನೀನು ಬಯಾಲಜಿ ತಗೊಂಡ್ರಿ, ಬಯಾಲಜಿ ಯಾಕೆ ತಗೊಂಡು, ಅದು ಮುಂದೆ ಎಂದೂ ನಿನಗೆ ನಿನ್ನ ತಾಂತ್ರಿಕ ಶಿಕ್ಷಣ ಕಲಿಯುವಾಗ ನಿನಗೆ ಬರೋದಿಲ್ಲ. ತಾಂತ್ರಿಕ ಶಿಕ್ಷಣ ಕಲಿಯುವಾಗ ನಿನಗೆ ಒಂದು ವೇಳೆ ನೀನು ಒಂದು ಎಲೆಕ್ಟ್ರಾನಿಕ್ ಸೆಕ್ಟರ್ ಇದ್ದರೆ ಅದು ಫಿಸಿಕ್ಸ್ನ ತಮ್ಮ ಇದ್ದಾಗೆ, ಮುಂದೆ ಎಲೆಕ್ಟ್ರಾನಿಕ್ ಸಬ್ಜೆಕ್ಟ್ ನಿನಗೆ ಬರ್ತದೆ. ಅಥವಾ ಸ್ಟ್ಯಾಟಿಕ್ಸ್ ನೀನು ತಗೊಂಡ್ರೆ ಅದು ಮ್ಯಾಥ್ಸ್ನ ತಮ್ಮ ಇದ್ದಾಗೆ, ನಿನಗೆ ಮುಂದೆ ಸ್ಟ್ಯಾಟಿಕ್ಸ್ ಅಲ್ಲಿ ಕಲಿಯುವಾಗ ಬರ್ತದೆ. ಅಥವಾ ಕಂಪ್ಯೂಟರ್ ಸೈನ್ಸ್ ತಗೊಳ್ಬೋದು. ನೀನು ಬಯಾಲಜಿ ಯಾಕೆ ತಗೊಂಡು ಅಂತ ಹೇಳಿದರೆ ಸುಮ್ಮನೆ ಇರ್ತಾನೆ, ನನಗೆ ಅದರಲ್ಲಿ ಆಸಕ್ತಿ ಇದೆ, ಅದು ನನ್ನ ಮನೆಯವರು ಹೇಳಿದರು PCM ತಗೊಳ್ಳಿ, ತುಂಬ ಆಪ್ಷನ್ ಇದೆ.
ತುಂಬ ಆಪ್ಷನ್ ಇದೆ ಅಂತ ನೀನು ಹೇಳ್ತೀಯಪ್ಪ. ನೀನೇ ಹೇಳ್ತಿ ಮೆಡಿಕಲ್ಗೆ ನಾನು ಹೋಗೋದೇ ಇಲ್ಲ ಅಂತ ನೀನು ಇಷ್ಟು ಗಟ್ಟಿಯಲ್ಲಿ ಹೇಳುವಾಗ ನೀನು ಬಯಾಲಜಿ ಆಗಿ ಓದ್ತಿ ಅಂತ ಹೇಳಿದ್ರೆ ಅವರಿಗೆ ಅರ್ಥ ಆಗ್ತಾ ಇಲ್ಲ. ನಾನು ಇದು ಹೇಳೋ ಉದ್ದೇಶ ಏನು ಕೇಳಿದ್ರೆ, ಇಂಥ ಕೆಲವು ನಿರ್ಧಾರಗಳನ್ನು ಮಾಡುವಾಗ ಬಹಳ ಜಾಗರೂಕತೆಯಿಂದ ನೀವು ನಿರ್ಧಾರ ಮಾಡಬೇಕು ಎಂಬುದೇ ನನ್ನ ಆಶೆ. ಈಗ ಬೇಕಾದಷ್ಟು ಸಮಯ ಇದೆ, ಅವರು ತಿಳ್ಕೊಳ್ಳಿ. ಈಗ 10th ಪರೀಕ್ಷೆ ಕೂತ್ಕೊಂಡಿದ್ದಾರೆ, ಇನ್ನು ಒಂದು ತಿಂಗಳಷ್ಟು ಅವರಿಗೆ ಸಮಯ ಉಂಟು. ಈ ಸಮಯದಲ್ಲಿ ಬೇಕಾದಷ್ಟು ಮಾಹಿತಿಯನ್ನು ಪಡಲಿಕ್ಕೆ ಈಗ ಮಾಹಿತಿ ತಂತ್ರಜ್ಞಾನ ಬೇಕಾದಷ್ಟು ಇದೆ. ಅದನ್ನು ಸ್ವಲ್ಪ ತಿಳ್ಕೊಂಡು ಸರಿಯಾದ ವ್ಯಕ್ತಿಗಳಲ್ಲಿ ಮಾತಾಡಲಿ. ಅವರು ತಪ್ಪು ವ್ಯಕ್ತಿಗಳ ಹತ್ರ ಮಾಹಿತಿಯನ್ನು ತಗೊಳ್ಳೋದಲ್ಲ. ತಂದೆ ತಾಯಿಗಳು ಕೂಡ ಏನೋ ಸುಮ್ಮನೆ ಫೋರ್ಸನ್ನು ಮಕ್ಕಳ ಮೇಲೆ ಮಾಡಬೇಡಿ. ಮಾಡಿಕೊಂಡು ನೀವು ತೆಗೆದುಕೊಂಡ ಮೇಲೆ ಅದನ್ನು ಪ್ರೀತಿಸಿ, ಅದನ್ನು ಸರಿಯಾಗಿ ಅಧ್ಯಯನ ಮಾಡಿ, ಅದನ್ನು ಅರ್ಥಕೊಂಡು ನೀವು ಮಾಡಿದರೆ ಭಾಳ ದೊಡ್ಡ ಸಾಧನೆ ಮಾಡಲಿಕ್ಕೆ ಸಾಧ್ಯ ಅಂತ ನನಗೆ ಆಗ್ತಾ ಇದೆ. ಕರೆಕ್ಟ್. ಪರ್ಫೆಕ್ಟ್ ಸರ್. ಜೊತೆಗೆ ನಾನು ಯೋಧ ಪರ್ಫೆಕ್ಟ್ ಪರ್ಸನ್, ರೈಟ್ ಪರ್ಸನ್, ಅದಕ್ಕೋಸ್ಕರ ಈ ಪ್ರಶ್ನೆ ಕೇಳ್ತಾ ಇದ್ದೇನೆ ಸರ್. ಈಗ ಮಾರ್ಕ್ಸ್ನ ಮಾನದಂಡದ ಮೇಲೆ ಆರ್ಟ್ಸ್, ಸೈನ್ಸ್, PUC ತೆಗೆದುಕೊಳ್ಬಹುದಾ? ಹೇಗೆ ತೆಗೆದುಕೊಳ್ಳಿ ತಾವು ಏನು ಹೇಳ್ತೀರಿ ಆ ಒಂದು ವಿಚಾರದ ಮೇಲೆ? ಈಗ ಮಾರ್ಕ್ಸಿನ ಆಧಾರದಲ್ಲಿ ಅಂತ ನಾನು ಯಾಕೆ ಹೇಳುದಂತ ಹೇಳಿದ್ರೆ, ಸೈನ್ಸ್ ಅಂತ ಹೇಳಿದ ಮೇಲೆ ಸರ್ ತುಂಬ ವಿಷಯ ಇದೆ. ಈಗ ನಮ್ಮ ಹತ್ರ ಬಂದು ಹೇಳ್ತಾರೆ 40% ನನ್ನ ಹತ್ರ ಮಾರ್ಕ್ ಇರೋದು, ನಾನು 10th ನನಗೆ ಸೈನ್ಸ್ ನೀವು ಕೊಡಬೇಕು, PCMB ಕೊಡಬೇಕು ಅಂತ ಹೇಳ್ತಾರೆ. ಆಗ ನಾನು ಅವ್ರ ಹತ್ರ ಕೇಳ್ತೇನೆ, ಯಾತಕ್ಕಪ್ಪ ನಿಮಗೆ PCMB ಯಾಕೆ ಅಂತೇಳಿ. ಅವನ ಸ್ಪಷ್ಟತೆ ಇದೆ, ಕೆಲವು ಮಕ್ಕಳ ಹತ್ರ ಸ್ಪಷ್ಟತೆ ಇರ್ತದೆ. ನಾನು MBBS ಅನ್ನು ಓದಬೇಕು ಅಂತಿಲ್ಲ, ನಾನು ಡೆಂಟಲ್ ಅನ್ನು ಓದಬೇಕು ಅಂತಲ್ಲ, ಅಥವಾ ಅಲ್ಟರ್ನೇಟ್ ಮೆಡಿಸಿನ್ ಅಲ್ಲಿ ಆಯುರ್ವೇದ, ಹೋಮಿಯೋಪತಿ ಇದನ್ನ ಕಲಿಬೇಕು ಅಂತಿಲ್ಲ. ನಂದು ಏನಿದ್ರು ಕೂಡ ನೀಟ್ ಎಕ್ಸಾಮ್ಗೆ ನಾನು ಆಕಾಂಕ್ಷೆ ಅಲ್ಲ. ನಾನು ನೀಟ್ ಎಕ್ಸಾಮಿನ ಮುಖಾಂತರ ಅಥವಾ CET ಎಕ್ಸಾಮ್ನ ಮುಖಾಂತರ ನನಗೆ ಕೇವಲ ನರ್ಸಿಂಗ್ ಕಲಿಬೇಕು, ನನಗೆ ಎಲೈಡ್ ಸೈನ್ಸ್ ಕಲಿಬೇಕು, ನನಗೆ ಫಿಸಿಯೋಥೆರಪಿಸ್ಟ್ ಆಗಬೇಕು, ನನಗೆ ಒಂದು ಫಾರ್ಮಸಿ ಓದಬೇಕು, ಹೀಗೆ ತುಂಬ ಕ್ಷೇತ್ರಗಳನ್ನು ಹೇಳ್ತಾರೆ ನೋಡಿ. ಅಲ್ಲಿ ಸ್ಪಷ್ಟತೆ ಉಂಟು. ಅಲ್ಲಿ ಸ್ಪಷ್ಟತೆ ಆಗುವಾಗ ಏನಪ್ಪ 90-95% ಮಾರ್ಕ್ ಅವ್ರು ಬೇಕು ಅಂತ ಏನು ಇಲ್ಲ. ಅಲ್ಲಿ ಸಾಮಾನ್ಯವಾಗಿ ಅವರು PCMBಯಲ್ಲಿ ಒಂದು 60% ಮಾರ್ಕನ್ನು ತೆಗೆದು ಆಮೇಲೆ ಸ್ವಲ್ಪ CETಗೆಲ್ಲ ಕೂತ್ಕೊಂಡು ಅವರು ಖಂಡಿತವಾಗಿ ಎಲೈಡ್ ಸೈನ್ಸ್ಗಳಿಗೆಲ್ಲ ಹೋಗ್ಬೋದು. ಇವತ್ತು ಎಲೈಡ್ ಸೈನ್ಸ್ ಉಂಟು ಹೇಗೆ ಹಿಂದಿನಾಗ. ಇವತ್ತೊಂದು ಎಲೈಡ್ ಸೈನ್ಸ್ ಅಂತಂತ ಮೆಡಿಕಲ್ ಲ್ಯಾಬ್ ಆಗಿರ್ಬೋದು, ಒಂದು ಫಿಸಿಯೋಥೆರಪಿಸ್ಟ್ ಆಗಿರ್ಬೋದು, ನರ್ಸಿಂಗ್ ಆಗಿರ್ಬೋದು, ಅಥವಾ ಯಾವುದೇ ಆಗಿರ್ಬೋದು. ಇವತ್ತು ಜಾಗತಿಕ ಮಟ್ಟದಲ್ಲಿ ಎಷ್ಟು ಬೇಡಿಕೆ ಇದೆ ಅವರಿಗೆ, ಎಷ್ಟು ಜನರಿಗೆ ಇವತ್ತು ಬೇಕು. ಮಾನವರು ಎಲ್ಲಿವರೆಗಿದ್ದಾರೆ ಅಲ್ಲಿವರೆಗೆ ವೈದ್ಯಕೀಯ ಕ್ಷೇತ್ರದಲ್ಲಿ ವಿಪುಲವಾದಂಥ ಅವಕಾಶ ಇದೆ. ಅದೊಂದು ವೈದ್ಯಕೀಯ ಕ್ಷೇತ್ರದಲ್ಲಿ ಹೋಗಬೇಕಾದ್ರೆ ಅದು ಪೂರ್ವಜನ್ಮದ ಪುಣ್ಯದ ಫಲ ಅಂತ ನಾನು ಹೇಳೋದು. ಆ ಕ್ಷೇತ್ರಕ್ಕೆ ಹೋಗಬೇಕಾದ್ರೆ ಆದರೆ ಸ್ಪಷ್ಟತೆ ಬೇಕು ಸೇರುವಾಗ. ಇಲ್ಲಿ 50-40% ಇಟ್ಕೊಂಡು ನಾನು MBBS ಓದಬೇಕು ಅಂತ ಆಲೋಚನೆ ಮಾಡುವಂಥ ಕಾಲಘಟ್ಟ ಈಗ ಹೋಯಿತು. ಏನೆಂದರೆ ಈಗ ನಿಮ್ಮ ಹತ್ರ ಎಷ್ಟು 1000 ಕೋಟಿ ಹಾಕಿದರೂ ಕೂಡ ನಿಮಗೆ ನೀಟ್ ಅಲ್ಲದೆ, ರ್ಯಾಂಕಿಂಗ್ ಅಲ್ಲದೆ ನಿಮಗೆ ಮೆಡಿಕಲ್ ಸೀಟ್ ಎಂಬ ಚಿಕ್ಕುದೆಂಬ ಪ್ರಶ್ನೆ ಇಡೀ ಲೋಕದಲ್ಲಿ, ದೇಶದಲ್ಲಿ, ಇಡೀ ಜಗತ್ತಲ್ಲಿ ಇಲ್ಲವೇ ಇಲ್ಲ. ಹಾಗಿರುವಾಗ ಇನ್ನು ನಮ್ಮ ಕಾಲದಲ್ಲಿ ಇತ್ತು, ನಮಗೆ 50% ಮಾರ್ಕ್ ಬಂದರೆ ಸಾಕು, ನಾವು ಡೊನೇಷನ್ ಕಟ್ಟಿಕೊಂಡು ಯಾವುದಾದ್ರೂ ಪ್ರೈವೇಟ್ ಸೀಟಿಗೆ ಹೋಗಿ ನಾವು ವಿದ್ಯಾಭ್ಯಾಸ ಕಲಿತು ಹೊರಗೆ ಬರ್ತಿದ್ದೇವೆ. ಈಗ ಆಗೋದಿಲ್ಲ. ಆದ್ದರಿಂದ ಅದನ್ನು ಅರ್ಥೈಸಿಕೊಂಡು ನಾನೀಗ ಸ್ಪರ್ಧಾಳುವಾಗಿ ಅಲ್ಲಿ ಇಲ್ಲದ ಮೇಲೆ ಎಷ್ಟು ಮಕ್ಕಳು ಪರೀಕ್ಷೆ ಕೂತ್ಕೊಳ್ತಾ ಇದ್ದಾರೆ, ಏನು ಕತೆ ಅಂತ ನಾನು ತಿಳಿಬೇಕು. ಈಗ ನೋಡಿ, ನಾಡ್ದು 10th ರಿಸಲ್ಟ್ ಬರ್ತದೆ. ಖಂಡಿತ ಕನ್ನಡ ಮಾಧ್ಯಮ, ಇಂಗ್ಲಿಷ್ ಮಾಧ್ಯಮ, CBSE, ICSE ಎಲ್ಲ ಒಟ್ಟಿಗೆ ತೆಗೆದುಕೊಂಡು ಒಂದು 45,000 50,000 ಜನ 95% ಮೇಲೆ ಮಾರ್ಕ್ ತೆಗೆದುಕೊಂಡು ಹೊರಗೆ ಬರ್ತಾರೆ. ಆಮೇಲೆ 85% ಮೇಲೆ ಒಂದು 3 ಲಕ್ಷ ಜನ ಹೊರಗೆ ಬರ್ತಾರೆ. ಇವರಲ್ಲಿ ಹೆಚ್ಚಿನವರು ಹೋಗುವುದು ಸೈನ್ಸಿಗೆ. ಅಲ್ಲಿ ಸೈನ್ಸಿಗೆ ಹೋಗುವಾಗ ಅಲ್ಲಿ ಕೂತ್ಕೊಂಡಂಥ ಪರೀಕ್ಷೆಯಲ್ಲಿ ಇರುವಂಥ 7,000 ಸೀಟಿಗೆ ಮೆಡಿಕಲ್ಗೆ ಹೋಗಬೇಕಾದ್ರೆ ನನ್ನ ಎದುರಿನಲ್ಲಿ ಎಷ್ಟು ಜನ ಇದ್ದಾರೆ ಅಂತ ನಾವು ಆಲೋಚನೆ ಮಾಡಬೇಕು. ನಾನಿಲ್ಲಿಂದ 45-50% ಮಾರ್ಕ್ ಪಡೆದು ನನಗೆ PCMBಯೇ ಆಗಬೇಕು, ನನಗೆ ಮೆಡಿಕಲ್ನಲ್ಲಿ MBBS ಆಗಬೇಕು ಅಂತ ಆಲೋಚನೆ ಮಾಡೋದು ಒಂದು ಸರಿಯಲ್ಲ ಅಂತ ನಾನು ಹೇಳೋದು ಅಲ್ವಾ. ನಾವು ಅವಕಾಶ ಕೊಡ್ಬೋದು, ಅಲ್ಲಿ ಸರಿಯಲ್ಲ. ಸುಮ್ಮನೆ ಅದು ಮುಂದೆ ಸ್ಟ್ರೆಸ್ ಪ್ರಾರಂಭ ಆಗಲಿಕ್ಕೆ, ಖಿನ್ನತೆ ಪ್ರಾರಂಭ ಆಗಲಿಕ್ಕೆ ಅದೆಲ್ಲ ಪ್ರಾರಂಭ ಆಗ್ತದೆ. ಆದ್ದರಿಂದ ತೆಗೊಳ್ಳುವಾಗ ಆಲೋಚನೆ ಮಾಡಬೇಕು. ನಾನಂತೂ 35% ಮಾರ್ಕಿನವನಿಗೂ ನನಗೆ ನ್ಯಾಯ ಕೊಡಬೇಕು, 100% ಮಾರ್ಕಿನವನಿಗೂ ನ್ಯಾಯ ಕೊಡಬೇಕು. ಇದನ್ನು 100%. ನಾವೇನು ಮಾನದಂಡ ಮಾರ್ಕನ್ನೇ ನೋಡಿಕೊಂಡು ಇಲ್ಲಿ ಬರಬೇಕಾದ್ರೆ 90% ಕೆಳಗಿನವರು ಬರಲೇಬೇಡಿ ಅಂತೇಳಿ ನಾವು ಅಂಥದ್ದನ್ನೆಲ್ಲ ಇಡುವಂಥ ಪ್ರಶ್ನೆ ನನ್ನ ಜೀವಮಾನದಲ್ಲಿ ಇಲ್ಲ. ಯಾಕೆಂದರೆ ನಾನು ಸ್ವಲ್ಪ ಅದೇ ರೀತಿಯ ಮಾರ್ಕಿನವ, ನನಗೂ ಅದರ ಬಗ್ಗೆ ಅನುಕಂಪ ಇದೆ. ಆದ್ದರಿಂದ ನನಗೆ ವಿದ್ಯಾರ್ಥಿಗಳನ್ನು ಕೇವಲ ಮಾರ್ಕಿನಲ್ಲಿ ಒಂದು ಅಳತೆ ಮಾಡುವಂಥದ್ದಿಲ್ಲ. ಆದರೆ ಅವರು ಚಾಯ್ಸ್ ಮಾಡುವಾಗ ಸರಿಯಾಗಿ ಚಾಯ್ಸ್ ಮಾಡಬೇಕು, ಹಾಗೆ. ಬಹುಶಃ ಇದು ಈ ಮಾತು ಬಹುಶಃ ಹೋಪ್, ಒಂದು ಭರವಸೆ ಅಂತ ನಾನು ಅನ್ಕೊಳ್ತೀನಿ. ಯಾಕಂದರೆ 50% ಬಂದಿದೆ, ಆದರೆ ಸೈನ್ಸ್ ತಗೊಳ್ಬೇಕು, PCMB ತೆಗೆದುಕೊಳ್ಬೇಕು, ಆಗ್ತದಾ ಇಲ್ವಾ ಅಂತ ಬಂದಾಗ ಇಸ್ ಪಾಸಿಬಲ್.
ಹೇಗೆ ಪಾಸಿಬಲ್ ಅಂತ ಬಂದಾಗ ತಮಗೆ ಪರ್ಫೆಕ್ಟ್ ಆಗಿರುವಂತಹ ಒಂದು ಪಿಕ್ಚರ್ ಇರಬೇಕು. ಏನು ಮಾಡಬೇಕು ಇನ್ನು ಮುಂದೆ, ಕ್ಯಾಲೆಟ್ ಸೈನ್ಸಿಗೆ ಹೋಗಬೇಕಾ, ಫಾರ್ಮಸಿ ತೆಗೆದುಕೊಳ್ಬೇಕಾ, ಅಂದರೆ ಮೆಡಿಕಲೇ ಹೋಗಬೇಕಾಗಿಲ್ಲ, ಬೇರೆ ಬೇರೆ ಆ್ಯಂಗಲ್ಗಳು ಕೂಡ ಬರುತ್ತೆ. ಸೊ ಅದನ್ನು ಆಯ್ಕೆ ಮಾಡ್ಬೋದು. ನಾನು ಅವಕಾಶ ಕೊಡ್ತೀನಿ, ಬಟ್ ಸ್ಟಿಲ್ ನಿಮ್ಮಲ್ಲಿ ಒಂದು ವಿಷನ್ ಇರಬೇಕು, ಕರೆಕ್ಟ್ ಕ್ಲಿಯರ್ ಕಟ್ ಆಗಿ ವಿಷನ್ ಇರಬೇಕು ಅಲ್ವ ಸರ್? ಹೌದು, ಇದು ಒಂದು ಭರವಸೆ, ಇದು ಹೋಪ್. ಯಾಕಂದ್ರೆ ಕೆಲವರಲ್ಲಿ ಒಂದಿರುತ್ತೆ, ಈ ಬಾರಿ SLC ಎಕ್ಸಾಮ್ನಲ್ಲಿ ನನ್ನ ಮಗ ಚೆನ್ನಾಗಿ ಮಾಡಿಲ್ಲ, ಅಥವಾ ಬೇರೆ ಒಂದು ಪರ್ಸನಲ್ ಇಶ್ಯೂಸ್ ಆಗಿರ್ಬೋದು, ಬೇರೆ ಏನೋ ಒಂದು ಕಾರಣಗಳಿರಬಹುದು, ಹೆಲ್ತ್ ಇಶ್ಯೂಸ್ ಆರ್ ಸಮಥಿಂಗ್ ಎನಿಥಿಂಗ್. ಬಟ್ ಆತನಿಗೆ ಮಾಡಿದ ತಪ್ಪಿನ ಅರಿವಾಗಿರಬಹುದು ಆ ಸಂದರ್ಭ. ನಾನು ನನ್ನ ತಂದೆ ತಾಯಿಗಳಿಗೋಸ್ಕರ ಮತ್ತೆ ನಾನು ಬೆಳಿಬೇಕು, ಏನಾದರೂ ಒಂದು ಮಾಡಬೇಕು, ಸೈನ್ಸ್ ತಗೊಳ್ಬೇಕು ಅನ್ನೋ ಆಸೆ ಇರಬಹುದು. ಸೊ ಹಾಗಿದ್ದಾಗ ಆಪ್ಷನ್ಸ್ ಎಲ್ಲವೂ ಡೋರ್ಗಳು ಮುಚ್ಚಿ ಹೋಗಿದಂತ ಇಲ್ಲ. ನಿಮಗೆ ನಿಜವಾಗ್ಲೂ ಕೂಡ ಬದುಕಬೇಕು, ಏನಾದ್ರು ಸಾಧನೆ ಮಾಡ್ಬೇಕಂತ ಹೇಳಿದ್ರೆ ಆಲ್ವೇಸ್ ಓಪನ್ ಅಲ್ವಾ ಸರ್? ಹೌದು, ಖಂಡಿತ. ಎಸ್, ಬ್ಯೂಟಿಫುಲ್. ಯಾಕಂದ್ರೆ ಇಂಥ ಹೋಪ್ ಭರವಸೆಗಳು ಯಾವತ್ತೂ ಕೂಡ ಬೇಕು. ಯಾಕಂದ್ರೆ ಕೆಲವು ವಿಚಾರಗಳಲ್ಲಿ ಯಾವುದು ಕೂಡ ಅಡೆತಡೆ ಆಗಬಾರ್ದು ಆತನ ಸಾಧನೆಗೆ, ಆತನ ಒಂದು ಡ್ರೀಮ್ಗಳಿಗೆ. ಸೊ ಇವೆಲ್ಲದರ ಜೊತೆಗೆ ನಿಜವಾಗ್ಲೂ ಹೆಮ್ಮೆ ಆಗುತ್ತೆ. ಸೊ ಹಾಗಿದ್ದಾಗ ಮಾರ್ಕ್ಸ್ಗಳ ಬಗ್ಗೆ ಜಾಸ್ತಿ ತಲೆ ಕೆಡಿಸ್ಕೊಳ್ಬೇಕು. ಮಾರ್ಕ್ಸ್ಗಳು ಒಂದು ಕಾಂಪಿಟೇಟಿವ್, ವೆರಿ ಕಾಂಪಿಟೇಟಿವ್ ನೀಟ್ ಎಕ್ಸಾಮ್ಗಳು ಬರೀಬೇಕು ಅಂತ ಬಂದಾಗ, ತಾವುಗಳು ಮೆಡಿಕಲ್ ವೈದ್ಯರಿಗೆ ಹೋಗಬೇಕು ಅಂತ ಬಂದಾಗ ಬೇಕೇ ಬೇಕು ಮಾರ್ಕ್ಸ್. ಯಾಕಂದರೆ ಆ ಮಾನದಂಡದಲ್ಲಿ, ಯಾಕಂದರೆ ಪೇರೆಂಟ್ಸ್ಗಳು ಕೂಡ ನಿಮ್ಮ ಮಕ್ಕಳು ಎಷ್ಟು ಮಾರ್ಕ್ಸ್ ತೆಗೆದುಕೊಂಡಿದ್ದಾರೆ ಆ ಮಾರ್ಕ್ಸ್ನ ಆಧಾರದ ಮೇಲೆ ಮಕ್ಕಳನ್ನು ಹಾಕಿದರೆ ಒಳ್ಳೆಯದು, ಇಲ್ಲದೆ ಸ್ಟ್ರೆಸ್ಸಿಗೆ ಹೋಗುತ್ತೆ ಅಲ್ವ ಸರ್? ನಾನು ಒಂದು ವಿನಂತಿ, ಮೆಡಿಕಲ್ಗೆ ಹೋಗುವಂಥ ಮಕ್ಕಳಲ್ಲಿ ನನ್ನ ವಿನಂತಿ ಇಷ್ಟೇ ಸರ್. ಏನು ಕೇಳಿದರೆ, ಅಲ್ಲಿ ಹೋಗುವಾಗ ಇದೆಲ್ಲ ಫಿಸಿಕ್ಸ್, ಕೆಮಿಸ್ಟ್ರಿ, ಬಯಾಲಜಿ ಬಹಳ ಪ್ರಮುಖವಾಗಿರ್ಬೋದು. ಅದರ ಮಾರ್ಕಿನ ಮೇಲೆಯೇ ಅವರು ಮಾನದಂಡದಲ್ಲಿ ಅವರು ಮೆಡಿಕಲ್ಗೆ ಹೋಗುವವರು. ಮುಂದೆಯೂ ಕೂಡ ಅಡ್ವಾನ್ಸ್ಡ್ ನೀಟಿಗೆ ಪರೀಕ್ಷೆ ಕೂತ್ಕೊಂಡು PG ಮಾಡುವವರು. ಇದೆಲ್ಲ ಮಾಡಿ ಬಂದ ಮೇಲೆ ಅವರಿಗೆ ಬಹಳ ಪ್ರಮುಖವಾಗಿ ಒಂದು ಮೆಡಿಕಲ್ ಫೀಲ್ಡ್ನವರಿಗೆ ಬೇಕಾದ್ದು ಮಾನವೀಯತೆ, ಕರುಣೆ, ಸಂಬಂಧ, ಪ್ರೀತಿ, ಒಂದು ಸಮಾಜದ ಪರಿಕಲ್ಪನೆ. ಇದು ಇಲ್ಲದೆ ಹೋದರೆ ಅವರು ಫಿಸಿಕ್ಸ್ನಲ್ಲಿ ಎಷ್ಟು ಮಾರ್ಕ್ ತೆಗೆದ್ರೆ ಏನು, ಅಥವಾ ಯಾವುದೇ ಒಂದು ಸಬ್ಜೆಕ್ಟಲ್ಲಿ ಮೆಡಿಕಲ್ನಲ್ಲಿ ಎಷ್ಟು ಮಾರ್ಕ್ ತೆಗೆದ್ರೆ ಏನು ಹೇಳಿ, ಅವ್ರಿಗೆ ಬರುವವರಿಗೆ ಆ ಮನೋಧರ್ಮ ಬೇಕು. ಮೊದಲು ಮೆಡಿಕಲ್ಗೆ ಹೋಗೋರು, ನಾನು ಹೇಳಿದೆ ಪೂರ್ವಜನ್ಮದ ಇದು ಏನೋ ಪುಣ್ಯದ ಫಲದಲ್ಲಿ ನಾವು ಮೆಡಿಕಲ್ ಫೀಲ್ಡಿಗೆ ಹೋಗೋರು ಅಂತ ಹೋಗೋರಿಗೆ ಸುರಿಗೆ ಅಂಥ ಮನಸ್ಸನ್ನು ಬೆಳೆಸಿಕೊಳ್ಳಿ. ನಾನು ಆ ಫೀಲ್ಡಿಗೆ ಹೋಗುವ, ಇದನ್ನು ಬೇರೆ ಯಾವುದೋ ಫೀಲ್ಡ್ ಒಟ್ಟಿಗೆ ಇದನ್ನು ಹೋಲಿಕೆ ಮಾಡಬೇಡಿ. ತಾಂತ್ರಿಕ ಶಿಕ್ಷಣ ಆದರೆ ಅವರು ಕೆಲಸ ಮಾಡೋದು ತಾಂತ್ರಿಕ ಇದರೊಟ್ಟಿಗೆ, ಯಂತ್ರತಂತ್ರದಲ್ಲಿ, ಅದಕ್ಕೆ ಭಾವನೆ ಇಲ್ಲ. ಇದು ಹಾಗಲ್ಲ, ನಮ್ಮಾಗಿರುವಂಥ ಮನುಷ್ಯರ ಜೊತೆ ಇಲ್ಲಿ ಅದನ್ನು ಕೆಲಸ ಮಾಡೋದು, ಅದಕ್ಕೆ ಒಂದು ಭಾವನೆ ಇದೆ. ಅದು ನಮಗೆ ಅನುಭವಿಸಲಿಕ್ಕೆ ಆಗ್ತದೆ, ಒಂದು ಖುಷಿ ಆಗ್ತದೆ, ಆ ಪ್ರೊಫೆಷನ್ ಖುಷಿ. ಇವತ್ತು ಯಂತ್ರದಿಂದ ಅದು ಸಿಕ್ಕುವುದಿಲ್ಲ. ಆಗಿರುವಾಗ ನಮಗೆ ಮಾನವೀಯತೆ, ಕರುಣೆ, ಪ್ರೀತಿ, ಸಂಬಂಧ, ಸಮಾಜ ಪರಿಕಲ್ಪನೆ ಬೇಕೇ ಬೇಕು. ಅದನ್ನು ಮಾತ್ರ ಇಟ್ಟುಕೊಂಡವರು ಮಾತ್ರ ಮೆಡಿಕಲ್ ಫೀಲ್ಡಿಗೆ ಬನ್ನಿ ಅಂತ ನನ್ನ ವಿನಂತಿ ಅಷ್ಟೇ. ಬ್ಯೂಟಿಫುಲ್. ಓಕೆ, ಯಾಕಂದರೆ ಬೇಕು ಮಾನವೀಯತೆ ಮೆಡಿಕಲ್ ಫೀಲ್ಡಲ್ಲಿ. ಸರ್ ಬ್ಯೂಟಿಫುಲ್ ಸರ್. ಆ್ಯಂಡ್ ಎನಿಥಿಂಗ್, ಈಗ ಮತ್ತೊಂದು ವಿಚಾರ ಬರುತ್ತೆ, ಆಳ್ವಾಸ್ನ ವಿಚಾರಕ್ಕೆ ಬಂದಾಗ ನಾನು ಮಾತಾಡಬೇಕು. ಯಾಕಂದರೆ ಒಂದು ಕಡೆ ಯಾವ ರೀತಿ ಕೋರ್ಸ್ಗಳನ್ನು ತೆಗೆದುಕೊಳ್ಬೇಕು, ತಮ್ಮ ಮಾನದಂಡಗಳು ಏನಾಗಿರಬೇಕು, ಜೊತೆಗೆ ಯಾವ ರೀತಿ ತಾವುಗಳು ಕಾಂಪಿಟೇಟಿವ್ ಎಕ್ಸಾಮ್ ಬರೀಬೇಕು, ಎಲ್ಲ ವಿಚಾರದ ಬಗ್ಗೆ ಹೇಳಿದರು ಸರ್. ಸೈನ್ಸ್, ಕಾಮರ್ಸ್, ಆರ್ಟ್ಸ್ ಯಾವ ರೀತಿ ವಿಪುಲವಾದಂಥ ಅವಕಾಶಗಳು ಇದೆ ತಮ್ಮಗಳಿಗೆ ಅನ್ನುವಂಥದ್ದು. ಇವೆಲ್ಲದರ ಜೊತೆಗೆ ಆಳ್ವಾಸ್ ಕಾಲೇಜಿನಲ್ಲೂ ಕೂಡ ಬಹಳಷ್ಟು ಅವಕಾಶಗಳಿವೆ. ನಾನು ಆಗಲೇ ಹೇಳಿದಾಗೆ ಇದು ಆರ್ಟ್ಸ್, ಸೈನ್ಸ್, ಕಾಮರ್ಸ್ ಎಲ್ಲರಿಗೂ ಕೂಡ ಅವಕಾಶ ಇದೆ. ಇಲ್ಲಿ ಕನ್ನಡ, ಇಂಗ್ಲೀಷ್ ಮಾಧ್ಯಮ, CBSE, ICSE ಎಲ್ಲವೂ ಕೂಡ ಬರುತ್ತೆ. ಇದೆಲ್ಲವೂ ಕೂಡ ನೋಡಿದಾಗ ಮತ್ತೊಂದು ಆಳ್ವಾಸ್ ಯಾಕೆ ಮತ್ತೊಂದು ವಿನೂತನವಾದ ದಾಖಲೆಯನ್ನು ಮಾಡುತ್ತೆ ಅಂತ ಬಂದಾಗ, ಇಲ್ಲಿ ವಸತಿ ಶಾಲೆಗೆ ಪ್ರಮುಖವಾಗಿರುವಂತಹ ಆದ್ಯತೆಯನ್ನು ಕೊಡಲಾಗುತ್ತೆ. ಯಾಕಂದರೆ ವಸತಿ ಶಾಲೆಯಲ್ಲಿ ಇದ್ದುಕೊಂಡೇ ಕಲಿಯುವಂತಹ ವಿದ್ಯಾರ್ಥಿಗಳು ಅದಷ್ಟು ಜನರು ಒಳ್ಳೆಯ ರ್ಯಾಂಕ್ಗಳನ್ನು ಪಡೆದುಕೊಂಡಿದ್ದಾರೆ. ಸೊ ಇದಕ್ಕೆ ಬಹಳಷ್ಟು ಆಳ್ವಾಸ್ ಒತ್ತು ಕೊಡುತ್ತೆ. ಯಾಕೆ ಅನ್ನುವಂಥದ್ದು ಗೊತ್ತಿಲ್ಲ ಅನ್ನುವಂಥ ವಿಚಾರ. ಯಾಕಂದರೆ ಒಂದು ಕಡೆ ಇಲ್ಲಿ ಪ್ರಾಥಮಿಕ, ಪ್ರೌಢ, ಪದವಿ ಪೂರ್ವ ಬಹಳಷ್ಟು 22,000 ಮಕ್ಕಳಿದ್ದಾರೆ. ಅದರಲ್ಲಿ ಬಹುಶಃ ಒಂದು 20,000 ಅಥವಾ 20,000 ಬಹುಶಃ ಎಲ್ಲವೂ ಕೂಡ ವಸತಿ ಶಾಲೆಯಲ್ಲಿ ಇದ್ದುಕೊಂಡು ಕಲಿತಾ ಇದ್ದಾರೆ ಅನ್ನುವಂಥದ್ದು. ಇದು ಬಹಳಷ್ಟು ಶಾಕಿಂಗ್ ಆ್ಯಂಡ್ ಒಳ್ಳೆ ರಿಸಲ್ಟ್ ಅನ್ನು ಪಡೆದುಕೊಳ್ತಾರೆ ಇವರು. ಸೊ ಎಫೆಕ್ಟಿವ್ ಆಗಿರುವಂತಹ ಒಂದು ಎಜುಕೇಶನ್ ಈ ರೀತಿ ವಸತಿ ಶಾಲೆಯಲ್ಲಿ ಸಿಗುತ್ತೆ ಅನ್ನುವಂಥದ್ದು. ಹೌದಾ ಸರ್? ಇಸ್ ಇಟ್ ಎಫೆಕ್ಟಿವ್? ಖಂಡಿತ. ಏನು ಕೇಳಿದರೆ, ಈಗ ಇಲ್ಲೂ ಕೂಡ ನಾನು ಹೇಳಿದ ಹಾಗೆ PUC ವರೆಗಿನ ಒಂದು ವಿದ್ಯಾಭ್ಯಾಸವೇ ಬೇರೆ, PUC ಆದಮೇಲೆ UG PG ಮಾಡುವಂಥ ವಿದ್ಯಾಭ್ಯಾಸವೇ ಬೇರೆ. ಆಗ ಅವರು ಸಂಪೂರ್ಣ ಪ್ರೌಢಾವಸ್ಥೆಗೆ ಹೋಗಿರ್ತಾರೆ, ಸಂಪೂರ್ಣ ಸ್ವಾತಂತ್ರ್ಯದಲ್ಲಿ ಇರ್ತಾರೆ. ಆ ಎಜುಕೇಷನೇ ಬೇರೆ. PUC ವರೆಗಿನ ವಿದ್ಯಾಭ್ಯಾಸದ ಕಥೆ ಬೇರೆ. ಇಂಥ ಸಮಯದಲ್ಲಿ ನಾವು ಬಹಳಷ್ಟು ಮಕ್ಕಳನ್ನು ಜಾಗೃತಿ ಮಾಡಬೇಕು. ಈಗ ದೇವರೊಂದು 24 ಗಂಟೆಯನ್ನು ಕೊಟ್ಟಿದ್ದಾರೆ. ದೇವರು 24 ಗಂಟೆಯನ್ನು ಕೊಟ್ಟಿದ್ದಾರೆ. ಈ 24 ಗಂಟೆ ಜಗತ್ತಿನ ಎಲ್ಲ ದೇಶದವರಿಗೂ ಒಂದು ನ್ಯಾಯ ಕೊಟ್ಟಿದ್ದಾರೆ. ಯಾವ ದೇಶಕ್ಕೊಂದು ಅಲ್ಲಿ ತಾರತಮ್ಯ ಮಾಡಲಿಲ್ಲ. ಅದರ ಜೊತೆ ಯಾವ ಲಿಂಗಕ್ಕೂ ತಾರತಮ್ಯ ಮಾಡಲಿಲ್ಲ. ಇಲ್ಲಿ ಶ್ರೀಮಂತ ಬಡವ ಎಂಬ ತಾರತಮ್ಯವೂ ಇಲ್ಲ. ಆ ಜಾತಿ ಈ ಜಾತಿ, ಆ ಮತ ಈ ಮತ ಅಂತಲೂ ಇಲ್ಲ. ಎಲ್ಲರಿಗೂ ಕೊಟ್ಟದ್ದು 24 ಗಂಟೆ. ಇಂಥ 24 ಗಂಟೆ ಸಮಯ ಇದು ನಮ್ಮ ಜೀವನದಲ್ಲಿ ನಮ್ಮ ಕೈಯಲ್ಲಿರುವಂಥ ಸಮಯ. ಈ ಸಮಯವನ್ನು ನಾವು ನಮಗಾಗಿ ಹೇಗೆ ಉಪಯೋಗಿಸಿದೆವು ಎಂಬುದು ಮುಖ್ಯ. ಇಂಥ ಸಂದರ್ಭದಲ್ಲಿ ಪ್ರಾಥಮಿಕ, ಪ್ರೌಢ ಮತ್ತು ಪದವಿ ಪೂರ್ವ, ಬಹಳ ಮುಖ್ಯವಾಗಿ ಪದವಿ ಪೂರ್ವ, ಈ 2 ವರ್ಷ ನಿರ್ಧಾರ ಆಗುವಂಥ ಸಮಯದಲ್ಲಿ ಇದು ಬಹಳ ಮುಖ್ಯವಾಗಿ ಬರ್ತದೆ. ಇಂಥ ಸಮಯದಲ್ಲಿ ನಮ್ಮ ಮಕ್ಕಳನ್ನು ನಾವು ರಕ್ಷಣೆ ಮಾಡಬೇಕು. ಈಗ ಅವರ ಹೃದಯದ ಮೇಲೆ, ಅವರ ಮನಸ್ಸು ಮೇಲೆ ಆಗುವಂಥ ದಾಳಿ,
ಅವರ ಕೆಲವು ಎಷ್ಟೋ ಅವರ ಹವ್ಯಾಸಗಳು, ಅವರ ಆಸಕ್ತಿಗಳು, ಅವರ ಬೆಳವಣಿಗೆ, ಅವರಿಗೆ ಆ ವಿದ್ಯೆ ಬುದ್ಧಿ ಜೊತೆಯಲ್ಲಿ ಒಂದು ಸುಂದರವಾದಂಥ ಮನಸ್ಸನ್ನು ಕಟ್ಟುವ ಕೆಲಸ, ಇದು ಮತ್ತೆ ಕಟ್ಟಲಿಕ್ಕೆ ಆಗೋದಿಲ್ಲ. ಇದೆಲ್ಲವನ್ನೂ ಯಾವ ಕಟ್ಟಬೇಕು? ಈ ಪ್ರಾಥಮಿಕ ಶಿಕ್ಷಣ, ಪ್ರೌಢ ಶಿಕ್ಷಣ, ಪದವಿ ಪೂರ್ವ ಶಿಕ್ಷಣದಲ್ಲೇ ನಾವು ಕಟ್ಟಬೇಕು. ಆಮೇಲೆ ಅವರು ಕಲ್ತಾದ ಮೇಲೆ ಹೋಗಿ ಮಾರ್ಕೆಟ್ನಲ್ಲಿ ಹೋಗಿ ಕೋಟಿ ಕೋಟಿ ರೂಪಾಯಿ ಕೊಡುವಾಗಲೂ ಆ ಮನಸ್ಸುಗಳು ಸಿಕ್ಕುವುದಿಲ್ಲ. ಆದ್ದರಿಂದ ವಸತಿ ನಿಲಯ ಎಂಬುದು ಬಹಳ ಮುಖ್ಯ. ಇವತ್ತು ಮನೆಯಲ್ಲಿದ್ದ ಕೂಡಲೇ ತಂದೆ ತಾಯಿಗಳಿಗೆ ಇದೆಲ್ಲವನ್ನು ಮಾಡಲಿಕ್ಕೆ ಆಗೋದಿಲ್ಲ. ಎಲ್ಲರೂ ತಂದೆ ತಾಯಿ ಹೇಳ್ತಾರೆ, ಸೋತು ಹೋಗ್ತಾರೆ ಅವರವರ ಮನೆಯಲ್ಲಿ. ಆದರೆ ನಮ್ಮಂಥವರು ವಿದ್ಯಾಸಂಸ್ಥೆ ಕಟ್ಟಿದವರು ನಾವು ಯಾತಕ್ಕೆ ಅಂತ ಹೇಳಿದ್ರೆ ಅದಕ್ಕಾಗಿ ವಸತಿ ನಿಲಯಕ್ಕೆ ವಿಶೇಷ ಒತ್ತು ಕೊಟ್ಟುಕೊಂಡು ಅಲ್ಲಿರುವ 24 ಗಂಟೆಯನ್ನು ಆ ಹುಡುಗನ ಅಥವಾ ಹುಡುಗಿಯ ಒಂದು ಸಮಗ್ರ ಬೆಳವಣಿಗೆಗೆ ನಾವು ಹೇಗೆ ಉಪಯೋಗಿಸುವುದು ಎಂಬುದನ್ನು ನಾವು ಆಲೋಚನೆ ಮಾಡಬೇಕು. ಪ್ರಾಥಮಿಕ ಶಿಕ್ಷಣ ಆಗುವಾಗ ಏನು, ಪ್ರೌಢ ಶಿಕ್ಷಣ ಆಗುವಾಗ ಏನು, ಇನ್ನು ಪದವಿ ಪೂರ್ವ ಶಿಕ್ಷಣ ಆಗುವಾಗ ಏನು, ಪದವಿ ಶಿಕ್ಷಣ ಆಗುವಾಗ ಏನು. ಆ ದೃಷ್ಟಿಯಲ್ಲಿ ನಾವು ನಮ್ಮಲ್ಲಿರುವ 22,000 ಮಕ್ಕಳಿಗೆ 20,000 ಮಕ್ಕಳಿಗೆ ವಸತಿಯಲ್ಲಿ ನಿಲ್ಲುವ ಹಾಗೆ ಮಾಡಿದ್ದೇವೆ. ಇದರಲ್ಲೂ ಕೂಡ PUC ವರೆಗೆ ಒಂದು 12,000 ವಿದ್ಯಾರ್ಥಿಗಳು ನಮ್ಮಲ್ಲಿ ವಸತಿಯಲ್ಲಿ ಇರ್ತಾರೆ. ಹೀಗಿರುವಾಗ ನಮಗೆ ಅವರನ್ನು ಇಡೀ ಬೆಳಿಗ್ಗೆ ಎಬ್ಬಿಸೋದು ಯಾವಾಗ, ರಾತ್ರಿ ಮಲಗಿಸೋದು ಯಾವಾಗ, ಇದರ ನಡುವಿನಲ್ಲಿ ಏನೇನೆಲ್ಲ ಮಾಡಬೇಕು, ಆಮೇಲೆ ಹೇಗೆ ಅವರಿಗೆ ಬೇಕಾಗುವ ವಿದ್ಯಾಭ್ಯಾಸವನ್ನು ಕಲಿಸಬೇಕು, ಪಠ್ಯಕ್ಕೆ ಪಠ್ಯೇತರಕ್ಕೆ ಎಷ್ಟು ಒತ್ತು ಕೊಡಬೇಕು, ಇದನ್ನೆಲ್ಲ ನಾವು ಮಾಡಿ. ಆಮೇಲೆ ಕೂಡಿ ಬದುಕುವುದು ಹೇಗೆ, ತನ್ನ ಕೆಲಸವನ್ನು ತಾನೇ ಮಾಡುವುದು ಹೇಗೆ, ನಾನು ಇಂಡಿಪೆಂಡೆಂಟ್ ಆಗಿ ಬದುಕುವುದು ಹೇಗೆ, ಅವಲಂಬನೆ ಆಗದೆ ನಾನೇ ಬದುಕುವುದು ಹೇಗೆ, ಅದರ ಜೊತೆ ಈ ದೇಶ ಇಷ್ಟು ಜಾತಿ ಮತ ಭಾಷೆ ಇರುವ ದೇಶ, ಇಂಥ ದೇಶದಲ್ಲಿ ಒಂದು ಸೌಹಾರ್ದತೆಯಿಂದ ಬದುಕುವುದು ಹೇಗೆ ಅಂತ ಇದನ್ನೆಲ್ಲ ಕಲಿಬೇಕಾಗ್ತದೆ. ಇದನ್ನು ಕಲಿಬೇಕಾದ್ರೆ ಮನೆಯಲ್ಲಿದ್ದುಕೊಂಡು ಕೂತ್ಕೊಂಡ್ರೆ ಒಂದು ಮನೆಯ ಒಂದು ಬಾವಿಯಲ್ಲಿದ್ದಂಥ ಕಪ್ಪೆ ಹಾಗೆ ಆಗ್ತದೆ. ಆದ್ದರಿಂದ ಇದು ಒಂದು ಇಂಥ ಒಂದು ವಸತಿಯಲ್ಲಿ ನಿಂತಾಗ ಅವರು ಸಮಗ್ರವಾಗಿ ಬೆಳೀತಾರೆ. ಎಷ್ಟೋ ತಂದೆ ತಾಯಿ ಹೇಳ್ತಾರೆ, ನಾನು ಬಹಳಷ್ಟು ಮಾರ್ಕನ್ನು ನಿರೀಕ್ಷೆ ಮಾಡಿದ್ದೆ, ಆದರೆ ನಿಮ್ಮ ವಿದ್ಯಾಸಂಸ್ಥೆಯಲ್ಲಿ ಬಂದ ಮೇಲೆ ನಾನು ನೆನೆಸಿದಷ್ಟು ಮಾರ್ಕ್ ಬರಲಿಲ್ಲ. ನಾನು ಅವನನ್ನು ಹೀಗೆ ರ್ಯಾಂಕಿಂಗ್ ಪಡೆದುಕೊಂಡು ಇಂಥ ಕ್ಷೇತ್ರಕ್ಕೆ ಹೋಗಬೇಕು ಅಂತಿದ್ದೆ, ನನಗೆ ಹೋಗಲಿಕ್ಕೆ ಆಗಲಿಲ್ಲ. ಆದರೂ ನನಗೆ ನಿಮ್ಮಲ್ಲಿ ಒಂದು ಸಂತೃಪ್ತಿ ಇದೆ. ಏನು ಸಂತೃಪ್ತಿ ಅಂತ ಹೇಳಿದರೆ, ನನ್ನ ಮಗಳು ಇಲ್ಲಿ ಬರುವಾಗ ಹೇಗಿದ್ಲು ಅಂದರೆ ನನಗೆ ಗೊತ್ತಿದೆ. ಅವಳಿಗೆ ಬುದ್ಧಿ ಹೇಳಿ 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 ನಮಗೆ ಸಾಕಾಗ್ತಿತ್ತು, ನಾವು ಸೋತು ಹೋಗಿದ್ದೆವು. ಆದರೆ ಈಗ ನಿಮ್ಮಲ್ಲಿ ಕಲಿತು ನಮಗೆ ಬುದ್ಧಿ ಹೇಳುವಷ್ಟು ದೊಡ್ಡವರಾಗಿದ್ದಾರೆ ಅವರು. ಆದ್ದರಿಂದ ನಮಗೆ ಅದು ಬಹಳ, ನೀವು ಹೇಗೆ ಬದುಕಬೇಕು ಅಂತ ನಮಗೆ ಹೇಳ್ತಾರೆ, ಅದು ನನಗೆ ಭಾಳ ಸಂತೋಷ. ಹಾಗೆ ಬೆಳೆದಿದ್ದಾರೆ ಅಂತೇಳಿ ಇದು ಕಾರಣ ಆಗೋದು ಈ ವಸತಿ. ಆದ್ದರಿಂದ ವಿಶೇಷವಾಗಿ ನಾನು ಇಂಥ ಮಕ್ಕಳು ಸ್ವಲ್ಪ ವಸತಿಯಲ್ಲಿದ್ದು ಕಲಿತರೆ ಅವರಿಗೆ ಸಮಗ್ರವಾದಂಥ ಶಿಕ್ಷಣ ಬರ್ತದೆ ಎಂಬ ನಂಬಿಕೆಯಿಂದ ನಾವು ನಮ್ಮ ಸಂಸ್ಥೆಯಲ್ಲಿ ಈ ರೀತಿಯ ಒಂದು ವಿಶೇಷವಾದಂಥ ಒಂದು ಇದನ್ನು ನಾವು ತೆಗೆದುಕೊಂಡರು. ಯಾಕೆಂದರೆ ಅಷ್ಟು ಸುಲಭ ಅಲ್ಲ. 18 ವರ್ಷದ ಕೆಳಗಿನ ಮಕ್ಕಳಿಗೆ ಎಲ್ಲ ಆ್ಯಕ್ಟ್ಗಳು, ಕಾನೂನುಗಳು ಬರುವಂಥ ಸಮಯ. ಇಂಥ ಸಂದರ್ಭದಲ್ಲಿ ಮಕ್ಕಳನ್ನು ನೋಡುವಂತಿದ್ರೆ ಅಷ್ಟು ಸುಲಭ ಅಲ್ಲ, ಈ ಕಾಲದಲ್ಲಿ ಅಷ್ಟು ಸುಲಭ ಅಲ್ಲ. ಆದರೆ ನಾವು ಆ ಜವಾಬ್ದಾರಿಯನ್ನು ತೆಗೆದುಕೊಂಡು ಈ ಕೆಲಸವನ್ನು ನಾವು ಮಾಡ್ತಾ ಇದ್ದೇವೆ. ಓಕೆ, ಅಂದರೆ 22,000 ಮಕ್ಕಳಲ್ಲಿ 20,000 ವಸತಿ ಶಾಲೆಯಲ್ಲಿ ಇರ್ತಾರೆ ಅಲ್ವಾ ಸರ್? ಅದರಲ್ಲಿ 12,000 ಮೇಜರ್ ಪಾರ್ಟ್ ಇರುವಂಥದ್ದು PU ಅಲ್ಲಿ. PU ಮತ್ತು ಹೈಸ್ಕೂಲ್ ಎಲಿಮೆಂಟ್ರಿ ಇದನ್ನು ಸೇರಿಕೊಂಡು, ಎಲಿಮೆಂಟ್ರಿ ಹೈಸ್ಕೂಲು PUC ಸೇರಿಕೊಂಡು ಒಂದು 12,000 ಮಕ್ಕಳು ಇದ್ದಾರೆ. ಇವರೆಲ್ಲ 18 ವರ್ಷದ ಕೆಳಗಿನವರು. ಓಕೆ, ಅಂದ್ರೆ ಇಲ್ಲಿ ಇವರಿಗೆಲ್ಲ ಶಿಸ್ತು, ಸಮಯ ಪ್ರಜ್ಞೆ ಎಲ್ಲವೂ ಕೂಡ ಇಲ್ಲಿ ಬಿಲ್ಡ್ ಆಗುತ್ತೆ. ಹೀಗೆ ಅವರು ಕಲಿಯುವಂಥದ್ದು. ಅಂದ್ರೆ ಇಲ್ಲಿ ರಿಸಲ್ಟ್ ನೋಡಿದಾಗ್ಲೂ ಕೂಡ ವಸತಿ ಶಾಲೆಯಲ್ಲಿ ಕಲಿಯುವಂತಹ ಮಕ್ಕಳು ಜಾಸ್ತಿ ರಿಸಲ್ಟ್ ತಗೊಳ್ತಾರೆ. ಖಂಡಿತ ಅಲ್ವಾ? ಖಂಡಿತ. ಇಲ್ಲಿ ಮೋಲ್ಡ್ ಮಾಡಲಿಕ್ಕೆ ನಾವು ಒಂದು ಹೇಗೆ ಒಂದು ಕುಂಬಾರವನ್ನು ತನ್ನ ಮಡಕೆಯನ್ನು ಯಾವ ರೀತಿ ಒಂದು ಅವರನ್ನು ಆ ಮಣ್ಣನ್ನು ತಂದು ಅದನ್ನು ಹದ ಮಾಡಿ ಅದನ್ನು ತಿರುಗುವ ಯಂತ್ರದೊಟ್ಟಿಗೆ ಇಟ್ಟು ಒಂದು ಕೈಯಲ್ಲಿ ಆಧರಿಸಿ ಇನ್ನೊಂದು ಕೈಯಲ್ಲಿ ತಟ್ಟುತ್ತಾ ಅದನ್ನು ಹೇಗೆ ಒಂದು ಮೋಲ್ಡ್ ಮಾಡ್ತಾನೆ, ಒಂದು ಎಷ್ಟು ಚಂದ ಅದನ್ನು ಪಾತ್ರ ಮಾಡಿ ಶೇಪ್ ಕೊಡ್ತಾನೆ. ಅದೇ ರೀತಿ ನಾವು ಅವರನ್ನು ಪ್ರೀತಿಸ್ತಾ, ಅವರನ್ನು ಆಧರಿಸ್ತಾ, ಅಲ್ಲಿ ಅವರು ಮಾಡಿದ ತಪ್ಪನ್ನು ಎಚ್ಚರಿಸ್ತಾ ನಾವು ಅವರನ್ನು ಮೋಲ್ಡ್ ಮಾಡ್ತಾ ಪರಿಪೂರ್ಣವಾದಂಥ ವಿದ್ಯಾರ್ಥಿಯನ್ನು ಮಾಡಬೇಕಾಗ್ತದೆ. ಸೂಪರ್. ಜೊತೆಗೆ ಇದು ವಸತಿ ಶಾಲೆ ಯಾಕೆ ಇಂಪಾರ್ಟೆಂಟ್ ಆಗುತ್ತೆ, ಯಾಕೆ ಎಫೆಕ್ಟಿವ್ ಆಗುತ್ತೆ ಅನ್ನುವಂಥ ವಿಚಾರದ ಬಗ್ಗೆ ನಿಜವಾಗ್ಲೂ 100% ಸತ್ಯ. ಯಾಕೆಂದರೆ ಅಲ್ಲೊಂದು ಶಿಸ್ತು, ಸಮಯ ಪ್ರಜ್ಞೆ ಎಲ್ಲವೂ ಕೂಡ ಬೆಳೆಯುತ್ತೆ. ಜೊತೆ ಎಲ್ಲರ ಜೊತೆ ಬೆಳೀತಾರೆ ಅಂತ ಬಂದಾಗ, ಜೊತೆಗೆ ಇನ್ನೊಬ್ರು ಕಲಿಯುವಂಥ ಸಂದರ್ಭಗಳು ನೋಡಿದಾಗ ನಮಗೂ ಕೂಡ ಕಲಿಯುವ ಅನ್ನುವಂಥ ಮನಸ್ಥಿತಿ ಬರುತ್ತೆ. ಇಲ್ಲದ್ರೆ ನಾವು ಮನೇಲಿದ್ರೆ ಯಾರು ಕಲಿತಾ ಇದ್ದಾರೆ ನಮ್ಗೆ ಗೊತ್ತಿಲ್ಲ. ಸೊ ಇದೆಲ್ಲವೂ ಕೂಡ ಒಂದು ಪ್ಲಸ್ ಅಡ್ವಾಂಟೇಜಸ್. ಇವೆಲ್ಲದರ ಜೊತೆಗೆ ಸ್ಥಳೀಯ ವಿದ್ಯಾರ್ಥಿಗಳು, ಆಳ್ವಾಸ್ನಲ್ಲಿ ಬಹಳಷ್ಟು ಜನರು ನಮ್ಮ ಸ್ಥಳೀಯ ವಿದ್ಯಾರ್ಥಿಗಳು ಕಲಿತಾ ಇದ್ದಾರೆ. ಇತರ ಕಾಲೇಜ್ಗಳಲ್ಲಿ ಎಲ್ಲೂ ಇಲ್ಲದಂತಹ ಸೌಲಭ್ಯಗಳು ಈ ಕಾಲೇಜಿನಲ್ಲಿ ಇದೆ. ಅಂದರೆ ಸ್ಥಳೀಯ ವಿದ್ಯಾರ್ಥಿಗಳಿಗೆ ಮೋಹನ್ ಆಳ್ವರು ಬಹಳಷ್ಟು ಒಂದು ಸ್ಥಾನಮಾನವನ್ನು, ಪ್ರಾಧಾನ್ಯತೆಯನ್ನು ಕೊಡ್ತಾ ಇದ್ದಾರೆ. ಸೊ ಅದು ಕೂಡ ಬಹಳಷ್ಟು ಸುದ್ದಿ ಮಾಡ್ತಾ ಇದೆ. ಈ ಒಂದು ವಿಚಾರದ ಬಗ್ಗೆ ಏನು ಹೇಳ್ತೀರಾ ಸರ್? ಸ್ಥಳೀಯರಿಗೆ ಬಹಳಷ್ಟು ವಿನಾಯಿತಿಗಳು, ಜೊತೆಗೆ ಒಂದು ಪ್ರಿಫರೆನ್ಸ್ ಅಂತ ಹೇಳ್ತೀವಿ, ಕೊಡುವಂಥ ಬಹಳಷ್ಟು ಕಷ್ಟ ಕಡಿಮೆ. ನನಗೆ ಜೀವನದಲ್ಲಿ ಹಲವಾರು ಹಂಗುಗಳಿದೆ. ಎಸ್, ನನಗೆ ಕಮಿಟ್ಮೆಂಟ್ ಇದೆ. ನನಗೆ ಈ ದೇಶದ ಒಂದು ಬಗ್ಗೆ ನನಗೆ
ಕಮಿಟ್ಮೆಂಟ್ ಇದೆ. ನಾನು ಈ ದೇಶದವ, ನನಗೆ ಈ ದೇಶದ ಮೇಲೆ ಅಪಾರವಾದಂಥ ಪ್ರೀತಿ ಇದೆ. ಅದ್ರ ಜೊತೆಯಲ್ಲಿ ನಾನು ಕರ್ನಾಟಕದವ, ಅದರಲ್ಲೂ ನಾನು ಈ ಅವಿಭಜಿತ ದಕ್ಷಿಣ ಜಿಲ್ಲೆಯವ. ಈ ಮಣ್ಣಿನ ಈ ಕರಾವಳಿಯ ಒಂದು ಋಣ ನಮಗಿದೆ, ಇದನ್ನು ನಾನು ಅರ್ಥೈಸಬೇಕು. ಅದು ನನಗೆ ಮೊದಲು ಗೊತ್ತಿರಬೇಕು. ಇದರ ಜೊತೆ ಇವತ್ತು ನಾವೆಲ್ಲವನ್ನು ಒಂದು ತಕ್ಕಡಿಯಲ್ಲಿ ತೂಕ ಮಾಡೋದಲ್ಲ. ಹೀಗಿರುವಾಗ ನಮ್ಮ ಎಲ್ಲವನ್ನು ನಾನು ರಕ್ಷಣೆ ಮಾಡಬೇಕಾದ್ದು ನನ್ನ ಧರ್ಮ. ಹೀಗಿರುವಾಗ ನಮ್ಮ ಇಡೀ ವಿದ್ಯಾಸಂಸ್ಥೆಯಲ್ಲಿ ಸ್ಥಳೀಯ ಮಕ್ಕಳು ಮತ್ತು ಹೊರ ಜಿಲ್ಲೆಯಿಂದ, ಹೊರ ರಾಜ್ಯದಿಂದ, ಹೊರ ದೇಶದಿಂದ ಬಂದವರು ಇದ್ದಾರೆ. ಹೀಗಾಗುವಾಗ ನಮ್ಮ ಜಿಲ್ಲೆಯ ಮಕ್ಕಳಿಗೆ ನಾನು ಏನು ಮಾಡಬೇಕು, ಇದನ್ನು ಮಾಡಬೇಕು. ಅದಕ್ಕಾಗಿ ಅವರಿಗಾಗಿಯೇ ಒಂದು ಸಪರೇಟ್ ಬ್ಯಾಚ್ಗಳನ್ನು ಇಟ್ಕೊಂಡು ಇವತ್ತು ಅವರಿಗೆ ಯಾವುದೇ ತೊಂದರೆ ಆಗದಾಗೆ ಅದು ಇಡುವಂಥದ್ದು. ಶುಲ್ಕದಲ್ಲಿ ಎಷ್ಟು ಸಾಧ್ಯ ಇದೆ ಅಷ್ಟು ರಿಯಾಯಿತಿಗಳನ್ನು ಕೊಡುವಂಥದ್ದು. ಆಮೇಲೆ ಅವರಿಗೆ ಬರಲಿಕ್ಕೆ ಹೋಗಲಿಕ್ಕೆ ಇವತ್ತು ಬಸ್ಸಿನ ವ್ಯವಸ್ಥೆ ಇದನ್ನೆಲ್ಲ ಮಾಡುವಂಥದ್ದು. ಇದನ್ನೆಲ್ಲ ನಾವು ಮಾಡಿದ್ದೇವೆ. ಶುಲ್ಕದಲ್ಲಿ ಬಹಳ ಮುಖ್ಯವಾಗಿ ನಮ್ಮಷ್ಟು ಕಡಿಮೆ ಒಂದು ಸ್ಥಳೀಯರಿಗೆ ಶುಲ್ಕ ಅದು ಎಂದು ಎಲ್ಲರಿಗೂ ಒಂದೇ ಶುಲ್ಕ ಅಲ್ಲ. ನಮ್ಮ ಜಿಲ್ಲೆಯವರಿಗೆ, ಅದರಲ್ಲೂ ನಮ್ಮ ಮೂಡುಬಿದ್ರೆಯವರಿಗೆ, ಅದರಲ್ಲೂ ನನ್ನ ಹುಟ್ಟೂರು ಬಿಜಾರಿಗೆ ನನ್ನ ಕಮಿಟ್ಮೆಂಟ್ ಇದೆ. ಕಮಿಟ್ಮೆಂಟ್ ಇಟ್ಟುಕೊಂಡು ತುಂಬ ಶುಲ್ಕದಲ್ಲಿ ರಿಯಾಯಿತಿ ಇದೆ. ಆಮೇಲೆ ಅವರಿಗೆಲ್ಲ ಬಸ್ಸುಗಳನ್ನು ವ್ಯವಸ್ಥೆ ಇಟ್ಟುಕೊಂಡು ಈಗ ಮೂಡುಬಿದ್ರೆ ನೀಡುವಾಗ ಮಂಗಳೂರು ಕೂಡ ನಮ್ಮ ಲೋಕಲ್ ಆಗಿ ಮಾಡಿಬಿಟ್ಟಿದ್ದೇವೆ. ಮಂಗಳೂರು, ಸುರತ್ಕಲ್, ಬಂಟ್ವಾಳ, ವೇಣೂರು, ಆಚೆಯಿಂದ ಕಾರ್ಕಳ, ಬೆಳ್ಮಾನ್, ಮುಲ್ಕಿ ಇದನ್ನೆಲ್ಲ ನಾವು ಒಂದು ಲೋಕಲ್ ಅಂತ ಮಾಡಿದ್ದೇವೆ. ಅಂದರೆ ಮೂಡುಬಿದ್ರಿಗೆ ಕೊಡುವ ಸ್ಥಾನಮಾನವನ್ನು ಎಲ್ಲವನ್ನೂ ನಾನು ಇಷ್ಟು ಕಡೆಗೂ ಕೊಡ್ತಾ ಇದ್ದೇನೆ. ಕೊಟ್ಟುಕೊಂಡು ಅಲ್ಲಿಂದ ಪೂರ ಮಕ್ಕಳು ಬಂದುಕೊಂಡು ಅವರಿಗೆ ಭಾಳ ಶುಲ್ಕ ರಿಯಾಯಿತಿಗಳನ್ನು ಕೊಟ್ಟುಕೊಂಡು ಅದರ ಜೊತೆಯಲ್ಲಿ ಅವರಿಗೆ ಪ್ರತ್ಯೇಕವಂತಹ ಬ್ಯಾಚ್ಗಳನ್ನು ಇಟ್ಕೊಂಡು ಇವತ್ತು ಒಳ್ಳೆಯ ವ್ಯವಸ್ಥೆಯಲ್ಲಿ ನಡೀತದೆ. ಈಗ ಅದರಲ್ಲೂ ಕೂಡ ಬೆಳಿಗ್ಗೆ ಬಂದು ಸಂಜೆ ಹೋಗುವಂಥ ಸ್ಥಳೀಯರು ಬೇರೆ, ಪುನಃ ನಾವು ಬಸ್ಸಿನಲ್ಲಿ ಕರ್ಕೊಂಡು ಬಂದು ಬೆಳಿಗ್ಗಿಂದ ಸಂಜೆವರೆಗೆ ಒಂದು 10 ಗಂಟೆ ಪ್ರೋಗ್ರಾಮನ್ನು ಇಟ್ಟುಕೊಂಡು ಕೂಡ ನಮ್ಮದೊಂದು ಕೆಲಸ ಇದೆ. ಅದರಲ್ಲಿ ಮಧ್ಯಾಹ್ನದ ಊಟ, ಸಂಜೆ ಕಾಫಿಗೆಲ್ಲ ಕೊಟ್ಟು 10 ಗಂಟೆ ಕಾಲ ಬೆಳಿಗ್ಗೆ 8 ಗಂಟೆಯಿಂದ ಸಂಜೆ 6 ಗಂಟೆವರೆಗೆ ಅವರು ನಮ್ಮೊಟ್ಟಿಗೆ ಇದ್ದುಕೊಂಡು ಈ ಎಲ್ಲ ಶಿಕ್ಷಣವನ್ನು ಕಲಿಯುವಂಥ ವಿಧಾನಕ್ಕೂ ನಾವು ಸ್ಥಳೀಯರಿಗಾಗಿ ಮಾಡಿದ್ದೇವೆ. ಈ ರೀತಿಯ ಒಂದು ಬಹಳ ದೊಡ್ಡ ಒಂದು ಪ್ರಯೋಜನವನ್ನು ನಮ್ಮ ಈ ದಕ್ಷಿಣ ಜಿಲ್ಲೆಗೆ ನಾವು ಕೊಡ್ತಾ ಇದ್ದೇವೆ. ಸ್ಥಳೀಯರಿಗೂ ಕೂಡ ಅಂದರೆ ಆಳ್ವಾಸ್ ಶಿಕ್ಷಣ ಸಂಸ್ಥೆಯಲ್ಲಿ ಬಹಳಷ್ಟು ವಿನಾಯಿತಿಗಳಿವೆ ಶುಲ್ಕದಲ್ಲಿ. ಜೊತೆಗೆ ಅವರ ಮೇಲೆ ಮೋನಾಳ್ ಅವರಿಗೆ ಪ್ರೀತಿ, ಯಾಕಂದರೆ ನಮ್ಮ ಊರು ಇಲ್ಲಿ ಬೆಳೆದವರು. ಸೊ ಆ ನಿಟ್ಟಿನಲ್ಲಿ ಸ್ಥಳೀಯರಿಗೆ ಒಂದು ವಿಶೇಷ ಸ್ಥಾನಮಾನ ಕೊಡುವಂಥ ಇತರ ಕಾಲೇಜುಗಳಲ್ಲಿ ಬಹಳಷ್ಟು ಕಡಿಮೆ, ಸಾಧ್ಯವೂ ಕೂಡ ಇಲ್ಲ. ಯಾಕಂದರೆ ಎಲ್ಲರನ್ನ ಬಹಳಷ್ಟು ಕಡಿಮೆ ಅದು. ಆ್ಯಂಡ್ ಆಳ್ವಾಸ್ನಲ್ಲಿ ಇದೆ ಅಂತ ಬಂದಾಗ ಇವೆಲ್ಲದರ ಜೊತೆಗೆ ಆಳ್ವಾಸ್ ಮತ್ತೊಂದು ವಿಶೇಷತೆ, ಬಹಳ ಒಂದು ಸಮಾಜದ ಒಂದು ಗಮನ ಸೆಳೆಯುವಂಥದ್ದು ದತ್ತು ಸ್ವೀಕಾರಕ್ಕೆ. ಆಳ್ವಾಸ್ನಲ್ಲಿರುವಂತಹ ಡಾಕ್ಟರ್ ಎಂ ಮೋಹನ್ ಆಳ್ವರ ಪರಿಕಲ್ಪನೆ ದತ್ತು ಸ್ವೀಕಾರ, ಇದು ಬಹಳಷ್ಟು ಸದ್ದು ಮಾಡ್ತಾ ಇದೆ, ಬಹಳಷ್ಟು ಸುದ್ದಿ ಮಾಡ್ತಾ ಇದೆ. ಇವೆಲ್ಲರ ಜೊತೆಗೆ ಈ ಬಾರಿ ಸರ್ ಯಾವ ರೀತಿ ಇದೆ ಸರ್ ದತ್ತು ಸ್ವೀಕಾರ? ನಮ್ಮದು ಎಂದಿನಂತೆ ನಮ್ಮ ಆ ದತ್ತು ಸ್ವೀಕಾರ, ಉಚಿತ ಶಿಕ್ಷಣ ಕಲಿಕೆಯಲ್ಲಿದ್ದವರಿಗೆ ಉಂಟೇ ಉಂಟು. ಈ ಸಲ ಫಾರ್ ಎಕ್ಸಾಂಪಲ್ ಪದವಿ ಪೂರ್ವ ಶಿಕ್ಷಣದವ್ರಿಗೆ ನಾವು ಏನು ಮಾಡಿದ್ದೇವೆ ಅಂತ ಹೇಳಿದರೆ, ಒಂದು ಅವರ ಯಾವುದೇ ಸಿಲೆಬಸ್ಸಲ್ಲಿ ಕಲಿತಂಥ ಮಾರ್ಕನ್ನು ನೋಡಿಕೊಂಡು ಆ ಮಾರ್ಕಿಗೆ ಅನುಗುಣವಾಗಿ 0 ಫೀಸಿನಿಂದ ಬೇರೆ ಬೇರೆ ಶುಲ್ಕ ರಿಯಾಯಿತಿಗಳನ್ನು ಅದರಲ್ಲಿ ಇಟ್ಕೊಳ್ತೇವೆ. ಈಗ ಮತ್ತೊಂದು ಎಂಟ್ರೆನ್ಸ್ ಎಕ್ಸಾಮ್ನ ಮುಖಾಂತರ, ಈಗ ನಾಳೆ ಒಂದು ಎಂಟ್ರೆನ್ಸ್ ಎಕ್ಸಾಮ್ ಇದೆ. 1200 ಮಕ್ಕಳು ಬಂದು ನಾಳೆ ಎಂಟ್ರೆನ್ಸ್ ಎಕ್ಸಾಮ್ನಲ್ಲಿ ಕೂತ್ಕೊಳ್ತಾರೆ. ಈಗಾಗಲೇ ಒಂದು 10,000 ಜನ ಎಂಟ್ರೆನ್ಸ್ ಎಕ್ಸಾಮ್ನಲ್ಲಿ ಕೂತ್ಕೊಂಡಿದ್ದಾರೆ. ಈ ಎಂಟ್ರೆನ್ಸ್ ಎಕ್ಸಾಮ್ ಮುಖಾಂತರ ಅವರು ಮಾಡಿದ ಸಾಧನೆ ನೋಡಿಕೊಂಡು ಅದಕ್ಕೊಂದು ನಾವು ಬೇರೆ ಮಾನದಂಡದಲ್ಲಿ ಅವರಿಗೆ ಶುಲ್ಕ ರಿಯಾಯಿತಿ 0 ಫೀಸ್ಗಳು ಸಹ ಅದರಲ್ಲೂ ಬರ್ತದೆ. ಯಾವುದರಲ್ಲಿ ಅತ್ಯುತ್ತಮ ಬರ್ತದೆ ಅದನ್ನು ಅವರು ಸ್ವೀಕಾರ ಮಾಡಬಹುದು. ಈ ರೀತಿಯ ಒಂದು ಕಲಿಕಾ ಕ್ರಮದಲ್ಲೇ ಬೇಕಾದಷ್ಟು ಶುಲ್ಕ ರಿಯಾಯಿತಿ ಮಾಡಿಕೊಂಡು ಇದು ಅಂದಿನಿಂದ ಪ್ರಾರಂಭದಿಂದ ಇವತ್ತಿನವರೆಗೆ ಅದನ್ನು ಮುಂದುವರಿಸಿಕೊಂಡು ಹೋಗ್ತಾ ಇದ್ದೇನೆ. ಪ್ರತಿ ವರ್ಷವೂ ಇದು ಹೆಚ್ಚೆಚ್ಚಾಗ್ತಾ ಹೋಗುವುದು ಹೊರತು ಕಡಿಮೆ ಎಂದೂ ಆಗಲಿಲ್ಲ. ಈ ವರ್ಷವೂ ಅದನ್ನು ಬೇಕಾದಷ್ಟು ಇಟ್ಟುಕೊಂಡಿದ್ದೇವೆ. ಇದರ ಜೊತೆ ಸ್ಪೋರ್ಟ್ಸ್ ಕ್ಯಾಟಗರಿ, ಸ್ಪೋರ್ಟ್ಸ್ನಲ್ಲಿ ಅತ್ಯುತ್ತಮವಂಥ ಸಾಧನೆ ಮಾಡಿದವ ಜಿಲ್ಲಾ ಮಟ್ಟದಲ್ಲಿ, ರಾಜ್ಯ ಮಟ್ಟದಲ್ಲಿ, ದೇಶೀಯ ಮಟ್ಟದಲ್ಲಿ, ಅದು ಪ್ರಾಥಮಿಕ ಶಿಕ್ಷಣ ಇರ್ಬೋದು, ಪ್ರೌಢ ಇರ್ಬೋದು, ಪದವಿ ಪೂರ್ವ ಇರ್ಬೋದು, ಪದವಿಯಲ್ಲಿ ಇರ್ಬೋದು, ಉನ್ನತ ಶಿಕ್ಷಣದಲ್ಲಿ ಇರ್ಬೋದು, ಅಂಥವರನ್ನು ಆಯ್ದುಕೊಂಡು ಅವರನ್ನು ಕೂಡ ಉಚಿತ ಫೀಸ್ನಲ್ಲಿ ಇಟ್ಕೊಂಡು, ಉಚಿತ ಸೀಟ್ನಲ್ಲಿ ಇಟ್ಕೊಂಡು ಅವರಿಗೆ ಊಟೋಪಚಾರ, ಉಳ್ಕೊಳ್ಳುವ ವ್ಯವಸ್ಥೆ, ಟ್ರೈನಿಂಗನ್ನು ಕೊಡುವಂಥ ಕ್ರಮ ಅದು ನಡೀತದೆ. ಇನ್ನು ಸಾಂಸ್ಕೃತಿಕ ರಂಗದಲ್ಲಿ ನಿಮ್ಗೆ ಗೊತ್ತಿದೆ, ಸಾಂಸ್ಕೃತಿಕ ರಂಗದಲ್ಲಿ ಇವತ್ತು ಬೇಕಾದಷ್ಟು ಶಾಸ್ತ್ರೀಯವಾದಂಥ ಮತ್ತು ಜಾನಪದದ ಕಲೆಗಳನ್ನು ಮಕ್ಕಳಲ್ಲಿ ಬೆಳೆಸಬೇಕು, ಇದೊಂದು ಅವಿಭಾಜ್ಯ ಅಂಗ ಆಗಬೇಕು ಅಂತೇಳಿ ಅದರಲ್ಲಿ ಆಸಕ್ತಿ ಇದ್ದಂಥ ಮಕ್ಕಳನ್ನು ತಂದು ಅವರಿಗೆ ಟ್ರೈನಿಂಗ್ ಕೊಡೋದು, ಅವರನ್ನು ಒಂದು ಕಲಾವಿದರನ್ನಾಗಿ ಮಾಡೋದು, ಅವರು ಹೋಗಿ ಊರೂರಿಗೆ ಹೋಗಿ ಅವರು ಅದನ್ನು ಪ್ರದರ್ಶನ ಮಾಡೋದು, ಅದರ ಮುಖಾಂತರ ಅವರಿಗೊಂದು ತುಂಬ ಖುಷಿ, ಒಂದು ಅನುಭವ, ಒಂದು ಹೆಮ್ಮೆ ಆಗುವುದು. ಅದರ ಜೊತೆಯಲ್ಲಿ ನಾವು ಈ ಕಲೆಯನ್ನು ರಕ್ಷಣೆ ಮಾಡುವುದು, ಇದೆಲ್ಲವೂ
ನಡೀತದೆ. ಇನ್ನು ಅಂಗ ನ್ಯೂನತೆ ಇದ್ದಂಥ ಮಕ್ಕಳನ್ನು ಕೂಡ ನಾವು ಹಲವಾರು ಇದರಲ್ಲಿ ನಾವು ಅವರಿಗೆ ಅವರ ಅಂಗ ನ್ಯೂನತೆ ನೋಡಿಕೊಂಡು ಆ ಪರ್ಸೆಂಟೇಜ್ ನೋಡಿಕೊಂಡು ಅಲ್ಲೂ ಕೂಡ ನಾವು ಅವರಿಗೆ ಬಹಳಷ್ಟು ಕೆಲವು ದತ್ತು ಇದರ ಒಟ್ಟಿಗೆ ಇವತ್ತು ಕನ್ನಡ ಮಾಧ್ಯಮ 100ಕ್ಕೆ 100 ಫ್ರೀ, ಅದೊಂದು ಶಿಕ್ಷಣವೇ ಬೇರೆ, ಅದು ಕೂಡ ನಡೀತದೆ. ಇದು ಈ ರೀತಿಯ ಹಲವಾರು ರೀತಿಯ ಒಂದು ಚಟುವಟಿಕೆಗಳು ಈ ದತ್ತು ಸ್ವೀಕಾರಗಳು ನಡೀತಿದೆ. ನಿಮ್ಮ ಗಮನಕ್ಕೆ ನಮ್ಮ ಇಡೀ ವರ್ಷದಲ್ಲಿ ನಮ್ಮ ಚಾರಿಟಿ ವರ್ಕಿಗೆ ನಮ್ಮ ಆಳ್ವಾಸ್ ಸಂಸ್ಥೆ ಸಾಧಾರಣ 45 ಕೋಟಿಯಿಂದ 50 ಕೋಟಿಯಷ್ಟು ರೂಪಾಯಿ ಇದಕ್ಕಾಗಿ ವಿನಿಯೋಗಿಸಿದೆ ಅಂತೇಳಿ ನಾನೊಂದು ಹೆಮ್ಮೆಯಲ್ಲಿ ಹೇಳ್ತಾ ಇದ್ದೆ. ನನಗೆ ಯಾವ ಪ್ರಚಾರ ಬೇಡ, ಆದರೆ ಇದನ್ನು ಈ ಸಂದರ್ಭದಲ್ಲಿ ಹೇಳಬೇಕಾದ್ದು ನನ್ನ ಕರ್ತವ್ಯ. ಈ ರೀತಿ ನಡೀತಾ ಇದೆ. ಗ್ರೇಟ್ ಸರ್, ಗ್ರೇಟ್. ನಿಜವಾಗ್ಲೂ ಕೂಡ ಯಾಕಂದರೆ 45ರಿಂದ 50 ಕೋಟಿ ಇದಕ್ಕೋಸ್ಕರ ಚಾರಿಟಿ ವಿನಿಯೋಗ ಆಗ್ತಾ ಇದೆ ಅಂತ ಬಂದಾಗ, ಯಾಕಂದರೆ ಇಲ್ಲಿ ನಾವು ಗಮನಿಸ್ಬೋದು ಬಂಟ್ವಾಳದಲ್ಲಿ ಇದ್ದಂಥ ಹುಡುಗ ಕೌಶಿಕ್, ಆ ಕೌಶಿಕ್ ಅವರಿಗೂ ಕೂಡ ವಿದ್ಯೆಯನ್ನು ಕೊಟ್ಟಂತಹ ವ್ಯಕ್ತಿ ನಮ್ಮ ಡಾಕ್ಟರ್ ಎಂ ಮೋಹನಾಳ್ ಅವರು. ಜೊತೆಗೆ ಇವರ ಕಾಲೇಜಿನಲ್ಲಿ ಕೈಗಳಿಲ್ಲದಂತಹ ಮಹಿಳೆಯೂ ಕೂಡ ಅವರಿಗೂ ಕೂಡ ಕೆಲಸ ಕೊಟ್ಟಂತಹ ನಮ್ಮ ಡಾಕ್ಟರ್ ಎಂ ಮೋಹನಾಳು ಅವರು. ಸೊ ಬಹಳಷ್ಟು ಒಳ್ಳೆಯ ಕೆಲಸಗಳನ್ನು ಮಾಡ್ತಾರೆ. ಇವೆಲ್ಲದ್ರ ಜೊತೆಗೆ ಕನ್ನಡ ಮಾಧ್ಯಮ ಉಳಿಬೇಕು ಅನ್ನುವಂಥ ನಿಟ್ಟಿನಲ್ಲಿ, ಅಂದರೆ ಕನ್ನಡ ಮಾತಾಡಿದರೆ ಮಾತ್ರ ಕನ್ನಡ ಮಾಧ್ಯಮ ಉಳಿಬೇಕು, ಕನ್ನಡ ಮಾಧ್ಯಮ ಉಳಿದರೆ ಮಾತ್ರ ಕನ್ನಡ ಮಾತಾಡ್ಬೋದು, ಕನ್ನಡ ಬೆಳೆಸ್ಬೋದು, ಕನ್ನಡ ಉಳಿಸ್ಬೋದು. ಸೊ ಈ ನಿಟ್ಟಿನಲ್ಲಿ ಕನ್ನಡ ಮಾಧ್ಯಮವನ್ನು ಸಂಪೂರ್ಣವಾಗಿ ಫ್ರೀಯಾಗಿ ಕೊಡ್ತಾ ಇರುವಂತಹ, ಕ್ವಾಲಿಟಿ ಎಜುಕೇಷನ್ ಕೊಡ್ತಾ ಇರುವಂತಹ ಸಂಸ್ಥೆ ಅಂತ ಇದ್ದರೆ ಅದು ಆಳ್ವಾಸ್ ಶಿಕ್ಷಣ ಸಂಸ್ಥೆ. ಜೊತೆಗೆ ಕನ್ನಡದ ಮೇಲಿನ ಒಂದು ಪ್ರೀತಿ, ಸ್ಥಳೀಯರು ಅನ್ನುವಂಥ ನಿಟ್ಟಿನಲ್ಲಿ ಅದಕ್ಕೊಂದು ಪ್ರೀತಿ, ಜೊತೆಗೆ ಯಾರಾದರೂ ಕಷ್ಟದಲ್ಲಿದ್ದಾರೆ, ಬಡವರಿದ್ದಾರೆ ಅಂತ ಬಂದಾಗ ಅದಕ್ಕೂ ಒಂದು ಕನ್ಸೆಷನ್. ಇವೆಲ್ಲದರ ಜೊತೆಗೆ ಅಂಗವೈಕಲ್ಯತೆ ಇದೆ, ವಿಶೇಷ ಚೇತನತೆ ಇದೆ ಅಂತ ಬಂದಾಗ ಅದಕ್ಕೂ ಕೂಡ ಒಂದು ಕನ್ಸೆಷನ್. ಇವೆಲ್ಲರ ಜೊತೆಗೆ ಸ್ಪೋರ್ಟ್ಸ್ನಲ್ಲಿ ಸಾಧನೆ ಮಾಡ್ತೀರಾ, ಅಲ್ಲೂ ಕೂಡ ಕನ್ಸೆಷನ್. ಸಾಂಸ್ಕೃತಿಕವಾಗಿ ಬೆಳೀತಾ ಇದ್ದಾರೆ, ಅಲ್ಲೂ ಕೂಡ ಕನ್ಸೆಷನ್. ಇಂತಹ ಬಹಳಷ್ಟು ಆಪ್ಷನ್ಸ್ಗಳು, ವಿನಾಯಿತಿಗಳು, ಕನ್ಸೆಷನ್ಗಳು ಇರುವಂತಹ ಶಿಕ್ಷಣ ಸಂಸ್ಥೆ ಬಹುಶಃ ನಾನು ನೋಡಿಲ್ಲ. ಸೊ ಅಂತಹ ಒಂದು ಶಿಕ್ಷಣ ಸಂಸ್ಥೆ, ಮಾನವೀಯತೆ ಇರುವಂತಹ, ಮಾನವೀಯ ನೆಲೆಗಳು ಉಳ್ಳಂತಹ ಶಿಕ್ಷಣ ಸಂಸ್ಥೆ. ಇವೆಲ್ಲದರ ಜೊತೆಗೆ ಬದುಕಬೇಕು ಅನ್ನುವಂಥ ನಿಟ್ಟಿನಲ್ಲಿ ವಿದ್ಯಾರ್ಥಿಗಳಿಗೆ ಉಜ್ವಲ ಭವಿಷ್ಯವನ್ನು ತೋರಿಸ್ತಾ ಇರುವಂತಹ ಮಾರ್ಗದರ್ಶಕರು. ನಿಜವಾಗ್ಲೂ ಕೂಡ ಹೆಮ್ಮೆ ಆಗುತ್ತೆ ಸರ್, ನಿಜವಾಗ್ಲೂ ಕೂಡ ಹೆಮ್ಮೆ ಆಗುತ್ತೆ ತಮ್ಮ ಬಗ್ಗೆ. ಜೊತೆಗೆ ಮೋಹನಾಳ್ ಅವರು ನಮ್ಮ ಜೊತೆ ಇದ್ದಾರೆ, ಬಹಳಷ್ಟು ಖುಷಿಯಾಗುತ್ತೆ ಕೆಲವು ಅವರ ಸಮಾಜಮುಖಿ ಅವರ ಚಟುವಟಿಕೆಗಳನ್ನು ಕೂಡ ನೋಡಿದಾಗ. ಇವೆಲ್ಲದರ ಜೊತೆಗೆ ಮತ್ತಷ್ಟು ವಿಚಾರಗಳಿದೆ. ಏನಂತ ಬಂದಾಗ, ಕಲಿಯುವಂತಹ ವಿಚಾರಕ್ಕೆ ಬಂದಾಗ ಕೋಚಿಂಗ್ ಕ್ಲಾಸ್ಗಳು, ಇತ್ತೀಚಿನ ದಿನಗಳಲ್ಲಿ ಕೋಚಿಂಗ್ ಕ್ಲಾಸ್ಗಳು ಬಹಳಷ್ಟಿದೆ. ಎಲ್ಲಿ ನೋಡಿದ್ರು ಕೂಡ ಕೋಚಿಂಗ್ ಕ್ಲಾಸ್ಗಳು ತುಂಬ ಇದೆ. ಒಂದು ಕಡೆ ಕಾಲೇಜ್ ಬೇರೆ ಆಗಿರುತ್ತೆ, ಕೋಚಿಂಗ್ ಕ್ಲಾಸ್ ಬೇರೆ ಆಗ್ತದೆ. ಕಾಲೇಜ್ ಒಂದು ಬೆಳಿಗ್ಗೆಯಿಂದ ಸಂಜೆ ತನಕ ಕಾಲೇಜ್. ಎಲ್ಲಿಗೆ ಹೋಗ್ತಿದ್ಯಪ್ಪ ಬಂದಾಗ ನಾನು ಕೋಚಿಂಗ್ ಕ್ಲಾಸಿಗೆ ಹೋಗ್ತಾ ಇದ್ದೀನಿ. ಹಾಗಾದರೆ ಶಾಲೆಯಲ್ಲಿ ಕಲಿಸ್ತಾ ಇಲ್ವಾ, ಕಾಲೇಜಲ್ಲಿ ಕಲಿಸ್ತಾ ಇಲ್ವಾ ತಮಗೆ ಅಂತ ಕೇಳ್ತಾರೆ. ಬಟ್ ಸ್ಟಿಲ್ ಅದು ಸಾಕಾಗಲ್ಲ, ನಾನು ಕೋಚಿಂಗ್ ಕ್ಲಾಸಿಗೆ ಹೋಗ್ಬೇಕಂತ ಹೇಳ್ತಾರೆ. ಅಂದರೆ ಕೋಚಿಂಗ್ ಕ್ಲಾಸ್ ರಾರಾಜಿಸ್ತಾ ಇದೆ, ಅದು ವೈಬ್ರೇಷನ್, ವೈಭೋಗ ಆಗ್ತಾ ಇದೆ. ಇವೆಲ್ಲ ಜೊತೆಗೆ ಸರ್, ಕಾಲೇಜ್ಗೆ ಹೋದವರು ಕೋಚಿಂಗ್ ಕ್ಲಾಸಿಗೆ ಸಪ್ರೇಟ್ ಆಗಿ, ಅಂದರೆ ಬೇರೆ ಕಡೆಗಳಲ್ಲಿ ಔಟ್ಸೈಡ್ ಹೋಗಲೇಬೇಕಾ, ಅದು ಇದು ಸಾಧ್ಯವೇ ಇಲ್ಲ ನೆನೆಸ್ಲಿಕ್ಕೆ, ಏನು ಸರ್? ಇದು ತಪ್ಪು ತಪ್ಪು ತಪ್ಪು. ಯಾಕಂತೇಳಿದರೆ ನಾವು ವಿದ್ಯಾಭ್ಯಾಸವನ್ನು ಕೊಡುವಂಥ ನಾವು ಸಂಸ್ಥೆ ಕಟ್ಟಿದವರು ಅಂತ ಹೇಳಿದ್ವಿ. ನಾವು ಪ್ರೈವೇಟ್ ಅವರು, ನನಗೆ ಪ್ರೈವೇಟ್ ಚಿಂತನೆ ಮಾತಾಡೋದು. ಸರ್ಕಾರಿ ಚಿಂತನೆ ಇರ್ಬೋದು, ಅನುದಾನಿತ ಚಿಂತನೆ ಇರ್ಬೋದು, ಪ್ರೈವೇಟ್ ಚಿಂತನೆ ಇರ್ಬೋದು. ಈಗ ಪ್ರೈವೇಟ್ ಚಿಂತನೆಯಲ್ಲಿ ನಾನಿರುವವ. ನಾವು ಇವತ್ತು ಯಾವುದೇ ಒಂದು ವಿಷಯಕ್ಕೆ ಒಂದು ಅಡ್ಮಿಷನ್ ಆದಂಥ ಒಂದು ಮಕ್ಕಳಿಗೆ ಸಮಗ್ರವಾದಂಥ ಶಿಕ್ಷಣ ಕೊಡುವಂಥ ಶಕ್ತಿ ನನ್ನ ಹತ್ರ ಇಲ್ಲದೆ ಹೋದರೆ, ಈಗ ಉದಾಹರಣೆಗೆ PUC ಅಂತ ತೆಗೆದುಕೊಳ್ಳು. PUCಯಲ್ಲಿ ಒಂದು ಅಲ್ಲಿ ಬಂದ ಮೇಲೆ NCERT ಸಿಲೆಬಸ್ಸನ್ನು ಮತ್ತು CET, ನೀಟು, JEE ಯಾವುದೇ ಇರಲಿ, ಇದೆಲ್ಲವನ್ನೂ ನಮಗೆ ಟೀಚ್ ಮಾಡಲಿಕ್ಕೆ ನಮಗೆ ಯೋಗ್ಯತೆ ಇಲ್ಲದಿದ್ದರೆ ನಾನು ಯಾಕೆ ಸಂಸ್ಥೆ ಕಟ್ಟೋದು? ನಾನು ಕಟ್ಟಬೇಕು. ಇವತ್ತು ಅದನ್ನು ನಾವು ಮುಖ್ಯವಾಗಿ ನೆನೆಸಬೇಕು. ತಂದೆ ತಾಯಿಗಳು ಕೂಡ, ಮಕ್ಕಳು ಕೂಡ ಇದನ್ನು ಅರ್ಥೈಸಬೇಕು. ಇಲ್ಲಿ NCERT ಸಿಲೆಬಸ್ಸಿಗೆ ಒಂದು ಕಡೆಯಲ್ಲಿ, ಕಡೆಗೆ ಒಂದು ಪೂರಕ ಎಕ್ಸಾಮ್ಗೆ ಇನ್ನೊಂದು ಕಡೆಗೆ ಕೋಚಿಂಗ್ ಹೋಗೋದು ನಾನು ತಪ್ಪು ಅಂತ ಹೇಳೋದು. ಅದು ಆಗಬಾರ್ದು. ಯಾಕೆಂದರೆ ಅದನ್ನು ಇವರೇ ಪರಿಪೂರ್ಣವಾಗಿ ಮಾಡಬೇಕು. ಈಗ ನೀವು ಹೇಳಿದ್ದಕ್ಕಾಗಿ ನಾನು ಹೇಳೋದು, ಎಲ್ಲಿವರೆಗೆ ಬಂತು ನಮ್ಮಲ್ಲಿ ಸಾಂಕ್ರಾಮಿಕ ರೋಗ ಅಂತ ಹೇಳಿದ್ರೆ ನಮ್ಮ ರಾಜ್ಯಕ್ಕೆ, ಒಂದು ಹಂತದಲ್ಲಿ ಇದು ಉತ್ತರ ಭಾರತದಲ್ಲಿ ಇದ್ದಂಥ ಒಂದು ಕೆಲಸಗಳು. ಉತ್ತರ ಭಾರತದಲ್ಲಿ ಇವತ್ತು ಕೋಚಿಂಗ್. ನೀವು ಎಲ್ಲೋ ಉತ್ತರ ಭಾರತದಲ್ಲಿ ಬಿಹಾರದಂಥ ಇದಕ್ಕೆ ಹೋಗಿ, ರಾಜ್ಕೋಟ್ಗೆ ಹೋಗಿ, ಅಲ್ಲಿ ದಾರಿಗಳಲ್ಲಿ ಕೋಚಿಂಗ್. ಏನು ಕೇಳಿದರೆ, ಈಗ ಪದವಿ ಪೂರ್ವ ಶಿಕ್ಷಣ ತೆಗೆದರೆ ಅವರು ಎಲ್ಲೋ ಡಮ್ಮಿಯಾಗಿ ಒಂದು ವಿದ್ಯಾಸಂಸ್ಥೆಯಲ್ಲಿ ಅಡ್ಮಿಷನ್ ತೆಗೊಂಡಿರ್ತಾರೆ. ಆಮೇಲೆ ಅಲ್ಲಿ ಎದ್ದೂ ಹೋಗದೆ ಅವರು ಸಂಪೂರ್ಣ ಫಿಸಿಕ್ಸ್, ಕೆಮಿಸ್ಟ್ರಿ, ಬಯಾಲಜಿ ಅಥವಾ ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥ್ಸನ್ನು ಮಾತ್ರ ಓದಿಕೊಂಡು ಕೋಚಿಂಗ್ ತೆಗೆದುಕೊಂಡು ಪರೀಕ್ಷೆ ಕೂತ್ಕೊಳ್ತಾರೆ. ಅವರು ಕೂಡ ಭಾಳ ಸುಂದರವಾಗಿ ಹೇಳ್ತಾರೆ, ನೀನು ಯಾಕಪ್ಪ ಅಲ್ಲಿ ಕಲಿತು ಏನಾಗಬೇಕು, ನೀನು 6 ಸಬ್ಜೆಕ್ಟ್ ಕಲಿತು ಏನಾಗಬೇಕು, ನಿನಗೆ ಮೆಡಿಕಲ್ಗೆ ಹೋಗಬೇಕಾದ್ರೆ ನಿನಗೆ ತಿಕ್ಕೋದು ಖಾಲಿ ಫಿಸಿಕ್ಸ್, ಕೆಮಿಸ್ಟ್ರಿ, ಬಯಾಲಜಿ ಮಾತ್ರ. ಹಾಗಿರುವಾಗ ನೀನು ಮ್ಯಾಥ್ಸ್ ಯಾಕೆ ಓದಬೇಕು? ನೀನು ಯಾಕೆ ಅಲ್ಲಿಯ ಹಿಂದಿ ಅಥವಾ ಕನ್ನಡ ಅಥವಾ ಸಂಸ್ಕೃತ ಓದಬೇಕು? ಯಾಕೆ ನೀನು ಇಂಗ್ಲೀಷ್ ಓದಬೇಕು? ಯಾಕೆ ನೀನು ಪ್ರಾಕ್ಟಿಕಲ್ ಪರೀಕ್ಷೆ ಕೂತ್ಕೊಳ್ಬೇಕು? ನಿನ್ನ ಸಮಯವನ್ನು ಯಾಕೆ ನೀನು ವ್ಯರ್ಥ
ಮಾಡ್ತೀವಿ. ನೀನು ಇದನ್ನೆಲ್ಲ ಮಾಡೋದಕ್ಕಿಂತ ಕೇವಲ ಫಿಸಿಕ್ಸ್ ಕೆಮಿಸ್ಟ್ರಿ ಬಯಾಲಜಿದೇ ಮಾಡ್ಕೊಂಡು ಅದನ್ನೇ ವಿಷಯವನ್ನು ಓದಿ ಅದನ್ನೇ ಕೋಚಿಂಗ್ ಮಾಡಿಕೊಟ್ಟು ಇಲ್ಲಿ NCERT ಸಿಲೆಬಸ್ಗೆ ಹೋಗಿ ನೀನು ಪರೀಕ್ಷೆ ಕೂತ್ಕೊಂಡು ಜಸ್ಟ್ ನೀನು ಪಾಸ್ ಆದರೆ ಸಾಕು. ನಿಮಗೆ ಶಾಲೆಯ ವಾತಾವರಣ ಬೇಡ. ಇದು ಮನೆಯಲ್ಲಿ ಕೂತ್ಕೊಂಡು ಇವತ್ತು ಮನೆಯಲ್ಲಿ ಕೆಲಸ ಅಂತೇಳಿ ಅಂದ್ಕೊಂಡು ಮಾಡ್ತಾರೆ ನೋಡಿ, ಆ ರೀತಿಯ ಪರಿಸ್ಥಿತಿ ಈಗ ಅದನ್ನು ಇದರಲ್ಲಿ ತಂದದ್ದು ಯಾವುದರಲ್ಲಿ ಈ ಶಾಲೆಗಳಲ್ಲಿ ಈ ರೀತಿಯ ಎಷ್ಟೋ ಇದೆ ನಮ್ಮ ರಾಜ್ಯದಲ್ಲಿ. ನನಗೆ ಬಹಳ ಬೇಸರವಾಗ್ತದೆ, ಇದನ್ನು ಯಾವ ಇಲಾಖೆಯೂ ಗಮನಿಸುವುದಿಲ್ಲ. ಇದು ನಾನು ಮತ್ಸರಕ್ಕಾಗಿ ಹೇಳುವುದಲ್ಲ, ಯಾವ ಇಲಾಖೆಯೂ ಗಮನಿಸುವುದಿಲ್ಲ, ಯಾವ ಸರ್ಕಾರವು ಗಮನಿಸ್ತಾ ಇಲ್ಲ, ಸಮಾಜ ಗಮನಿಸ್ತಾ ಇಲ್ಲ. ಇದನ್ನು ಭಾಳ ಲೈಟಾಗಿ ತೆಗೆದುಕೊಳ್ತಾರೆ. ಇವತ್ತು ಬೇಕಾದಷ್ಟು ಇಂಥವುಗಳು ಈಗ ನಗರಗಳಿಗೆ ಬಂದಾಯಿತು. ಅವರು ಕೇವಲ ಅವರು ಡಮ್ಮಿ ಎಲ್ಲೋ ಒಂದು ಅಡ್ಮಿಷನ್ ಆಗೋದು, ಇಲ್ಲಿ ಬಂದು ಕೇವಲ ಅವರು ಫಿಸಿಕ್ಸ್ ಕೆಮಿಸ್ಟ್ರಿ ಬಯಾಲಜಿ ಇಂಥ ಪೂರಕ ಎಕ್ಸಾಮ್ಗಳಿಗೆ ಮಾತ್ರ ಟ್ರೈನಿಂಗ್ ತಗೊಂಡು ಅವರು ಪರೀಕ್ಷೆ ಕೂತ್ಕೊಳ್ಳೋದು ಇದು ಸರಿಯಾದ ಕ್ರಮ ಅಲ್ಲ. ಯಾಕಂದರೆ ಒಂದು ವಿದ್ಯಾಸಂಸ್ಥೆ ಅಂತ ಹೇಳಿದ್ರೆ ಅದು ಸಮಗ್ರ ಶಿಕ್ಷಣ. ಅಲ್ಲಿ ಒಬ್ಬ ವಿದ್ಯಾರ್ಥಿ ಇದರ ಜೊತೆಯಲ್ಲಿ ಇಂಥ ಕನ್ನಡವನ್ನು ಓದಬೇಕು ಅಥವಾ ಹಿಂದಿಯನ್ನು ಓದಬೇಕು, ಇಂಗ್ಲೀಷನ್ನು ಓದಬೇಕು, ಅದರ ಜೊತೆಯಲ್ಲಿ ಅವನು ಪ್ರಾಕ್ಟಿಕಲ್ ಎಕ್ಸಾಮ್ ಕೂತ್ಕೊಳ್ಬೇಕು. ಆ ಶಾಲೆಯ ವಾತಾವರಣ ಬೇಕು. ಅದು ಅಲ್ಲಿ ಇದ್ದುಕೊಂಡು ಅದು ಅಲ್ಲಿ ಪ್ರಾಕ್ಟಿಕಲ್ ಎಕ್ಸಾಮು ಇದೆಲ್ಲ ಉಂಟದು. ಅದೊಂದು ಕ್ರಮದಲ್ಲಿ ಹೋದರೆ ಅದೊಂದು ವಿದ್ಯಾಭ್ಯಾಸ. ಇದನ್ನು ಬಿಟ್ಟು ಮಕ್ಕಳನ್ನು ತೀರಾ 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 ವ್ಯಾಪಾರ ಮನೋಧರ್ಮದಲ್ಲಿ ಬರುವಾಗೆ ಅವರನ್ನು ಆ ರೀತಿ ಬೆಳೆಸೋದು ಅದು ಸರಿಯಲ್ಲ, ಇದು ಸರಿಯಲ್ಲ. ಆದ್ದರಿಂದ ನನ್ನ ವಿನಂತಿ ಏನು ಕೇಳಿದರೆ ಇದೆಲ್ಲದರ ಜವಾಬ್ದಾರಿಯನ್ನು ಯಾರು ಶಾಲೆ ಕಟ್ಟಿದ್ದಾರೆ, ಯಾರು ಶಾಲೆಯಲ್ಲಿ ಬೋರ್ಡ್ ಹಾಕಿದ್ದಾರೆ, ಅದನ್ನು ನಂಬಿಕೊಂಡು ಯಾರು ವಿದ್ಯಾರ್ಥಿಗಳು ಬಂದಿದ್ದಾರೆ ಅವರಿಗೆ ಸಮರ್ಪಕ ರೀತಿಯಲ್ಲಿ ಅದೆಲ್ಲವನ್ನು ಕೊಡಬೇಕಾದಂಥ ಒಂದು ಜವಾಬ್ದಾರಿ ಅವರವರಿಗೆ ಇದೆ ಎಂಬುದನ್ನು ಅವರು ನೆನೆಸ್ಕೋಬೇಕು. ಹಾಗಿದ್ದಾಗ ಇದು ಬರೋದಿಲ್ಲ. ಓಕೆ, ಹಾಗಾದರೆ ಈಗ ಆಳ್ವಾಸ್ಗೆ ಬಂದಂಥ ವಿದ್ಯಾರ್ಥಿಗಳಿಗೆ ಎಕ್ಸ್ಟ್ರಾ ಮಾರ್ಕ್ಸ್ ತಗೊಳ್ಬೇಕು ಅಂತ ಬಂದಾಗ ಬೇರೆ ಕೋಚಿಂಗ್ ಕ್ಲಾಸ್ಗೆ ಹೋದ ಅವಶ್ಯಕತೆಗಳು ಯಾರು ನಮ್ಮಲ್ಲಿ ಒಂದೇ ಒಂದು ವಿದ್ಯಾರ್ಥಿ ಹೋಗುವುದಿಲ್ಲ. ಇಲ್ಲ, ನಮ್ಮಲ್ಲಿ ಸಿಂಗಲ್ ವಿದ್ಯಾರ್ಥಿ ನಮ್ಮ ವಿದ್ಯಾಸಂಸ್ಥೆಯಿಂದ ಹೊರಗೆ ಹೋಗಿ ಅವರು ಕೋಚಿಂಗ್ ತೆಗೆದುಕೊಳ್ಳೋದು ನನ್ನ ಗಮನಕ್ಕೆ ಇಲ್ಲ. ಓಕೆ, ಅದು ಹೋಗುವುದಿಲ್ಲ. ನಮ್ಮಲ್ಲಿ ನಮ್ಮ NCERT ಸಿಲೆಬಸ್ ಆಗಲಿ ಅಥವಾ ಈ ಎಲ್ಲ ಪೂರಕ ಎಕ್ಸಾಮನ್ನಾಗಲಿ ಇಡೀ ವರ್ಷ ನಾವೇ ಮಾಡುವವರು. ಇಲ್ಲಿಂದ ಹೊರಗೆ ಹೋಗಬೇಕೆಂಬ ಅಗತ್ಯವೇ ಇಲ್ಲ. ನಾವು ಹೊರಗೆ ಹೋಗಲಿಕ್ಕೆ ನನ್ನ ಪರ್ಮಿಷನೇ ಇಲ್ಲ. ಓಕೆ, ನಮ್ಮಲ್ಲಿ ಎಫರ್ಟ್ ಅನ್ನೋದು ಇದೆಯಾ ಸರ್? ಅದು ಈಗ ಕಲಿಯುವಲ್ಲಿ ಹಿಂದೆ ಇದ್ದವರು ಮಕ್ಕಳಿಗೆ ಈ ಕಲಿಕೆಯಲ್ಲಿ ಸ್ವಲ್ಪ ಹಿಂದೆ ಇದ್ದಾರೆ ಅಂಥವರಿಗೆ ಎಕ್ಸ್ಟ್ರಾ ಕೋಚಿಂಗ್ ಕ್ಲಾಸ್ ಕೊಡ್ತೇವೆ, ಎಕ್ಸ್ಟ್ರಾ ಕ್ಲಾಸಸ್ ಮಾಡ್ತೇವೆ. ಅವರನ್ನು ಬೇರೆ ಬೇರೆ ರೀತಿಯಲ್ಲಿ ಅವರನ್ನು ನಾವು ಮೇಲೆ ತರಲಿಕ್ಕೆ ನಮ್ಮ ಪ್ರಯತ್ನಗಳು ನಡೀತದೆ. ಅದಕ್ಕೆ ಯಾವ ಮತ್ತೆ ಶುಲ್ಕ ತೆಗೆದುಕೊಳ್ಳೋದಿಲ್ಲ. ಪ್ರತ್ಯೇಕವಾಗಿ ಪುನಃ ಅವರಿಗೆ ಶುಲ್ಕ ಕಟ್ಟಬೇಕು ಅಂತ ಏನಿಲ್ಲ. ಅಲ್ಲಿ ಆದರೆ ಅವರಿಗೆ ಶುಲ್ಕ ಕಟ್ಟಿ ಟ್ಯೂಷನ್ ಅಂತ ಹೆಸರು ಬರ್ತದೆ. ನಮ್ಮಲ್ಲಿ ಆ ಕೆಲಸವನ್ನು ಉಚಿತವಾಗಿ ಮಾಡ್ತೇವೆ ಅಷ್ಟೇ. ಅದೇ ಈಗ ಅಂಥ ಮಕ್ಕಳಿಗೆ ಉದಾಹರಣೆಗೆ ಏನು ಕೇಳಿದ್ರೆ ಸರ್ಕಾರ ಹೇಳ್ತದೆ 120 ಪೀರಿಯಡ್ ಮಾಡಿ ಅಂತ ಹೇಳ್ತಾರೆ ಪ್ರತಿಯೊಂದು ವಿಷಯ. ಆದರೆ ನಾವು 120 ಅಲ್ಲ 400-500 ಪೀರಿಯಡ್ಗಳನ್ನು ಮಾಡಿ ಆ ಮಕ್ಕಳಿಗೆ ಟ್ರೈನಿಂಗ್ ಕೊಟ್ಟು ಅವರು ಮುಖ್ಯವಾಹಿನಿಗೆ ಹೋಗುವ ಹಾಗೆ ಮಾಡ್ತೇವೆ. ಆದ್ದರಿಂದಲೇ 1806 ವಿದ್ಯಾರ್ಥಿಗಳು 10ನೇ ತರಗತಿಯಿಂದ PUC ಈ ಸಲ ಆಗುವಾಗ ಮಾರ್ಕು ರದ್ದು ಮಾಡಿಕೊಂಡು ಹೊರಗೆ ಹೋಗ್ಬೇಕು ಅಂತ ನಮ್ಮಲ್ಲಿ ಎಂದೂ ನಾವಿಲ್ಲ. ಅದು ಮಾಡಿದ್ರೆ ಅದು ನನ್ನ ಸೋಲು ಅಂತ ಲೆಕ್ಕ. ಓಕೆ, ಯಾಕಂದ್ರೆ ಕೆಲವರಿಗೆ ಪೋಷಕರಲ್ಲಿ ಒಂದು ಗೊಂದಲ ಇರುತ್ತೆ, ಆ ಒಂದು ವಿಚಾರ ಇರುತ್ತೆ. ಅಂದರೆ ಕಾಲೇಜ್ ಒಂದು ಕಡೆ ಹಾಕ್ತಾರೆ, ಮಗ ಒಳ್ಳೆ ಮಾರ್ಕ್ಸ್ ಬರಲಿ ಅಂತ ಬಂದಾಗ ಕೋಚಿಂಗ್ ಒಂದು ಕಡೆ ಹಾಕ್ತಾರೆ. ಕಾಲೇಜ್ ಒಂದು ಕಾಲೇಜ್ ಅಂತ ಹೇಳಿ, ಅಂದರೆ ಕೋಚಿಂಗಲ್ಲೇ ಬಂದಂಥ ಮಾರ್ಕ್ಸ್ ಇಂಪಾರ್ಟೆಂಟ್ ಅನ್ನೋ ನಿಟ್ಟಿನಲ್ಲಿ ಆ ರೀತಿ ಇರುತ್ತೆ. ನಾವು ಕಲಿಯುವಾಗ ಕೂಡ ಇತ್ತು ಮೈಂಡ್ ಸೆಟ್. ಸೊ ದ್ಯಾಟ್ಸ್ ವೈ ಅದು ಇಲ್ಲ. ಯಾವತ್ತೂ ಕೂಡ ಬದ್ಧತೆ ಅನ್ನುವಂಥದ್ದು ಇಸ್ ವೆರಿ ಇಂಪಾರ್ಟೆಂಟ್. ಸೊ ಹಾಗಿದ್ದಾಗ ಆಳ್ವಾಸ್ನಲ್ಲಿ ಯಾವತ್ತೂ ಕೂಡ ಆ ಒಂದು ಬದ್ಧತೆ ಇದೆ. ಯಾವ ರೀತಿ ಕಲಿಸ್ತೀರಿ, ಜೊತೆಗೆ ಯಾವ ರೀತಿ ಮಕ್ಕಳು ಕಲಿಬೇಕು, ಮಾರ್ಕ್ಸ್ಗಳನ್ನು ತೆಗಿಬೇಕು, ಹೊರಗಡೆ ಹೋಗುವಂಥ ಅವಕಾಶಗಳಿಲ್ಲ, ಅವಶ್ಯಕತೆಗಳಿಲ್ಲ. ಯಾಕಂದರೆ ನಾವುಗಳೇ ಅದನ್ನು ಕಲಿಸ್ತೀವಿ ಅನ್ನೋ ನಿಟ್ಟಿನಲ್ಲಿ ಎಕ್ಸ್ಟ್ರಾ ಕೋಚಿಂಗ್ ಕೂಡ ಕೊಡುವಂಥದ್ದು ಅಲ್ಲೇ ಎಫರ್ಟ್ ಭಾಳಷ್ಟು ಹಿಂದೆ ಇದ್ದಂಥ ವಿದ್ಯಾರ್ಥಿಗಳಿಗೆ. ಇವೆಲ್ಲದರ ಜೊತೆಗೆ ಆಳ್ವಾಸ್ ವಿದ್ಯಾಸಂಸ್ಥೆ ಅಂತ ಬಂದಾಗ ಆಗಲೇ ಹೇಳಿದಾಗೆ ಭಾಳಷ್ಟು ವೆರೈಟಿ. ಒಂದು ವಿಚಾರದಲ್ಲಿ ಮಾತಾಡ್ಲಿಕ್ಕೆ ಆಗಲ್ಲ, ಅದಕ್ಕೆ 1 ಗಂಟೆ ಅಲ್ಲ 2 ಗಂಟೆ ಇದ್ರೂ ಕೂಡ ಸಾಕಾಗಲ್ಲ. ಯಾಕಂದರೆ ಒಂದು ದಿನ ಬೇಕಾಗುತ್ತೆ. ಯಾಕಂದರೆ ಅಂತಹ ಒಂದು ವೈವಿಧ್ಯತೆ ಇರುವಂತಹ ಶಿಕ್ಷಣ ಸಂಸ್ಥೆ ಈ ವಿಭಾಗಗಳಲ್ಲಾಗಿರ್ಬೋದು ಅಥವಾ ಲ್ಯಾಂಗ್ವೇಜ್ಗಳಲ್ಲಾಗಿರ್ಬೋದು ಅಥವಾ ಸಾಧನೆಗಳಲ್ಲಾಗಿರ್ಬೋದು ಎಲ್ಲ ವಿಭಾಗಗಳಲ್ಲೂ ಕೂಡ. ಜೊತೆಗೆ ಇಲ್ಲಿ ಭಾಳಷ್ಟು ಖುಷಿ ತರುವಂತಹ ವಿಚಾರ ಅಂತ ಬಂದಾಗ ಇಲ್ಲಿಯ ಪಠ್ಯೇತರ ಚಟುವಟಿಕೆ, ಪಠ್ಯೇತರ ಚಟುವಟಿಕೆ ಯಾವ ರೀತಿ ಇದೆ ಅಂತ ಬಂದಾಗ ಪಠ್ಯದ ಜೊತೆಗೆ ಪಠ್ಯೇತರ ಇದು ಬಹಳಷ್ಟು ಕಷ್ಟ ಅಂತ ಹೇಳ್ತಾರೆ. ಪಠ್ಯೇತರ ಚಟುವಟಿಕೆಗಳಲ್ಲಿ ಬಹಳಷ್ಟು ಸಾಧನೆ ಮಾಡಿದವರು ಪಠ್ಯದಲ್ಲಿ ಹಿಂದೆ ಉಳಿತಾರೆ ಅನ್ನೋ ನಂಬಿಕೆ ಇದೆ. ಆದರೆ ಆಳ್ವಾಸ್ ಪಠ್ಯೇತರದಲ್ಲೂ ಕೂಡ ಫಸ್ಟ್ ಇದೆ, ಪಠ್ಯದಲ್ಲೂ ಕೂಡ ಫಸ್ಟ್ ಇದೆ ಅಂತ ಬಂದಾಗ ಹೇಗೆ ಪಠ್ಯ ಆ್ಯಂಡ್ ಪಠ್ಯೇತರ ಜೊತೆಗೆ ಇನ್ನೊಂದು ಕಡೆ ಸ್ಪೋರ್ಟ್ಸಲ್ಲೂ ಕೂಡ ಫಸ್ಟ್ ಇದೆ. ಎಲ್ಲ ವಿಭಾಗಗಳನ್ನು ಕೂಡ ಮೋಹನ್ ಆಳ್ವರು ಬಹಳಷ್ಟು ಬ್ಯಾಲೆನ್ಸ್ ಆಗಿ ಜೊತೆಗೆ ಉತ್ತಮ ರೀತಿಯಲ್ಲಿ ಅತ್ಯುತ್ತಮ ರೀತಿಯಲ್ಲಿ ತೆಗೆದುಕೊಂಡು ಹೋಗ್ತಾರೆ. ಆ್ಯಂಡ್ ಒಂದು ಮಾತು ಸರ್, ಪಠ್ಯದಲ್ಲಿದ್ದವರು ಪಠ್ಯದಲ್ಲಿ ಒಳ್ಳೆದಿರ್ತಾರೆ, ಪಠ್ಯೇತರದಲ್ಲಿ ಇಲ್ಲ. ಪಠ್ಯೇತರ ಒಳ್ಳೆದಿದ್ದವರು ಪಠ್ಯದಲ್ಲಿ ಕೆಳಗೆ ಬೀಳ್ತಾರೆ ಅಂತ ನಂಬಿಕೆ. ಆದರೆ ಆಳುವ ಸಲ ಆ ರೀತಿ ಇಲ್ಲ. ಹೇಗೆ ನಿಭಾಯಿಸ್ತೀರಿ ಎಲ್ಲವನ್ನು ಕೂಡ ಸರ್? ಇಲ್ಲಿ ಬಹಳಷ್ಟು ಸ್ಪಷ್ಟತೆ ಬೇಕು. ಇಲ್ಲೂ ಕೂಡ ತುಂಬ ಗೊಂದಲಗಳು. ಈಗ ನಂದು ಒಂದು ಏನು ಆಶಯ ಅಂತ ಹೇಳಿದರೆ
ಮಕ್ಕಳ ಏನವರಿಗೆ ಯಾವುದವರಿಗೆ ಮುಖ್ಯವಾಗಿ ಅವರಿಗೆ ಆಸೆ ಇಟ್ಟುಕೊಂಡು ನಮ್ಮ ವಿದ್ಯಾಸಂಸ್ಥೆಗೆ ಬಂದಿದ್ದಾರೆ ಅದನ್ನು ಗಮನಿಸಿಕೊಂಡು ಅದಕ್ಕೆ ಬೇಕಾಗುವ ನ್ಯಾಯ ಕೊಡುವಂಥ ನಮ್ಮ ಸಂಸ್ಥೆ. ನನ್ನನ್ನು ಎಂದೂ ನೀವು ಸಾಂಸ್ಕೃತಿಕ ರಾಯಭಾರಿ ಅಥವಾ ನನ್ನನ್ನು ಕ್ರೀಡಾ ಕ್ಷೇತ್ರದ ಒಬ್ಬ ವ್ಯಕ್ತಿ ಅಂತೇಳಿ ನನ್ನನ್ನು ಕೈಕಾಲು ಕಟ್ಟಿ ಕೂತ್ಕೊಳಿಸಬೇಡಿ. ಯಾಕಂದರೆ ಸಮಾಜ ಭಾರಿ ನನ್ನನ್ನು ಆ ರೀತಿ ಹೇಳಿಕೊಂಡು ನನ್ನನ್ನು ಕೈ ಕಟ್ಟಿ ಕೂತ್ಕೊಳಿಸ್ತಾರೆ. ಇದ್ರ ಹತ್ರ ಯಾರಿಗೆ ಬರಲಿಕ್ಕೆ ಆಗೋದಿಲ್ಲ ಅಂತೇಳಿ ನನಗೆ ಅದನ್ನೇ ಮಾಡಿ ಕೂತ್ಕೊಳ್ತಾರೆ. ಇಲ್ಲ, ನಮ್ಮದು ಕಲಿಕೆಗೆ ಬಂದಂಥ ವಿದ್ಯಾರ್ಥಿಗಳನ್ನು ಅವರನ್ನು ಗಮನಿಸಿಕೊಂಡು ಆ ಕಲಿಕೆಗೆ ಬೇಕಾದಂಥ ಎಂಥ ವಿಚಾರ ಬೇಕಿದೆ ಅದರಲ್ಲಿ ಎಂದೂ ಅವರಿಗೆ ಅನ್ಯಾಯ ಆಗದಾಗೆ ಅವರನ್ನು ಪರಿಪೂರ್ಣವಾಗಿ ನಾವು ಮಾಡುವಂಥ ಅದರಲ್ಲೇ ಈ ರ್ಯಾಂಕ್ಗಳು ಬರೋದು. ಇದೆಲ್ಲ ನಮ್ಮ ಎಲ್ಲೂ ಆಗಲಿ, ನಮ್ಮ ಪ್ರಾಥಮಿಕ ಪ್ರೌಢ ಶಿಕ್ಷಣದಲ್ಲಿರಲಿ, ಪದವಿ ಪೂರ್ವದಲ್ಲಿ ಪದವಿಯನ್ನು ತೆಗೀರಿ. ಈಗ ಮಂಗಳೂರು ಯೂನಿವರ್ಸಿಟಿಯನ್ನು ತೆಗೆದರೆ ನಮಗೆ ಎಷ್ಟು ರ್ಯಾಂಕ್ ಬರ್ತದೆ ಎಂಬುದನ್ನು ನೋಡಿ, ಅಥವಾ ರಾಜೀವ್ ಗಾಂಧಿ ಯೂನಿವರ್ಸಿಟಿ ಅಥವಾ ಯಾವುದೇ ಇರಲಿ ಅದನ್ನು ಮಾಡುವಂಥದ್ದು ಒಂದು ಕೆಲಸ. ಅಲ್ಲಿ ಅವರನ್ನು ಎಂದೂ ನಾವು ಇದಕ್ಕೆ ತರೋದಿಲ್ಲ, ಯಾವುದಕ್ಕೆ ಈ ಕ್ರೀಡೆ ಈ ಸಾಂಸ್ಕೃತಿಕ ಅವರು ತರೋದಿಲ್ಲ. ಅವರು ಸಪ್ರೇಟಾಗಿ ಅದನ್ನು ಕೂತ್ಕೊಂಡು ಅವರು ಅದನ್ನೇ ಮುಖ್ಯವಾಗಿ ಮಾಡುವಂಥ. ಇನ್ನು ಸ್ಪೋರ್ಟ್ಸ್ಗಾಗಿ ಬರ್ತಾರೆ, ನಮ್ಮಲ್ಲಿ ಸ್ಪೋರ್ಟ್ಸ್ಗಾಗಿ ಅದರಲ್ಲಿ ನಾವು ದತ್ತು ತೆಗೊಳ್ತೇವೆ. ಅವರ ಕೆಲಸ ಏನು ಕೇಳಿದ್ರೆ ಪಠ್ಯದಲ್ಲಿರುವಂಥ ಪುಸ್ತಕದ ಏನಿದೆ ಅದನ್ನು ಪಾಸ್ ಆಗುವಂಥ ಮನೋಧರ್ಮದಲ್ಲಿ ಇಟ್ಟುಕೊಂಡು ಅವರಿಗೆ ಮೇನ್ ಇದೇ ಟ್ರೈನಿಂಗೇ ಯಾವುದು ಕೇಳಿದರೆ ಬೆಳಿಗ್ಗೆ 5-5:30 ಗಂಟೆಗೆ ಎಬ್ಬಿಸಿ ನಾವು ಕರ್ಕೊಂಡು ಹೋಗೋದೇ ಅವರಿಗೆ ಗ್ರೌಂಡಿಗೆ. ಅಲ್ಲಿ 7-7:30 ಗಂಟೆಗೆ ಅವರು ಗ್ರೌಂಡ್ನಲ್ಲಿ ಇದ್ದುಕೊಂಡು ಆ ಕೆಲಸ ಮಾಡಿ ಪುನಃ ನಮ್ಮ ಹಾಸ್ಟೆಲ್ಗೆ ಬಂದು ಸ್ನಾನ ಮಾಡಿ ಪುನಃ ಸ್ವಚ್ಛತೆ ಮಾಡಿಕೊಂಡು ಕ್ಲಾಸಿಗೆ ಹೋಗೋದು. ಕ್ಲಾಸಿಗೆ ಹೋಗಿ 4 ಗಂಟೆಯಿಂದ ಹೊರಗೆ ಬಂದ ಮೇಲೆ ಇಲ್ಲಿ ಪುನಃ ಅವರು ಡ್ರೆಸ್ಸನ್ನು ಹಾಕ್ಕೊಂಡು ಹೋಗೋದು ಗ್ರೌಂಡಿಗೆ. ಅಲ್ಲಿ 7-7:30 ಗಂಟೆ ಆದಮೇಲೆ ಪುನಃ ಬರೋದು, ಸ್ನಾನ ಮಾಡಿ ಪುನಃ ಸ್ವಚ್ಛತೆ ಮಾಡಿ ಸ್ವಲ್ಪ ಊಟ ಮಾಡಿ ಸ್ವಲ್ಪ ಓದಿ ಮಲಗೋದು. ಅವರ ಮೇಯ್ನ್ ಇವೆಂಟೇ ಏನು ಕೇಳಿದ್ರೆ ಸ್ಪೋರ್ಟ್ಸ್. ಅದೇ ರೀತಿ ಕಲ್ಚರಲ್ಲಿ ಈಚೆಯಿಂದ ಕಲಿತಾ ಇದ್ದಾರೆ. ಕಲಿತಾ ಇರುವ ಹಾಗೆ ಕಲಿಯೋರ ಜೊತೆ ಈ ಸಾಂಸ್ಕೃತಿಕ ಕಾರ್ಯಕ್ರಮದ ಟ್ರೈನಿಂಗ್, ಅದು ಬೇರೆ ಬೇರೆ ರೀತಿಯ ಟ್ರೈನಿಂಗ್ ಆಗ್ತದೆ. ಟ್ರೈನಿಂಗ್ ಆದ ಮೇಲೆ ಅವರು ಕಲಾವಿದರಾಗ್ತಾರೆ, ಅವರು ಪರಿಪೂರ್ಣವಾಗಿ ತೋರಿಸೋದು. ಇವತ್ತು ನೋಡಿ ಒಂದು ನಮ್ಮ ಕಾಮರ್ಸ್ನ ಒಂದು ಹುಡುಗಿ ಇವತ್ತು ನಮ್ಮ ಸಾಂಸ್ಕೃತಿಕದಲ್ಲಿ ಇರುವವಳು, ಅವಳು ಪರಿಪೂರ್ಣವಾದಂಥ ಒಂದು ವಿದ್ಯಾರ್ಥಿ, ಅವಳು ಹುಡುಗಿ. ಅಂತ ಹುಡುಗಿ ಇವತ್ತು 98% ಮಾರ್ಕ್ ತೆಗೆದುಕೊಂಡು ಅವಳು ಪಾಸ್ ಆಗಿ ರ್ಯಾಂಕ್ ಬರಲು. ಹೌದಾ? ಅವಳು ಇದರಲ್ಲಿದ್ದವಳು, ಯಾವುದರಲ್ಲಿ ನಮ್ಮ ಇವತ್ತು ನಮ್ಮ ಬಾಲ್ ಬ್ಯಾಡ್ಮಿಂಟನ್ನಲ್ಲಿ ಸ್ಟಾರ್ ಆಫ್ ಇಂಡಿಯಾ, ಹಲವು ಬಾರಿ ಸ್ಟಾರ್ ಆಫ್ ಇಂಡಿಯಾ ಆದಂಥ ಒಂದು ಹುಡುಗಿ, ಅವಳು ಇವತ್ತು PUCಯಲ್ಲಿ ಇವತ್ತು 97-98% ಮೇಲೆ ಮಾರ್ಕ್ ತೆಗೆದುಕೊಂಡು ಇವತ್ತಿದ್ದಾಳೆ. ಎಷ್ಟೋ ಜನ ಆಗಿದ್ದಾರೆ. ಆದರೆ ಯಾವ ವಿಷಯಕ್ಕೆ ಬಂದಿದ್ದಾರೆ ಆ ವಿಷಯದಲ್ಲಿ ಅವರಿಗೆ ಟ್ರೈನಿಂಗ್ ಕೊಡ್ತಾ ಅವರನ್ನು ಪರಿಪೂರ್ಣವಾಗಿ ಕೊಂಡೋಗುವಂಥ ಕೆಲಸ ನಮ್ಮ ಆಳ್ವಾಸ್ನಲ್ಲಿ ಆಗುವಂಥ ಕೆಲಸ. ಇಲ್ಲಿ ಎಂದೂ ಯಾವುದನ್ನು ಮಿಕ್ಸ್ ಮಾಡಬೇಡಿ. ನೀವು ಪಾಲಕರು ಮಿಕ್ಸ್ ಮಾಡಬೇಡಿ, ಮಕ್ಕಳು ಫಿಕ್ಸ್ ಮಾಡಬೇಡಿ, ನೀವು ಲೋಕವು ಫಿಕ್ಸ್ ಮಾಡಬೇಡಿ. ನಮಗೆ ಯಾವ ಇದರಲ್ಲೂ ಬಂದಾಗ ಆದ್ದರಿಂದ ನಿಮಗೆ ಪ್ರತಿಯೊಂದು ಕಡೆಯಲ್ಲೂ ಕೂಡ ನಾವು ಶ್ರೇಷ್ಠವಾಗಿ ಕಾಣ್ತೇವೆ. ಕಲಿಕೆಯಲ್ಲೂ ಶ್ರೇಷ್ಠವಾಗಿ ಕಾಣ್ತೇವೆ, ಸಾಂಸ್ಕೃತಿಕದಲ್ಲೂ ಶ್ರೇಷ್ಠವಾಗಿ ಕಾಣ್ತೇವೆ, ಕ್ರೀಡಾ ಕ್ಷೇತ್ರದಲ್ಲೂ ಕಾಣ್ತೇವೆ. ಆಚೆಯಿಂದ NCC ತೆಗೆದರು, ಈಚೆಯಿಂದ ಸ್ಕೌಟ್ ಗೈಡ್ ತೆಗೆದರು. ಎಲ್ಲಿಯೂ ನೋಡಿದ್ರು ಕೂಡ ನಮ್ಮ ಮಕ್ಕಳು ಭಾಳ ದೊಡ್ಡ ಸಾಧನೆ ಮಾಡೋದನ್ನು ನೀವು ಗಮನಿಸ್ತೀರಿ. ಅದಕ್ಕೆ ಮುಖ್ಯ ಕಾರಣ ಏನು ಕೇಳಿದ್ರೆ ಇದು ಫ್ಯಾಷನ್ ಆಗಿ ಆಗಬಾರ್ದು, ಇದು ಪ್ಯಾಷನ್ ಆಗಿ ಆಗಿರಬೇಕು. ಇದು ಮಕ್ಕಳಿಗೂ ತಂದೆ ತಾಯಿಗೂ ನಮಗೂ ಲೋಕಕ್ಕೂ ಅಷ್ಟೇ ಅಲ್ವಾ? ನಿಜ, ಫ್ಯಾಷನ್ ಆಗಬಾರ್ದು, ಪ್ಯಾಷನ್ ಆಗಬೇಕು. ಸೊ ಆವಾಗ ನಿಜವಾಗ್ಲೂ ಒಬ್ಬರು ಭರತನಾಟ್ಯ ಶಾಸ್ತ್ರೀಯ ಸಂಗೀತ ಅವರು ಭರತನಾಟ್ಯ ಸರ್ ಅವಳು ಭರತನಾಟ್ಯ, ಭರತನಾಟ್ಯದಲ್ಲಿ ಇರುವಂಥದ್ದು ಶಾಸ್ತ್ರೀಯ ಭರತನಾಟ್ಯ. ಸೊ ಹಾಗಿದ್ದಾಗ ಅವರು 98% ಮಾರ್ಕ್ಸ್ ಅನ್ನು ತೆಗಿತಾರೆ ಅಂತ ಬಂದಾಗ ಎಲ್ಲವೂ ಕೂಡ ನಮ್ಮ ಮೈಂಡ್ ಸೆಟ್ ಎಲ್ಲವೂ ಕೂಡ ಆಗುತ್ತೆ. ಆದರೆ ಒಂದು ಮೈಂಡ್ ಸೆಟ್ ಇರಬೇಕು, ಏನಾದರೂ ಉದ್ದೇಶ ಇರಬೇಕು, ಸಾಧನೆ ಮಾಡುವಂಥ ಹಠ ಇರಬೇಕು. ಸೊ ಅಂತ ಭಾಳಷ್ಟು ಜನರು ವಿದ್ಯಾರ್ಥಿಗಳಿದ್ದಾರೆ. ಅದೇ ನಾನು ನಿನ್ನೆ ಮಾರ್ಕ್ಸ್ ನೋಡಿದಾಗ 598 ಒಂದು ಮಾರ್ಕ್ಸ್ ಅಲ್ವಾ, ಎಲ್ಲೋ ಒಂದು ಮಿಸ್ ಹೊಡಿತು. ಅದು ಕೂಡ 3 ಜನ ತೆಗೆದಿದ್ದಾರೆ ಅಂತ ಬಂದಾಗ ಒಂದು ವೇಳೆ ಆ ಒಂದು ಮಾರ್ಕ್ಸ್ ತೆಗಿತಾ ಇದ್ರೆ ಇವತ್ತು ಕೂಡ ರಾಜ್ಯಾದ್ಯಂತ ಆಳ್ವಾಸ್ ಮಾತುಗಳು ಅಲ್ವಾ ಸರ್? ನಿಜವಾಗ್ಲೂ ಕೂಡ ಆ ಒಂದು ವಿಚಾರದಲ್ಲಿ ಯಾವತ್ತೂ ಕೂಡ ಆಳ್ವಾಸ್ ಬಿದ್ದಿಲ್ಲ, ಹಿಂದೆ ಬಿದ್ದಿಲ್ಲ. ಈ ಮಾರ್ಕ್ಸ್ನ ವಿಚಾರಗಳಲ್ಲಿ 3 ಜನರು 598 ತೆಗೆದುಕೊಳ್ತಾರೆ ಅಂತ ಬಂದಾಗ ಹೆಮ್ಮೆ ತರುವಂಥ ವಿಚಾರ. ಕೆಲವು ಒಂದು ಮಾರ್ಕ್ಸ್ನಲ್ಲಿ ಆಚೆ ಈಚೆ ಆಗಿರುವಂತಹ ವಿಚಾರ. ಇವೆಲ್ಲದರ ಜೊತೆಗೆ ಸರ್ ಬಹಳಷ್ಟು ವಿಚಾರವನ್ನ ವೆರಿ ಇನ್ಫಾರ್ಮೇಟಿವ್ ಸೆಷನ್ ಆ್ಯಂಡ್ ನನಗೂ ಕೂಡ ಬಹಳಷ್ಟು ಖುಷಿ ಆಯಿತು. ಯಾಕಂದರೆ ಇಂತಹ ಮಾರ್ಗದರ್ಶಕರು ನಮಗೂ ಕೂಡ ಬೇಕಿತ್ತು ನಾವು ಕಲಿಯುವಂಥ ಸಂದರ್ಭಗಳಲ್ಲಿ. ಸೊ ಹಾಗಿದ್ದಾಗ ಬಹಳಷ್ಟು ಜನರು ಕಾರ್ಯಕ್ರಮವನ್ನು ನೋಡ್ತಾ ಇದ್ರಿ ಸೋಷಿಯಲ್ ಮೀಡಿಯಾದಲ್ಲಿ ಆ್ಯಂಡ್ ನಮ್ಮ ಟಿವಿಯಲ್ಲಿ ಬಹಳಷ್ಟು ಜನರು ಈ ಕಾರ್ಯಕ್ರಮ ನೋಡ್ತಾ ಇದ್ರಿ. ವಿದ್ಯಾರ್ಥಿಗಳು, ಪೋಷಕರು ಬಹುಶಃ ತಮ್ಮ ಮಕ್ಕಳಿಗೆ ಯಾವ ರೀತಿ ಎಜುಕೇಷನ್ ಕೊಡಬೇಕು, ಯಾವ ರೀತಿ ತಮ್ಮ ಮಕ್ಕಳನ್ನು ಯಾವ ಕಾಲೇಜ್ಗಳಿಗೆ ಹಾಕಬೇಕು, ಯಾವ ರೀತಿ ಕೋರ್ಸ್ಗಳನ್ನ ಆಯ್ಕೆ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಸ್ಪಷ್ಟವಾಗಿರುವಂತಹ ಸಂದೇಶವನ್ನು, ಮಾಹಿತಿಯನ್ನು ಡಾಕ್ಟರ್ ಎಂ ಮೋಹನಾಳ್ ಅವರು ಕೊಟ್ಟಿದ್ದಾರೆ. ಜೊತೆಗೆ ತಮ್ಮ ಗೊಂದಲಗಳನ್ನು ಕೂಡ ಅವರು ಬಹುಶಃ ಈಡೇರಿಸಿದ್ದಾರೆ ಅನ್ನುವಂಥದ್ದು. ಯಾಕಂದರೆ ನಾನು ಕರೆಗಳನ್ನು ತೆಗೆದುಕೊಂಡಿಲ್ಲ ಈ ಕಾರ್ಯಕ್ರಮದಲ್ಲಿ, ಯಾಕಂದರೆ ಸಮಯದ ಅಭಾವ ಕೂಡ ತುಂಬಾ ಇದೆ. ಬಹಳಷ್ಟು ವಿಚಾರಗಳನ್ನು ಹೇಳಬೇಕಾಗಿತ್ತು, ಕ್ಲಿಯರ್ ಕಟ್ ಆಗಿರುವಂಥ ಮಾಹಿತಿಯನ್ನು ಕೊಡಬೇಕಾಗಿತ್ತು ತಮ್ಮಗಳಿಗೆ. ಹಾಗಿದ್ದಾಗ ಕರೆ ಮಾಡಿದಾಗ ಬಹಳಷ್ಟು ಒಬ್ಬೊಬ್ಬರು ಒಂದೊಂದು ವೈಯಕ್ತಿಕವಾಗಿರುವಂತಹ ಕರೆಗಳನ್ನು ತಮ್ಮ ಮಕ್ಕಳಿಗೋಸ್ಕರ
ಇಷ್ಟು ಮಾರ್ಕ್ಸ್ ತೆಗೆದಿದ್ದಾರೆ, ಏನು ತೆಗೆದುಕೊಳ್ಬೇಕು, ಏನು ಮಾಡಬೇಕು ಅನ್ನುವಂಥ ಪ್ರಶ್ನೆಗಳನ್ನು ಕೇಳ್ತೀರಿ. ಆ್ಯಂಡ್ ಈ ಕಾಲೇಜಿಗೆ ಹೋದರೆ ಹೇಗಪ್ಪ, ಅಥವಾ ಈ ಮಾರ್ಕ್ಸ್ಗಳನ್ನು ತೆಗೆದ್ರೆ ಇವರು PCMB ಮಾಡ್ಬೋದಾ, ಅಥವಾ ಈ ರೀತಿ ಕಾಮರ್ಸ್ ಮಾಡ್ಬೋದಾ, ಕಾಮರ್ಸ್ ಈ ಮಾರ್ಕ್ಸ್ ತೆಗೆದಿದ್ದಾರೆ CA ಮಾಡ್ಬೋದಾ, ಈ ರೀತಿ ಪ್ರಶ್ನೆಗಳನ್ನು ಕೇಳ್ತೀರಿ. ಸೊ ಅದಕ್ಕೋಸ್ಕರ ಕ್ಲಿಯರ್ ಕಟ್ ಆಗಿರುವಂಥ ಉತ್ತರವನ್ನು ಆಲ್ರೆಡಿ ಕೊಟ್ಟಿದ್ದಾರೆ. ಸೊ ದ್ಯಾಟ್ಸ್ ವೈ ಈ ಒಂದು ಕಾರ್ಯಕ್ರಮವನ್ನು ತಾವು ವೀಕ್ಷಿಸ್ತಾ ಇದ್ದೀರಿ. ಧನ್ಯವಾದಗಳು. ಇವೆಲ್ಲದರ ಜೊತೆಗೆ ಬಹಳಷ್ಟು ಜನರು ಕಾರ್ಯಕ್ರಮ ನೋಡ್ತಾ ಇದ್ದಾರೆ ಸರ್. ಸೊ ಹಾಗಿದ್ದಾಗ ತಮ್ಮ ಒಂದು ಕಿವಿ ಮಾತು, ಈ PU ಸೆಲೆಕ್ಷನ್ ಹೋಗುವಂತಹ ಮಕ್ಕಳಿಗೆ ಇನ್ನು ಮುಂದಕ್ಕೆ ಯಾವ ರೀತಿ ಆಯ್ಕೆ ಮಾಡಬೇಕು, ಜೊತೆಗೆ ಯಾವ ರೀತಿ ಬದುಕಬೇಕು, ಯಾವ ರೀತಿ ಇರಬೇಕು ಅನ್ನೋಂಥದ್ದು ಪೋಷಕರಿಗೆ, ಜೊತೆಗೆ ವಿದ್ಯಾರ್ಥಿಗಳಿಗೆ, ಜೊತೆಗೆ ಎಲ್ರಿಗೂ ಕೂಡ ತಾವೊಂದು ಕಿವಿ ಮಾತು ಕೊಡಬೇಕಂತ ಹೇಳಿದಾಗ ಏನು ಹೇಳ್ತೀನಿ? ನಾನು ಆಗ ವಿಸ್ತಾರವಾಗಿ ಹೇಳಿದ್ದೇನೆ. ಇನ್ನೂ ಕೂಡ ಸಮಯ ಇದೆ. ಈಗ 10ನೇ ತರಗತಿ ಎಕ್ಸಾಮ್ ಕನ್ನಡ ಮಾಧ್ಯಮ, ಇಂಗ್ಲಿಷ್ ಮಾಧ್ಯಮ, CBSE, ICSE ಎಲ್ಲ ಮುಗಿದಾಗಿದೆ. ಈಗ ರಜೆಯಲ್ಲಿ ಈಗ ಮಕ್ಕಳು ಮನೆಯಲ್ಲಿದ್ದಾರೆ. ಇಂಥ ಸಮಯದಲ್ಲಿ ಬಹಳಷ್ಟು ಅವಲೋಕನ ಮಾಡಿ ಮಕ್ಕಳ ಹತ್ರವೂ ವಿಚಾರವನ್ನು ಕೇಳಿ, ನಿಜವಾದ ಆಶೆ ಏನಿದೆ ಎಂಬುದನ್ನು ಕೇಳಿ. ಕೆಲವು ಸಲ ಅವರು ಭಾಳ ಇದರಲ್ಲಿ ಹೇಳ್ತಾರೆ, ಸುಮ್ಮನೆ ಹೇಳ್ತಾರೆ. ಹೇಳುವಾಗ ನನಗೆ ಚಾವಲ ಆಗಬೇಕು, ನನಗೆ ಹಾಗೆ ಹೋಗಬೇಕು, ಹೀಗೆ ಹೋಗಬೇಕು, ನಾನು UPSC ಎಕ್ಸಾಮ್ ಕೂತ್ಕೊಳ್ಬೇಕು, ನಾನು IAS IPS ಆಗಬೇಕು ಅಂತ ಹೇಳ್ತಾರೆ. ಇನ್ನು ಕೆಲವು ಮಕ್ಕಳು ಹೀಗೆ ಹೇಳ್ತಾರೆ, ವೈದ್ಯರು ಅಂತೇಳಿ ಕೇವಲ ಹೇಳೋದಲ್ಲ, ನನಗೆ ಇಂಥ ಸ್ಪೆಷಲಿಸ್ಟ್ ಆಗಬೇಕು ಅಂತ ಹೇಳ್ತಾರೆ. ಎಲ್ಲ ಹೌದು. ಎಲ್ಲ ಆಗುವಾಗ ಮೊದಲು ಅವರು PUC ಒಂದು ಆಗಬೇಕು. PUC ಆಗದೆ ಇಲ್ಲೂ ಹೋಗಲಿಕ್ಕೆ ಆಗೋದಿಲ್ಲ. PUC ಆದಮೇಲೆ ಮತ್ತೆ UG ಪ್ರೋಗ್ರಾಮ್ ಆಗಬೇಕು. UG ಪ್ರೋಗ್ರಾಮ್ ಆದಮೇಲೆ ಮತ್ತೆ ಅವರೆಲ್ಲ ಗುರಿಗಳನ್ನು ಮುಟ್ಲಿಕ್ಕೆ ಆಗೋದು. ಇಂಥ ಸಂದರ್ಭದಲ್ಲಿ ಆ PUCಗೆ ಹೋಗುವಾಗ ಒಂದು ಸರಿಯಾದ ನಿರ್ಧಾರ ಮಾಡಿ ಹೋಗಿ. ಮಗನನ್ನು ಬಹಳಷ್ಟು ಅರ್ಥೈಸಿಕೊಳ್ಳಿ ತಂದೆ ತಾಯಿ ಹತ್ರ. ಇಷ್ಟು ತನಕ 10ನೇ ತರಗತಿಯ ಎಲ್ಲ ಅವಳ ಅವಲೋಕನವನ್ನು ಮಾಡಿ, ಅವಳ ವಿದ್ಯಾಭ್ಯಾಸದಲ್ಲಿ ಹೇಗಿದ್ದಾಳೆ, ಮಾತು ಹೇಗಿದೆ, ಆಸಕ್ತಿ ಹೇಗಿದೆ, ಅವಳ ಚಿಂತನೆ ಹೇಗಿದೆ ಎಂಬುದನ್ನು ನೋಡಿಕೊಂಡು ಅವಳು ಯಾವುದಕ್ಕೆ ಸೂಟ್ ಆಗ್ತಾಳೆ ಎಂಬುದನ್ನು ನೋಡಿ. ಎಷ್ಟೋ ಮಕ್ಕಳು ಹೇಳ್ತಾರೆ, ಅಯ್ಯೋ ಅವನು ನೋಡಿದರೆ ಅವನು ದೊಡ್ಡ ಇಂಜಿನಿಯರ್ ಆಗುವಾಗಿದ್ದಾನೆ, ಎಲ್ಲವನ್ನು ಕೊಟ್ಟಾಗಿ ಒಮ್ಮೆ ಬಿಚ್ಚುತ್ತಾನೆ, ಒಮ್ಮೆ ಕೂಡ ಕಟ್ತಾನೆ, ಅವನಿಗೆಲ್ಲ ಇಂಜಿನಿಯರ್ ಆಗುವ ಲಕ್ಷಣ ಅಂತ ಹೇಳ್ತಾರೆ. ಇನ್ನೂ ಒಬ್ಬರು ಹೇಳ್ತಾರೆ, ಅವನೊಂದು ಬಹಳ ಒಂದು ಸೌಮ್ಯ ಸ್ವಭಾವದವ, ಅವನು ನೋಡುವಾಗ ಒಂದು ಡಾಕ್ಟ್ರ್ ಆಗಬೇಕು ಅಂತೇಳಿ ಅವನಿಗೆ ಆಗ್ತದೆ, ಅವನು ಒಬ್ಬ ಮಕ್ಕಳ ತಜ್ಞ ಆದರೆ, ಹೀಗಾದರೆ ಭಾರಿ ಒಳ್ಳೆಯದು ಅಂತ ನಮಗೆ ಆಗ್ತಾರೆ ಅಂತೇಳಿ ಮಕ್ಕಳು ನೋಡಿ ಹೇಳ್ತಾರೆ. ಸರಿ, ಅದು ಭಾರಿ ಒಳ್ಳೆಯ ಇದು ಅಂತ ಚಿಂತನೆಯನ್ನು ಮಾಡಿ, ಅಂತ ನೋಡಿ ಮಕ್ಕಳ ಹತ್ರ ಮಾತಾಡಿ ನೀವು ಸಹ ನಿರ್ಧಾರ ಮಾಡಿ. ಮತ್ತು ಬೇಕಿದ್ದರೆ ಗೊಂದಲಗಳಿದ್ದರೆ ಕೌನ್ಸಿಲಿಂಗ್ ಕರ್ಕೊಂಡು ಹೋಗಿ. ಕೌನ್ಸಿಲರ್ನ ಮುಖಾಂತರ ಅವನ ಮನೋಧರ್ಮ ಹೇಗಿದೆ ಎಂಬುದನ್ನು ತಿಳ್ಕೊಳ್ಳಿ. ಅವನು ತಾಂತ್ರಿಕ ಶಿಕ್ಷಣಕ್ಕೆ ಹೋಗೋ ಮನೋಧರ್ಮ ಇದೆಯಾ, ವೈದ್ಯಕೀಯ ಕ್ಷೇತ್ರಕ್ಕೆ ಹೋಗೋ ಮನೋಧರ್ಮ ಇದೆಯಾ, ಅಥವಾ ಅವನಿಗೆ ಕಾಮರ್ಸ್ ಅಥವಾ ಬೇರೆ ಏನಾದರೂ ಕಲಿತ ಒಂದು ಒಂದು ದೊಡ್ಡ ವಕೀಲ ಆಗಬೇಕು ಅಂತೇಳಿ ಅವನಿಗೆ ಏನಾದರೂ ಒಂದು ಲಾಯರ್ ಆಗಬೇಕು ಅಂತ ಆಸೆ ಇದೆಯಾ, ಅದೆಲ್ಲ ನೋಡಿಕೊಂಡು ಅದು ನಿರ್ಧಾರ ಮಾಡಿ. ಆಮೇಲೆ ಆ ಫೀಲ್ಡನ್ನು ಸಮಗ್ರವಾಗಿ ಪುನಃ ತಿಳ್ಕೊಳ್ಳಿ. ಸರಿಯಾದ ಮಾಹಿತಿ ಇದ್ದಂಥ ಜನಗಳ ಹತ್ರ ಹೋಗಿ ಮಾತಾಡಿಕೊಂಡು ಆಮೇಲೆ ನೀವು ಅದಕ್ಕೆ ಸೇರಿದ ಮೇಲೆ ಸಾಗಿ ಭಾಳ ಪ್ರೀತಿಯಿಂದ ಅದನ್ನು ಸಂಪೂರ್ಣ ಅಭ್ಯಾಸ ಮಾಡಿ. ಮತ್ತೆ ದೈವೇಚ್ಛೆ, ಅದು ಯಾರಿಗೂ ಹೇಳಲಿಕ್ಕೆ ಬರೋದಿಲ್ಲ, ಅದು ದೈವೇಚ್ಛೆ, ಅದು ದೇವರು ಬರೆದದ್ದೇ ಅದು ಆಗುತ್ತೆ. ನಮ್ಮ ಪ್ರಯತ್ನವನ್ನು ಪ್ರಾಮಾಣಿಕವಾಗಿ ಮಾಡುವ. ಇವತ್ತು ಎಷ್ಟು ದಾರಿಗಳು ಕೂಡ ಇದೆ, ಯಾರು ಅದನ್ನು ಇದು ಮಾಡಬೇಕು ಅಂತಿಲ್ಲ, ಎಷ್ಟು ದಾರಿ ಇದೆ. ಈಗ ನಮ್ಮ ಹಾಗೆ ಈಗ ನೀವು ಹೇಳಿದರೆ ನಮ್ಮ ವಿದ್ಯಾಭ್ಯಾಸ ಆಗ ಇದ್ದದ್ದು ಕೆಲವು ಬೆರಳೆಣಿಕೆ ಕ್ಷೇತ್ರಗಳು. ಈಗ ಆಗ ಬೇಕಾದಷ್ಟು ಕ್ಷೇತ್ರಗಳಿದೆ, ಎಲ್ಲವೂ ಇದೆ. ಅಲ್ಲಿ ನಾವು ಪರಿಪೂರ್ಣರಾಗಿ ನಾವು ಅಮೂಲ್ಯವಾಗಿ ಮೂಡಿ ಬಂದರೆ ನಮಗೆ ಅಲ್ಲಿ ಸ್ಕೋಪ್ ಉಂಟು. ಆದ್ದರಿಂದ ಇದನ್ನೆಲ್ಲ ತಿಳ್ಕೊಂಡು ಸ್ವಲ್ಪ ಅರ್ಥೈಸಿಕೊಂಡು ಇದಕ್ಕೆ ಹೋಗಬೇಕು. ನಮ್ಮಲ್ಲಂತೂ ನಾವು ಇದನ್ನೇ ಮಾಡೋದು. ನಾವೀಗ ಬಂದಂಥ ಮಕ್ಕಳು ಎಷ್ಟು ಸಂಖ್ಯೆಯಲ್ಲಿರಲಿ ಅವರನ್ನು ಸಂಪೂರ್ಣ ಸೆಗ್ರಿಗೇಟ್ ಮಾಡ್ತೇವೆ. ತಂದೆ ತಾಯಿ ಮಾಡದೆ ಹೋದರೂ ನಾವು ಮಾಡ್ತೇವೆ. ಮಾಡಿಕೊಂಡು ಬ್ಯಾಚ್ ನಂಬರ್, ಈಗ PCME ತಗೊಂಡ್ರೆ ಬ್ಯಾಚ್ ನಂಬರ್ 1, 2, 3, 4, 5, 6 ಅಂತ ಉಂಟು ನಮ್ಮ, ಅದು ಬೇರೆ. ಹೌದು. ಹಾಗೆ PCMC, PCMS, PCMEನ ಬ್ಯಾಚೇ ಬೇರೆ ಇರ್ತದೆ. ಇನ್ನು IITಗೆ ಹೋಗುವಂಥ ಬ್ಯಾಚೇ ಬೇರೆ, IIT ಕಲಿಯುವಂಥ ಮಕ್ಕಳ ಬ್ಯಾಚೇ ಬೇರೆ. ಇನ್ನು CBSE ಕ್ರಮದಲ್ಲಿ ಕಲಿಯುವಂಥ ಮಕ್ಕಳ ಬ್ಯಾಚೇ ಬೇರೆ. ಆಮೇಲೆ ಕಾಮರ್ಸ್ ಕಲಿಯುವುದರಲ್ಲಿ ಸಾಮಾನ್ಯ ಕಾಮರ್ಸ್ ಕಲಿಯುವ ಬ್ಯಾಚೇ ಬೇರೆ. ಇನ್ನು CS ಅನ್ನು ಕಲಿಯುವಂಥ ಇಂಟಿಗ್ರೇಟೆಡ್ ಸಿಸ್ಟಮಲ್ಲಿರುವಂಥ ಬ್ಯಾಚೇ ಬೇರೆ. ಇನ್ನು ಆರ್ಟ್ಸಿನ ಬ್ಯಾಚೇ ಬೇರೆ. ಇದರ ಜೊತೆ ಇವತ್ತು ಸ್ಥಳೀಯರಾಗಿ ಬಂದಂಥ ಮಕ್ಕಳ ಬ್ಯಾಚೇ ಬೇರೆ. ಅಂತಿಂತೂ ನಮ್ಮಲ್ಲಿ PUCಯಲ್ಲಿ ಒಂದು 16 ವಿಭಾಗ ಮಾಡಿದ್ದೇವೆ. ನಾನೊಬ್ಬ ಅಧ್ಯಕ್ಷನಾಗಿ ನಮ್ಮ ಅಡಿಯಲ್ಲಿ ಒಬ್ಬರು ಪ್ರಾಂಶುಪಾಲರಾಗಿ ಇದ್ದುಕೊಂಡು 16 ವಿಭಾಗಗಳನ್ನು ಮಾಡಿ ಅಲ್ಲಿ 16 ಕೋಆರ್ಡಿನೇಟರ್ಗಳನ್ನು ಇಟ್ಟುಕೊಂಡು ಒಂದೊಂದು ವಿಭಾಗದಲ್ಲಿ ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಸೇರಿಸಿ ಕೇವಲ 440 ಮಕ್ಕಳು ಮಾತ್ರ, ಅಲ್ಲಿ 480 ಮಕ್ಕಳು ಮಾತ್ರ ಇದ್ದುಕೊಂಡು ಪ್ರತ್ಯೇಕವಂಥ PUC ಆಗೇ ಒಂದು ಕ್ರಮವನ್ನು ಇಟ್ಟುಕೊಂಡು ಅಲ್ಲಿ ಪ್ರತ್ಯೇಕ ಬಿಲ್ಡಿಂಗ್, ಪ್ರತ್ಯೇಕ ಹಾಸ್ಟೆಲ್ ಇಟ್ಟುಕೊಂಡು ಅವರನ್ನು ಕೂಲಂಕುಷವಾಗಿ ನೋಡಿಕೊಂಡು
ಅವರಿಗೆ ಸಮಗ್ರ ನ್ಯಾಯ ಕೊಡುವಂಥ ಕೆಲಸವನ್ನು ನಾವು ಮಾಡ್ತಾ ಇದ್ದೇವೆ. ಮಾಡಿಕೊಂಡು ಅದು ಯಾಕೆ ಅಂತ ಹೇಳಿದ್ರೆ ಅವನು ಬೈಫರ್ಕೇಟ್ ಮಾಡಿ ಸೆಗ್ರಿಗೇಟ್ ಮಾಡಿ ಅವರವರಿಗೆ ಬೇಕಾದಂಥ ವಿಷಯವನ್ನು ನಾವು ಮಾಡಬೇಕಾಗ್ತದೆ. ಈಗ ಮಾಡಿದರೆ ಮಾತ್ರ ಇವತ್ತು ಒಂದು ಒಳ್ಳೆಯ ವಿದ್ಯಾಭ್ಯಾಸವನ್ನು ನಮಗೆ ಕೊಡಲಿಕ್ಕೆ ಆಗೋದು. ಅದು ಕೂಡ ನಾವು ಮಾಡ್ತಾ ಇದ್ದೇವೆ ಎಂಬುದನ್ನು ಹೇಳಿಕೊಂಡು ಈಗಿನ ಮಕ್ಕಳ ಒಂದು ಶುರುವಾಗಿದೆ. ಈಗೆಲ್ಲ ಅಡ್ಮಿಷನ್ಗಳು ಪ್ರಾರಂಭ ಆಗಿದೆ. ನಿಜವಾಗಿ ಈ ಮಕ್ಕಳ ಬುದ್ಧಿಮತ್ತೆ ಎದುರಿನಲ್ಲಿ ನಾನಂತೂ ಸಂಪೂರ್ಣ ಶರಣು. ಯಾಕಂತ ಹೇಳಿದ್ರೆ ಇಂಗ್ಲೀಷಿನಲ್ಲಿ ಎಂದೂ 100 ಮಾರ್ಕ್ ಪಡೆಯುವಂಥದ್ದಿಲ್ಲ. ಈ ವರ್ಷ ನಮ್ಮ ವಿದ್ಯಾಸಂಸ್ಥೆಯಲ್ಲಿ ಇಂಗ್ಲೀಷ್ನಲ್ಲೂ 100ರಲ್ಲಿ 100ಕ್ಕೆ 100 ಮಾರ್ಕು. ಆಮೇಲೆ ನಮ್ಮ ರಾಜ್ಯದಲ್ಲಿ 11 ಜನರಿಗೆ ಇಂಗ್ಲೀಷ್ನಲ್ಲಿ 100ಕ್ಕೆ 100 ಮಾರ್ಕ್ ಬಂದಿದೆ. ಇನ್ನು ನೀವು ಕನ್ನಡವನ್ನು ತೆಗೆದು ನೋಡಿದ್ರೆ ಎಲ್ಲಿಯಾದರೂ 100ಕ್ಕೆ 100 ಮಾರ್ಕ್ ಸಿಕ್ಕಿದ್ದು ಉಂಟ. ಈ ಸಲ ನೋಡಿದ್ರೆ ನಮ್ಮ ರಾಜ್ಯದಲ್ಲಿ 5,000ಕ್ಕೆ ಮಿಕ್ಕಿ ಮಕ್ಕಳಿಗೆ ಕನ್ನಡದಲ್ಲಿ 100ಕ್ಕೆ 100 ಮಾರ್ಕ್ ಸಿಕ್ಕಿದೆ. ನಮ್ಮ ವಿದ್ಯಾಸಂಸ್ಥೆಗಳು ಒಂದು 200 ಮಕ್ಕಳಿಗೆ 100ಕ್ಕೆ 100 ಮಾರ್ಕ್ ಬಂದಿದೆ ಕನ್ನಡದಲ್ಲಿ. ಬಾಕಿ ಎಲ್ಲ ಬಿಡಿ, ಫಿಸಿಕ್ಸ್ ಕೆಮಿಸ್ಟ್ರಿ ಬಯಾಲಜಿಯಲ್ಲಿ ಬಿಡಿ, 5 ಸಬ್ಜೆಕ್ಟ್ನಲ್ಲೂ ಕೂಡ 100 ತೆಗೆದವರು ಎಷ್ಟು ಮಕ್ಕಳು ಇರ್ತಾರೆ. ಹೀಗೆಲ್ಲ ಇರುವಾಗ ಇವತ್ತು ನಾನು ಯಾಕೆ ಈ ಮಾತು ಹೇಳ್ತೇನೆ ಅಂತ ಹೇಳಿದ್ರೆ ಈಗಿನ ಮಕ್ಕಳ ಬುದ್ಧಿವಂತಿಕೆ ಎದುರಿನಲ್ಲಿ, ಅವರ ಬುದ್ಧಿವಂತಿಕೆ ಎದುರಿನಲ್ಲಿ, ಅವರ ಫಾಸ್ಟ್ನ ಎದುರಲ್ಲಿ ನಾವುಗಳು ಏನೂ ಅಲ್ಲ. ಆದರೆ ತುಂಬ ಗೊಂದಲಗಳಿರ್ತದೆ, ತುಂಬ ಇದಿರ್ತದೆ ಮಕ್ಕಳಿಗೆ. ಅದನ್ನು ಮಾತ್ರ ನಾವು ಸ್ವಲ್ಪ ಜಾಗ್ರತೆ ಮಾಡಬೇಕಾಗ್ತದೆ. ತಂದೆ ತಾಯಿಗಳು ಕೂಡ ನಾವು ಕಳ್ಕೊಳ್ಳುವ ಕೊನೆಗೆ ಇರೋದಿಷ್ಟೇ, ಮಕ್ಕಳಲ್ಲಿ ತುಂಬ ವೀಕ್ನೆಸ್ಗಳು ಇರ್ಬೋದು. ಆ ವೀಕ್ನೆಸ್ಸನ್ನು ನಾವು ಎನ್ಕ್ಯಾಶ್ ಮಾಡುವಂಥ ಕೆಲಸ ತಂದೆ ತಾಯಿ ಆಗಲಿ ನಾವಾಗಲಿ ಯಾರೇ ವಿದ್ಯಾಸಂಸ್ಥೆ ಕಟ್ಟಿದವರಾಗಲಿ ಸಮಾಜವಾಗಲಿ ಮಾಡಬಾರ್ದು. ಅವರ ವೀಕ್ನೆಸ್ಸನ್ನು ಅವರಿಗೆ ಗುರುತಿಸಿಕೊಂಡು, ನೋಡಪ್ಪ ಇಂಥ ತಪ್ಪು ನೀನು ಮಾಡ್ತಾ ಇದ್ದಿ ಎಂಬುದನ್ನು ಹೇಳಬೇಕಾದ ನಮ್ಮ ಕರ್ತವ್ಯ, ಅದನ್ನು ತಿದ್ದಬೇಕಾದ ಕರ್ತವ್ಯ. ಖಾಲಿ ಪಠ್ಯದ ಪುಸ್ತಕಗಳನ್ನು ಮಾತ್ರ ಅಲ್ಲ, ಅವರ ಸ್ವಭಾವವನ್ನು ಕೂಡ ತಿದ್ದುವಂಥ ಜವಾಬ್ದಾರಿ ನಾವು ಮಾಡಬೇಕಾಗ್ತದೆ. ಮಾಡದೆ ಹೋದರೆ ಮುಂದೆ ಅವರು ಒಂದು ಒಳ್ಳೆಯ ಒಂದು ಸಂಪನ್ಮೂಲ ಮಕ್ಕಳಾಗಲಿಕ್ಕೆ ಸಾಧ್ಯವೇ ಇಲ್ಲ. ನಮ್ಮ ದೇಶ ಇರುವುದೇ ಈ ಮಕ್ಕಳ ಸಂಖ್ಯೆಯಲ್ಲಿರುವುದು. 51 ಕೋಟಿ ಮಕ್ಕಳು ಈ ದೇಶದಲ್ಲಿ ಇವತ್ತು 25 ವರ್ಷದ ಕೆಳಗಿನ ಮಕ್ಕಳಿದ್ದಾರೆ. ಇಂಥ ಸಂಪತ್ತು ಜಗತ್ತಿನಲ್ಲಿ ಎಲ್ಲೂ ಇಲ್ಲ. ಹೀಗಿರುವಾಗ ನಾವು ಆ ಮಕ್ಕಳಿಗೆ ಇಡೀ ದೇಶದಲ್ಲಿ ಒಳ್ಳೆಯ ಒಂದು ವಿದ್ಯಾಭ್ಯಾಸವನ್ನು ಕೊಟ್ಟು ಜಗತ್ತಿಗೆ ಬೇಕಾದರೆ ಸಂಪನ್ಮೂಲ ವ್ಯಕ್ತಿಗಳನ್ನಾಗಿ ಮಾಡಿಕೊಡ್ಬೇಕಾದ್ದು ನಮ್ಮ ಧರ್ಮ ಅಂತ ಹೇಳಿಕೊಂಡು ನಮಗೆ ಒಂದು ಸುಂದರವಾದ ಅವಕಾಶ ನೀವು ಕೊಟ್ಟಿದ್ದೀರಿ. ಇಲ್ಲ ಸರ್, ಥ್ಯಾಂಕ್ ಯು ಸರ್. ಇವತ್ತು ನಿನ್ನೆ ರಿಸಲ್ಟ್ ಬಂದಷ್ಟೇ, ಇವತ್ತು ನಾನು ಒಂದು ರೀತಿಯಲ್ಲಿ ಇದರಲ್ಲಿ ಗೊಂದಲದಲ್ಲಿ ಇರುವಂಥ ಸಮಯ, ತುಂಬ ಜನರೊಟ್ಟಿಗೆ ವ್ಯವಹಾರ ಮಾಡುವಂಥದ್ದು. ಹೀಗಿರುವಾಗ ನೀವು ಒಂದು ಪ್ರೀತಿನ ಕರೆದಾಗ ನಾನು ಬರಬೇಕಾದ ನನ್ನ ಕರ್ತವ್ಯ, ಅದಕ್ಕಾಗಿ ಬಂದಿದ್ದೇನೆ. ಮತ್ತು ನನಗೆ ನಿಮ್ಮ ಸಂಸ್ಥೆ ಅಂತೂ ಅದು ನನ್ನ ಸಂಸ್ಥೆ ಆಗಿ ನಮ್ಮ ಪ್ರತಿಯೊಂದು ಚಟುವಟಿಕೆ ಆಗುವಾಗಲೂ ಕರ್ಕೇರ ಬ್ರದರ್ಸ್ ಮತ್ತು ನೀವು ಇಲ್ಲದೆ ನಮ್ಮದು ಯಾವ ಕೆಲಸವೂ ಇಲ್ಲ. ನಮ್ಮ ವಿಷಯಗಳು ನಿಮ್ಮ ಮಾಧ್ಯಮದ ಮುಖಾಂತರ ಇವತ್ತು ವಿಸ್ತರಣೆ ಆಗುವುದನ್ನು ನಾನು ನೋಡಿದ್ದೇನೆ. ಅಪಾರವಂತ ಗೌರವ ನಿಮ್ಮ ಸಂಸ್ಥೆ ಮೇಲಿದೆ. ನೀವು ಕರೆದ ಕೂಡಲೇ ಬರಬೇಕು ಅಂತೇಳಿ ನಾನು ಬಂದಿದ್ದೇನೆ. ನೀವು ಅವಕಾಶ ಕೊಟ್ಟಕ್ಕಾಗಿ ನಮಿಸಿ ನನ್ನ ಮಾತು ಮುಗಿಸ್ತೇನೆ. ಲೋಕದ ಎಲ್ಲ ಕೇಳುಗರಿಗೆ ನನ್ನ ಪ್ರೀತಿಯ ನಮಸ್ಕಾರಗಳು. ಇದು ಎಂದು ನನ್ನ ಮಾಹಿತಿಗಳು ತಪ್ಪಾಗಿದ್ದರೆ ಕ್ಷಮಿಸಿ. ನನ್ನ ಮಾತು ಎಂದು ಅಹಂಕಾರದ ಮಾತು ಅಂತ ನೆನೆಸಿಕೋಬೇಡಿ. ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸವೇ ನನಗೆ ಭಾಳ ಮುಖ್ಯ ಅಂತ ಹೇಳಿಕೊಂಡು ನಮಸ್ಕರಿಸಿ ನನ್ನ ಮಾತು ಮುಗಿಸ್ತೇನೆ. ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ವೆರಿ ಬ್ಯೂಟಿಫುಲ್ ಆ್ಯಂಡ್ ವೆರಿ ಇನ್ಫಾರ್ಮೇಟಿವ್. ನೋಡೋಣ ಒಂದು ವಿಚಾರಕ್ಕೆ, ಯಾಕಂದರೆ ನಾನು ಆಗಲೇ ಹೇಳಿದಾಗೆ, ಯಾಕಂದರೆ ನಮ್ಮ ಪ್ರೈಮ್ ಟೈಮಲ್ಲಿ ನಾವು ಭಾಳಷ್ಟು ಚರ್ಚೆಗಳನ್ನು, ಈ ಕಾಂಟ್ರವರ್ಸಿಗಳು, ಪೊಲಿಟಿಕಲಿ ಡಿಬೇಟ್ಸ್ ಎಲ್ಲವೂ ಕೂಡ ನಡೆಯುತ್ತೆ. ಅಂದರೆ ಕರೆಂಟ್ ಅಫೇರ್ಸ್ಗಳು ಇವೆಲ್ಲದರ ಜೊತೆಗೆ ಪ್ರಸಕ್ತ ಕಾಲಘಟ್ಟದಲ್ಲಿ ನಿನ್ನೆ PU ರಿಸಲ್ಟ್ ಬಂತು. ಬಹಳಷ್ಟು ಗೊಂದಲಗಳು, ಬಹಳಷ್ಟು ಜನರು ಹೇಳ್ತಾರೆ ಸಮಾಜ ಕಟ್ಟುವಂತಹ ಕಾರ್ಯಕ್ರಮಗಳು ಬೇಕು, ನಮ್ಮ ಜನರಿಗೆ ಇನ್ಫಾರ್ಮೇಷನ್ ಕೊಡಬೇಕು, ಇನ್ಫಾರ್ಮೇಟಿವ್ ಆಗಿರಬೇಕು, ಜೊತೆಗೆ ಮಾಹಿತಿಗಳು ಬೇಕು. ಅವೆಲ್ಲದರ ಜೊತೆಗೆ ನಮ್ಮ ಯುವಕರು ದೇಶದ ಬೆನ್ನೆಲುಬು, ಯುವಜನತೆ ದೇಶದ ಶಕ್ತಿ ಅಂತ ಹೇಳ್ತಾರೆ. ಆದರೆ ಅವರನ್ನು ಸರಿಯಾದ ದಾರಿಯಲ್ಲಿ ನೀಡುವಂತಹ, ಸರಿಯಾದ ದಾರಿಯಲ್ಲಿ ತೋರಿಸುವಂತಹ ಮಾರ್ಗದರ್ಶನ ಅಂತಹ ಗುರುಗಳು ಬೇಕು, ಅಂತಹ ಗುರಿ ಬೇಕು ಅಂತ ಬಂದಾಗ ಇಂತಹ ಮಾರ್ಗದರ್ಶಕರು ಯಾವತ್ತೂ ಕೂಡ ಬೇಕು. ಹಾಗಾಗಿ ನಮ್ಮ ಜೊತೆ ನಮ್ಮ ನಾಡು ಕಂಡಂತಹ ಹೆಮ್ಮೆಯ ಶಿಕ್ಷಣ ತಜ್ಞರು, ಅವರನ್ನೇ ಕರೆಸಿ, ಸ್ವತಃ ಅವರನ್ನೇ ಸ್ಟುಡಿಯೋಗೆ ಕರೆಸಿ ತಮಗೋಸ್ಕರ ಈ ಉಪಯುಕ್ತವಾಗಿರುವಂತಹ ಮಾಹಿತಿ. ನಾನು ಆಗಲೇ ಕಾರ್ಯಕ್ರಮ ಶುರುವಾದಾಗ ಒಂದು ಮಾತನ್ನು ಹೇಳಿದೆ, ವಿದ್ಯಾರ್ಥಿಗಳೇ ನಿಮ್ಮ ಬದುಕು ಬದಲಾಯಿಸಬಹುದು ಈ ಕಾರ್ಯಕ್ರಮ ಅನ್ನುವಂಥದ್ದು. ಪರ್ಫೆಕ್ಟ್ಲಿ ವಿದ್ಯಾರ್ಥಿಗಳು ಅಟ್ ದ ಸೇಮ್ ಟೈಮ್ ಅವರ ಪೋಷಕರು ತಮ್ಮ ಮಕ್ಕಳ ಬದುಕನ್ನು ಕೂಡ ಬದಲಾಯಿಸಬಹುದು. ಇವರು ಕೊಟ್ಟಿರುವಂತಹ ಮಾಹಿತಿ ಅತ್ಯದ್ಭುತವಾಗಿರುವಂತಹ ಮಾಹಿತಿ. ತಮ್ಮ ಮಕ್ಕಳನ್ನು ಯಾವ ರೀತಿಯಲ್ಲಿ ತಾವುಗಳು ಶೈಕ್ಷಣಿಕವಾಗಿ ಬೆಳೆಸಬೇಕು, ಯಾವ ಕೋರ್ಸನ್ನು ಆಯ್ಕೆ ಮಾಡಬೇಕು, ಯಾವ ಕೋರ್ಸನ್ನು ಆಯ್ಕೆ ಮಾಡಿದರೆ ಮಕ್ಕಳು ಬೆಳೀತಾರೆ. ಇವೆಲ್ಲದರ ಜೊತೆಗೆ ನಾನು ಅನಂತ ಧನ್ಯವಾದಗಳನ್ನು ಹೇಳಬೇಕು. ಯಾಕಂದರೆ ಬ್ಯುಸಿ ಶೆಡ್ಯೂಲಲ್ಲಿ ಮೋಹನ್ ಆಳ್ವ ಸರ್ ನಮ್ಮ ಜೊತೆ ಬಂದಿದ್ದಾರೆ. ಯಾಕಂದರೆ ನಿನ್ನೆ ರಿಸಲ್ಟ್ ಆಗಿರುವಂಥ ಇವೆಲ್ಲದರ ಜೊತೆಗೆ ಭಾಳಷ್ಟು ಅಡ್ಮಿಷನ್ ಕೂಡ ಅಲ್ಲಿ ಶುರುವಾಗಿದೆ PUಗಳಿಗೆ. ಹಾಗಿದ್ದಾಗ ನಮ್ಮ ಜೊತೆ ಅವರು ಇವತ್ತು ಸಿಕ್ಕಿರುವಂಥದ್ದು ನಮ್ಗಳ ಭಾಗ್ಯ. ಸೊ ಹಾಗಿದ್ದಾಗ ಒನ್ಸ್ ಅಗೇನ್ ಸರ್ ಅನಂತ ಧನ್ಯವಾದಗಳು. ನಮ್ಮ ವೀಕ್ಷಕರಿಗೆ ಒಂದು ಅತ್ಯದ್ಭುತವಾಗಿರುವಂಥ ಉಪಯುಕ್ತ ಮಾಹಿತಿ ಕೊಟ್ಟಿದ್ದೀರಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ದಟ್ ಸರ್. ಒನ್ಸ್ ಅಗೇನ್ ಥ್ಯಾಂಕ್ ಯು. ಎಸ್, ಇದು ಡಾಕ್ಟರ್ ಎಂ ಮೋಹನ್ ಆಳ್ವ ಅವರು ನಮ್ಮ ವೀಕ್ಷಕರಿಗೋಸ್ಕರ, ನಮ್ಮನ್ನು ನೋಡುವಂತಹ ನಮ್ಮ TV
ವ್ಯೂವರ್ಸ್ಗೋಸ್ಕರ ಒಂದು ಒಳ್ಳೆಯ ಉಪಯುಕ್ತವಾಗಿರುವಂಥ ಮಾಹಿತಿಯನ್ನು ಕೊಡಬೇಕು ಅಂತ ನಿಟ್ಟಿನಲ್ಲಿ ಕ್ಲಿಯರ್ ಕಟ್ ಆಗಿರುವಂಥ ಕಾರ್ಯಕ್ರಮವನ್ನು ಮಾಡಿದ್ವಿ. 1.5 ಗಂಟೆಗಳ ಕಾಲ ನಿರಂತರವಾಗಿರುವಂಥ ಕಾರ್ಯಕ್ರಮವನ್ನು ಮಾಡಿದ್ದೀವಿ ವಿದೌಟ್ ಬ್ರೇಕ್, ಯಾಕಂದರೆ ಎಲ್ಲೂ ಕೂಡ ಡಿಸ್ಟ್ರಾಕ್ಟ್ ಆಗಬಾರ್ದು ಅನ್ನೋ ನಿಟ್ಟಿನಲ್ಲಿ. ಆ್ಯಂಡ್ ದಯಮಾಡಿ ಕ್ಷಮಿಸಿ, ಕರೆಗಳನ್ನು ತೆಗೆದುಕೊಳ್ಳುವಂಥ ಸಮಯಗಳಿಲ್ಲ, ಸಮಯದ ತುಂಬಾ ಇದೆ. ಹಾಗಿದ್ದಾಗ ಒನ್ಸ್ ಅಗೇನ್ ಥ್ಯಾಂಕ್ ಯು, ಎಲ್ಲರೂ ಕೂಡ ಒಳ್ಳೆಯದಾಗಲಿ, ಧನ್ಯವಾದಗಳು. ನಿರಂತರ ಸುದ್ದಿ ಹಾಗೂ ಮನರಂಜನೆಗಾಗಿ ನೋಡ್ತಾ ಇರಿ ನಮ್ಮ ಕುಡ್ಲ ನ್ಯೂಸ್ 24/7.